ನಮಸ್ತೆ ವೀಕ್ಷಕರೇ, ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೇಯಾ ಶೆಟ್ಟಿ. ವೀಕ್ಷಕರೇ, ಕಳೆದ 2 ವಾರದಿಂದ ಈ ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇದೀಗ 3ನೇ ವಾರ. ಸಂಸ್ಥಾಪಕ ಡಾಕ್ಟರ್ UP ಶಿವಾನಂದ ಅವರ ಮುಂದಾಳತ್ವದಲ್ಲಿ ಬಿಡುಗಡೆ ಆಗ್ತಿರುವಂತಹ ಸುದ್ದಿ ಬಿಡುಗಡೆ ಪತ್ರಿಕೆ ಬೆಳ್ತಂಗಡಿ ಗ್ರಾಮದಲ್ಲಿ, ಬೆಳ್ತಂಗಡಿ ತಾಲೂಕಲ್ಲಿ ಪ್ರತಿ ಗುರುವಾರ ಕೂಡ ನಿಮ್ಮ ಮನೆ ಮನೆಗೆ ಬರ್ತಾ ಇದೆ. ಆ ಪತ್ರಿಕೆಯಲ್ಲಿ ಬರುವಂತಹ ಮುಖ್ಯವಾದ ವರದಿಗಳನ್ನ ನಾವು ಈ ಸುದ್ದಿ ಮಾಧ್ಯಮದಲ್ಲಿ ಶುಕ್ರವಾರ ಸಂಜೆ 5 ಗಂಟೆ ಮೇಲೆ ಈ ಒಂದು ಚರ್ಚೆಯನ್ನ ಮಾಡ್ತೀವಿ. ಆ ಒಂದು ವರದಿಯಲ್ಲಿರುವಂತಹ ವಿಶ್ಲೇಷಣೆ ಏನಿದೆ ಅದನ್ನ ನಾವು ಈ ಸ್ಟುಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸುಳ್ಯ ಆಗಿರ್ಬೋದು, ಪುತ್ತೂರು ಆಗಿರ್ಬೋದು, ಅಲ್ಲೂ ಕೂಡ ಇದೇ ರೀತಿಯ ಒಂದು ಪ್ರಯೋಗ ಕೂಡ ಆಗ್ತಾ ಇದೆ. ಅದು ಕೂಡ ಒಳ್ಳೆಯ ಸ್ಪಂದನೆ ಬರ್ತಾ ಇದೆ. ಅದೇ ರೀತಿ ಇವತ್ತು ನಾವು ಈ ಸುದ್ದಿ ಸ್ಟುಡಿಯೋದಲ್ಲಿ ಇವತ್ತು ಬಂದಿರುವಂತಹ ಈ ಮುಖ್ಯ ವರದಿ ಏನಿದೆ, 10 ಟಾಪಿಕ್ಸ್ ಏನಿದೆ, ಅದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಕ್ಕಿದ್ದೀವಿ. ಅದರ ಬಗ್ಗೆ ವಿಶ್ಲೇಷಣೆ ಮಾಡಕ್ಕೆ ನಮ್ಮ ಸುದ್ದಿ ಮಾಧ್ಯಮ ಸ್ಟುಡಿಯೋದಲ್ಲಿ ಸುದ್ದಿ ಬಿಡುಗಡೆ ಬೆಳ್ತಂಗಡಿ ಸುದ್ದಿ ಬಿಡುಗಡೆ ಪತ್ರಿಕೆಯ ಸಂಪಾದಕರಾಗಿರುವಂತಹ ಸಂತೋಷ್ ಕುಮಾರ್ ಶಾಂತಿನಗರ್ ಇದ್ದಾರೆ. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತೀನಿ. ನಮಸ್ತೆ. ಅದೇ ರೀತಿಯಾಗಿ ಸುದ್ದಿ ಮಾಧ್ಯಮ ಏನು ಸುದ್ದಿ ಚಾನೆಲ್ ಇದೆ, ಇದರ ಮುಖ್ಯಸ್ಥರಾಗಿರುವಂತಹ ದಾಮೋದರ್ ದೊಂಡೋಲೆ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದೀಗ ನಾವು ಕಾರ್ಯಕ್ರಮ ಶುರು ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲನೇದಾಗಿರುವಂತಹ ವಿಷಯ ಏನಂತ ಹೇಳಿದ್ರೆ, ಕುವೆಟ್ಟು ಗ್ರಾಮ ಸಭೆಯಲ್ಲಿ ಆಗಿರುವಂತಹ ಕೆಲವೊಂದು ಚರ್ಚೆಗಳು, ಅದೆಷ್ಟೋ ಒಂದು ಮುಗಿಲೆತ್ತರಕ್ಕೆ ಒಂದು ವಾಕ್ಸಮರ ಶುರುವಾಗಿದೆ. ಅದೆಷ್ಟೋ ಗ್ರಾಮಸ್ಥರು ಬಂದ್ಬಿಟ್ಟು ಅನೇಕ ಚರ್ಚೆಯನ್ನ ಮಾಡಿದ್ದಾರೆ. ಅದರ ಬಗ್ಗೆ ಮಾತನಾಡಕ್ಕೆ ದಾಮೋದರ್ ಇದ್ದಾರೆ. ದಾಮೋದರ್ ದೊಂಡೋಲಿಯವರು ಈಗ ಮುಖ್ಯವಾಗಿ ಇಲ್ಲಿ ಒಂದು ಗ್ರಾಮ ಸಭೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಾ ಒಂದು ವಿಷಯಗಳು ಪ್ರಸ್ತಾಪ ಆಗುತ್ತೆ. ಈ ಬಾರಿ ತುಂಬಾ ಮುಗಿಲೆತ್ತರಕ್ಕೆ ಕೆಲವೊಂದು ವಾಕ್ಸಮರ ಹೋಗಿದೆ. ಒಬ್ಬ ಅಲ್ಲಿ ಇರುವಂತಹ ಗ್ರಾಮಸ್ಥ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಅಧಿಕಾರಿಗಳನ್ನ ದೇಶದ್ರೋಹಿಗಳು ಅಂತ ಹೇಳ್ತಾರೆ. ಯಾವ ಕಾರಣಕ್ಕೆ ಹೇಳಿದ್ರು, ಹಾಗೆ ಹೇಳುವಂತ ಹಕ್ಕು ಆ ಗ್ರಾಮಸ್ಥರಿಗೆ ಇದೆಯಾ ಅಂತ ಇಲ್ಲಿ ಒಂದು ಕುವೆಟ್ಟು ಗ್ರಾಮ ಸಭೆ, ಈ ಹಿಂದಿನ ಗ್ರಾಮ ಸಭೆ ಬಹಳಷ್ಟು ಚರ್ಚೆ ಆಗಿ ರದ್ದಾಗಿರುವಂಥದ್ದು. ಇವತ್ತಲ್ಲ ಆರಂಭಗೊಂಡು ನಾವು ಅದನ್ನು ಕಂಪ್ಲೀಟ್ ಮಾಡೋದಿಲ್ಲ, ದಯವಿಟ್ಟು ನಮಗೆ ಅಧಿಕಾರಿಗಳು ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಅಲ್ಲಿಗೆ ಮೊಟಕುಗೊಳಿಸಿರುವಂಥದ್ದು. ಆ ನಂತರ ದೇಶದ್ರೋಹಿಗಳು ಅನ್ನುವಂತಹ ಪದ ಬಳಕೆ ಈ ಬಾರಿಯ ಗ್ರಾಮ ಸಭೆಯಲ್ಲಿ ಆಗಿರುವಂಥದ್ದು. ಏನಾಯಿತು ಗ್ರಾಮ ಸಭೆಯಲ್ಲಿ ಅಂತಂದರೆ, ಸಾಮಾನ್ಯ ಸಭೆ ರದ್ದು ಮಾಡಿ ಆನಂತರ ಗ್ರಾಮ ಸಭೆ ನಡೆದಂಥದ್ದಾಗ ಹರಿಪ್ರಸಾದ್ ಇರುವತ್ತೂರು ಅವರು ಮಾತನಾಡಿ ದೇವಾಲಯದಂತೆ ಆ ದೇವಾಲಯವನ್ನು ಹಾಳು ಮಾಡುವವರು ದೇಶದ್ರೋಹಿಗಳು ಅಂತ ಆರೋಪಿಸಿದರು. ಆರಂಭದಲ್ಲಿ ಅವರ ಮಾತಿಗೆ ಒಂದಷ್ಟು ಸಪೋರ್ಟ್ ಸಿಕ್ಕಿತ್ತು. ಆದರೆ ಆ ದೇಶದ್ರೋಹ ಅನ್ನುವಂಥ ಪದ ಬಳಕೆಯ ನಂತರ ಏಕಾಏಕಿ ಇಡೀ ಸಭೆ ಅವರ ವಿರುದ್ಧ ನಿಂತು ದೇಶದ್ರೋಹ ಪದ ಬಳಕೆ ಹೇಗಾಯ್ತು, ಯಾಕಾಯ್ತು, ದೇಶದ್ರೋಹ ಅನ್ನುವಂಥ ಪದ ಬಳಕೆ ಯಾಕಾಯ್ತು ಅದನ್ನ ನೋಡ್ತಾ ಇದ್ದೀವಿ ನಾವು. ನೋಡಿ, ಅಲ್ಲಿ ಎಲ್ಲರೂ ಕೂಡ ಪ್ರಶ್ನಿಸ್ತಾ ಇರುವಂಥದ್ದು ಅದನ್ನೇ, ದೇಶದ್ರೋಹ ಅನ್ನುವಂಥ ಪದ ಬಳಕೆ ಯಾಕೆ ಮಾಡಿದ್ರು, ಯಾಕಾಯ್ತು ದೇಶದ್ರೋಹ ಅನ್ನುವಂಥ ಪದ ಬಳಕೆ ಅನ್ನುವಂಥದ್ದು ನೀವು ನೋಡ್ತಾ ಇದ್ರಿ. ಅದರ ವಿಡಿಯೋ ಈಗ ಹೋಗ್ತಾ ಇದೆ. ಬಹಳ ವಿಶೇಷವಾಗಿ ಅಲ್ಲಿ ಚರ್ಚೆಗಳಾಗ್ತಾ ಇರುವಂತ ನೋಡಿ, ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಎಲ್ಲರೂ ಕೂಡ ಉಪ್ಪಡ್ಕ ಅವರು ಇರ್ಬೋದು, ಎಲ್ಲರೂ ಕೂಡ ದೇಶದ್ರೋಹ ಅನ್ನುವಂಥದ್ದನ್ನು ಹೇಗೆ ಹೇಳಿದ್ರಿ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾರೆ. ವಿಚಾರಕ್ಕೆ ಅಂತ ಹೇಳಿ ಒಂದು ಕಾಲೇಜ್ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ, ಅದಕ್ಕೆ ಹೇಗೆ ನೀವು ಪರ್ಮಿಷನ್ ಕೊಟ್ರಿ ಅನ್ನೋದು ಚರ್ಚೆ ಆಗ್ತಾ ಇದೆ. ಅದೇ ವಿಷಯಕ್ಕೆ ಇಲ್ಲಿ ಒಂದು ಟಾಪಿಕ್ ಬಂತ, ಬೇರೆ ಯಾವ ವಿಷಯಕ್ಕೆ ಆ ಒಂದು ಗ್ರಾಮಸ್ಥ ಆ ಒಂದು ವಿಷಯವನ್ನ ಎತ್ತಿದ್ರು. ಅಲ್ಲಿ ಒಂದು ಖಾಸಗಿ ಕಾಲೇಜಿನ ಒಂದು ಕಟ್ಟಡದ ವಿಚಾರಕ್ಕೆ ಬಂತು. ಅದರಲ್ಲಿ ಪ್ರಮುಖವಾಗಿ ನೀವು ತೆರಿಗೆಯನ್ನ ಅದೇ ಕಾಲೇಜಿನಿಂದ ಪಡೆದಿದ್ದೀರಿ, ಅವರಿಗೆ ರಶೀದಿಯನ್ನು ಕೂಡ ಕೊಟ್ಟಿದ್ದೀರಿ, ಹಾಗಾದ್ರೆ ಹೇಗೆ ನೀವು ಅದಕ್ಕೆ ಅಡ್ಡಿ ಮಾಡ್ತಾ ಇದ್ದೀರಿ ಅನ್ನುವಂತಹ ರೀತಿಯಲ್ಲಿ ಚರ್ಚೆ ನಡೆದಂತ ಸಂದರ್ಭದಲ್ಲಿ ವಿದ್ಯಾದೇಗುಲಕ್ಕೆ ನೀವು ಅಡ್ಡಿ ಮಾಡುವವರು ದೇಶದ್ರೋಹಿಗಳು ಅನ್ನುವಂಥ ಟೋರ್ನಲ್ಲಿ ಅವರು ಇವರೇ ನೋಡಿ, ಅಲ್ಲಿ ಕೆಂಪಂಗಿ ಅವರು ಮಾತಾಡ್ತಿದ್ರಲ್ಲ, ಹರಿಪ್ರಸಾದ್ ಇರುವತ್ರಾಯ ಅಂತ. ಆ ನಂತರ ಅವರನ್ನ ಕರ್ಕೊಂಡೋಗಿ ಹೊರಗಡೆ ಕಳಿಸಲಾಯಿತು. ಬಹಳಷ್ಟು ವಿವಾದಕ್ಕೆ ಕಾರಣ ಆಯಿತು, ಬಹಳಷ್ಟು ಗೊಂದಲಕ್ಕೂ ಕೂಡ ಕಾರಣ ಆಯಿತು. ಯಾರು ದೇಶದ್ರೋಹಿಗಳು ಅಂತ ಕೇಳುವಂತಹ ದೃಶ್ಯಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಇದು ಯಾರು ದೇಶದ್ರೋಹಿಗಳು ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಬಹಳ ವಿಶೇಷವಾಗಿ ಇದು ಒಂದು ಆರಂಭದಲ್ಲೇ ಗ್ರಾಮ ಸಭೆಗೆ ದೊಡ್ಡ ಚರ್ಚೆ, ದೊಡ್ಡ ಕಾವು, ದೊಡ್ಡ ಒಂದು ಜಿದ್ದಾಜಿದ್ದಿಗೆ ಕಾರಣ ಆಯಿತು. ಗ್ರಾಮ ಸಭೆಯಲ್ಲಿ ಆರಂಭದಲ್ಲಿ ಇದೇ ಚರ್ಚೆ ಆರಂಭ ಆಗಿರೋದ್ರಿಂದ ಇಡೀ ಕುವೆಟ್ಟು ಗ್ರಾಮ ಸಭೆಯಲ್ಲಿ ಚರ್ಚೆಗೆ ಕಾರಣ ಆದ್ದು ಮಾತ್ರ ಅಲ್ಲ, ಅದೊಂದು ಜಿದ್ದಾಜಿದ್ದಿಗೆ ಕಾರಣ ಆಯಿತು. ಅದಾದ ನಂತರ ಬಹಳಷ್ಟು ವಿಚಾರಗಳು ಬಂದಿದ್ರೂ ಕೂಡ ಆರಂಭದಲ್ಲಿ ಇದು ದೊಡ್ಡ ಚರ್ಚೆ ಕಾರಣ ಆಗಿದ್ದು, ದೊಡ್ಡ ಎಲ್ಲರೂ ಕೂಡ ಎದ್ದು ನಿಂತರು, ಎಲ್ಲರೂ ಕೂಡ ಮಾತನಾಡಿದ್ರು, ಯಾರು ದೇಶದ್ರೋಹಿಗಳು ಅಂತ ಕೇಳಿದ್ರು, ಅದು ಹೇಗೆ ಹೇಳಿದ್ರಿ ಅಂತ ಹೇಳಿದ್ರು, ಯಾವ ರೀತಿಯಾದಂತಹ ಹೇಳಿಕೆಯನ್ನು ನೀಡ್ತೀರಿ, ಹೇಗೆ ಆರೋಪವನ್ನ ಮಾಡ್ತೀರಿ ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾ ಇರುವಂತ ಅಲ್ಲಿ ಕೂಡ ನೀವು ನೋಡ್ತಾ ಇದ್ರಿ. ಎಲ್ಲರೂ ಕೂಡ ಅದೇ ವಿಚಾರವನ್ನ ಮಾತಾಡಿದ್ರು. ಇದು ಬಹಳಷ್ಟು ಕಾಲ, ಒಂದು 10 ರಿಂದ 15 ನಿಮಿಷಗಳ ಕಾಲ ನಿರಂತರವಾಗಿ ಚರ್ಚೆ ನಡೆಯಿತು, ನಿರಂತರವಾಗಿ ಅದರ ಬಗ್ಗೆ ಮಾತುಕತೆಗಳಾಯಿತು. ಎಲ್ಲ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದರೂ ಕೂಡ ಆನಂತರ ಬಂದಿದ್ದದು. ಆದರೆ ಈ ವಿಷಯ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ರೀತಿಯಲ್ಲಿ ಗೊಂದಲಕ್ಕೆ ಕಾರಣ ಆಯಿತು, ಗದ್ದಲಕ್ಕೆ ಕಾರಣ ಆಯಿತು. ಆನಂತರ
ಅಲ್ಲಿ ಪೊಲೀಸ್ ಅವರು ಕೂಡ ಅದಕ್ಕೆ ಒಂದು ಹೇಗೂ ಗ್ರಾಮ ಸಭೆಗೆ ಪೊಲೀಸ್ ಅಧಿಕಾರಿಗಳು ಬರುವಂತದ್ದು ವಾಡಿಕೆ. ಅವರು ಬರಬೇಕು, ಅವರು ಅವರ ಇಲಾಖೆಯ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಹೀಗೆ ಬಂದವರ ಹತ್ರ ಅವರನ್ನ ಹೊರ ಕಳಿಸ್ಲಿಕ್ಕೆ ಹೇಳಲಾಯ್ತು. ಯಾಕಂದ್ರೆ ಬಹಳಷ್ಟು ವಿವಾದ ಗೊಂದಲಕ್ಕೆ ಕಾರಣ ಆಗಿರೋದ್ರಿಂದ ಅವರನ್ನ ಹೊರಗೆ ಕಳಿಸಲಾಯಿತು. ನೋಡಿ, ಎಲ್ಲರೂ ಅದಕ್ಕೆ ಪರ, ಅದಕ್ಕೆ ವಿರೋಧ, ಆ ಸಬ್ಜೆಕ್ಟ್ಗೆ ಪರ ವಿರೋಧಗಳಿತ್ತು. ಆದರೆ ಈ ದೇಶದ್ರೋಹ ಪದ ಬಳಕೆಗೆ ಎಲ್ಲರದ್ದು ಮ್ಯಾಕ್ಸಿಮಮ್ ಜನರದ್ದು ವಿರೋಧಗಳು ವ್ಯಕ್ತವಾಯಿತು. ಈ ಹಿನ್ನೆಲೆಯಲ್ಲಿ ಅವರನ್ನ ಹೊರ ಕಳಿಸಲಾಯಿತು. ಒಂದಷ್ಟು ಗೊಂದಲಗಳು ಏರ್ಪಟ್ಟಿತು. ಗೊಂದಲಗಳು ಏರ್ಪಟ್ಟ ನಂತರ ಅವರನ್ನ ಹೊರ ಕಳಿಸಿದ ನಂತರ ಈ ಒಂದು ಗೊಂದಲ ಮಾಯ ಆಯಿತು. ಅವರನ್ನ ಹೊರ ಕಳಿಸಬೇಕನ್ನುವಂತ ಕೂಗು ಜೋರಾಯಿತು. ಸೊ ಅವರನ್ನ ಹೊರ ಕಳಿಸಿ ಅವರನ್ನ ಕ್ಷಮೆ ಕೇಳಿದ್ರು. ಅವರು ಕೂಡ ನಾನು ಬಳಸಿದ ಪದದಲ್ಲಿ ಇದಾಗೋದಿದ್ರೆ ಕ್ಷಮಿಸಿ ಅನ್ನುವಂಥದ್ದನ್ನ ಕ್ಷಮೆ ಕೂಡ ಕೇಳಿ ಅವರು ಹೊರಗೆ ಹೋಗಿರುವಂಥದ್ದು. ಜೊತೆಗೆ ಕಾಲೇಜಿನ ವಿಚಾರಕ್ಕೆ ಅದು ನ್ಯಾಯಾಲಯದಲ್ಲಿದೆ ಅಂತ ಹೇಳುವಂಥದ್ದು ನ್ಯಾಯಾಲಯದಲ್ಲಿದೆ, ಅದರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು PDO ಕೂಡ ಹೇಳಿ ಈ ಒಂದು ಚರ್ಚೆಗೆ ಅವರು ತೆರೆ ಎಳೆದ್ರು. ವಿಶ್ಲೇಷಕರೇ, ಇದೀಗ ಯಾವುದೇ ಒಂದು ಕೇಸ್ ಅಥವಾ ಯಾವುದೇ ಒಂದು ದೂರು ಒಂದು ನ್ಯಾಯಾಲಯದ ಮೆಟ್ಟಲು ಏರಿದ ಮೇಲೆ ಅದನ್ನ ನಾವು ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿದ್ರೆ ಅದಕ್ಕೆ ಏನಾದ್ರು ಉತ್ತರ ಸಿಗುತ್ತಾ, ಸೊಲ್ಯೂಷನ್ ಸಿಗುತ್ತಾ, ಅದನ್ನ ಚರ್ಚೆ ಮಾಡಬಹುದಾ ಅಂತ? ಅಲ್ಲ, ಇಲ್ಲಿ PDO ಅವರು ಮಧ್ಯಪ್ರವೇಶ ಮಾಡಿ ನ್ಯಾಯಾಲಯದಲ್ಲಿದ್ದ ವಿಚಾರ ಚರ್ಚೆ ಬೇಡ ಅಂತ ಹೇಳಿ ತೆರೆ ಎಳೆದ್ರು ಅಂತ ಈಗ ದಾಮೋದರ್ ಅವರು ಹೇಳಿದ್ರು. ಅದೇನಂತ ಹೇಳಿದ್ರೆ ಅಧಿಕಾರಿಗಳಿಗೆ ಅದರದ್ದು ತೊಂದರೆ ಆಗ್ತದೆ ಅನ್ನುವಂತ ಕಾರಣಕ್ಕೆ. ಈಗ ನ್ಯಾಯಾಲಯದಲ್ಲಿ ತುಂಬಾ ವಿಚಾರಗಳು ಇರ್ತದೆ, ಹಾಗಂತ ಚರ್ಚೆ ಆಗುದಿಲ್ಲ ಅಂತೇಳಿ ಅಲ್ಲ. ಈಗ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯ ವಿಚಾರ ನೋಡಿದ್ರೆ ಎಷ್ಟೋ ವರ್ಷದಿಂದ ಕೋರ್ಟ್ ಅಲ್ಲಿ ಇತ್ತು, ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ, ಸಭೆ ಸಮಾರಂಭಗಳಲ್ಲಿ ಚರ್ಚೆ ಆಗ್ತದೆ. ನೀವೀಗ ಇತ್ತೀಚಿನ ಪ್ರಕರಣ ನೋಡಿದ್ರೆ ದರ್ಶನ್ ಪ್ರಕರಣ ಕೂಡ ಕೋರ್ಟ್ ಅಲ್ಲಿ ಇರುವಂತದ್ದು, ಚಾರ್ಜ್ ಶೀಟ್ ಆಗಿದೆ, ಆದ್ರೂ ಚರ್ಚೆ ಆಗ್ತದೆ. ಚರ್ಚೆ ಮಾಡಬಾರ್ದು ಅಂತ ಏನಿಲ್ಲ, ಆದ್ರೆ ಅಲ್ಲಿ ಯಾವುದೋ ಒಂದು ನಿರ್ಣಯ ತಗೊಳ್ಳಿಕ್ಕೆ. ಈಗ ಗುರುವಾಯನಕೆರೆ ಎಕ್ಸೆಲ್ ಕಾಲೇಜಿನ ವಿಚಾರ ಅಕ್ರಮ ಕಟ್ಟಡ ಅಂತ ಹೇಳಿ ಒಬ್ರು ಹೈಕೋರ್ಟಿಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ದಾರೆ. ಅದರ ಚರ್ಚೆ ವಾದ ಪ್ರತಿವಾದ ಹೈಕೋರ್ಟ್ ಅಲ್ಲಿ ಆಗಿದೆ, ವಿಚಾರಣೆ ಮುಂದೂಡಿಕೆ ಆಗಿದೆ. ಅವರಿಗೆ ಯಾರು ಪ್ರತಿವಾದಿಗಳು ಅಂತ ಇದ್ದಾರೆ ಅವರಿಗೆ ನೋಟಿಸ್ ಕೊಡುವಂತ ಪ್ರಕ್ರಿಯೆ ಆಗಿದೆ. ಈ ಹಂತದಲ್ಲಿ ಚರ್ಚೆ ಬೇಡ ಅಂತೇಳಿ ಒಬ್ರು PDO ಒಬ್ಬ ಅಧಿಕಾರಿಯಾಗಿ ಅವರು ಹೇಳಿರ್ತಾರೆ. ಹಾಗಂತೇಳಿ ಗ್ರಾಮಸ್ಥರಲ್ಲಿ ಎತ್ತಿರುವಂತ ವಿಚಾರ ಏನು ಅಂತ ಹೇಳಿದ್ರೆ, ನೀವೊಂದು ಶಿಕ್ಷಣ ಸಂಸ್ಥೆಗೆ ಯಾಕೆ ಅವಕಾಶ ನಿರಾಕರಣೆ ಮಾಡುವಂತದ್ದು ಮಾಡ್ತೀರಿ, ಯಾಕೆ ಆಕ್ಷೇಪಣೆ ಮಾಡ್ತೀರಿ ಅಂತ ಹೇಳುವ ಕಾರಣಕ್ಕೋಸ್ಕರ ದೇಶದ್ರೋಹಿ ಅನ್ನುವಂತ ಶಬ್ದ ಬಳಕೆ ಆಗಿರುವಂತದ್ದು. ಅದನ್ನು ಜಾಣ್ಮೆಯಲ್ಲಿ PDO ಅವರು ನಿಭಾಯಿಸಿದ್ದಾರೆ. ಅಧ್ಯಕ್ಷರು ಕೂಡ ಅದಕ್ಕೆ ಸ್ವಲ್ಪ ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಸಭೆ ಸಮಾರಂಭವನ್ನ ಒಂದು ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಿದ್ದಾರೆ. ಮತ್ತೆ ಖುದ್ದಾಗಿ ಅಲ್ಲಿ ದಾಮೋದರ್ ಅವರ ಸಭೆಯಲ್ಲಿದ್ದಾರೆ, ಹೆಚ್ಚಿನ ಮಾಹಿತಿ ಅವರಿಗಿದೆ. ಅದು ನೀವು ಕೇಳಿದ ಪ್ರಶ್ನೆಗೆ ಏನು ಅಂತ ಹೇಳಿದ್ರೆ, ನ್ಯಾಯಾಲಯದಲ್ಲಿದ್ದ ವಿಚಾರಣವನ್ನ ಚರ್ಚೆ ಮಾಡಲೇಬಾರದು ಅನ್ನುವಂಥದ್ದು ಏನಿಲ್ಲ. ಈಗೆಲ್ಲ ವಿಚಾರಗಳಿಗೆ ನ್ಯಾಯಾಲಯದಲ್ಲಿ ಯಡಿಯೂರಪ್ಪ ಪ್ರಕರಣ ನ್ಯಾಯಾಲಯದಲ್ಲಿದೆ, ಹೋರಾಟ ಆಗ್ತದೆ, ಆಕ್ಷೇಪಣೆ ರೀತಿಯಲ್ಲಿ ಮಾತಾಡಬಾರ್ದು. ಈಗ ನೀವು ಮೂಢ ಪ್ರಕರಣ ನೋಡಿದ್ರೆ ಅದು ಕೋರ್ಟ್ ಅಲ್ಲಿ ಇದೆ, ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ, ಪ್ರತಿಭಟನೆಗಳಾಗ್ತದೆ, ರ್ಯಾಲಿ ಆಗ್ತದೆ, ಎಲ್ಲವೂ ಆಗ್ತದೆ. ಅದನ್ನ ಯಾವುದನ್ನು ಕೂಡ ನ್ಯಾಯಾಲಯ ಪರಿಗಣನೆಗೆ ತಗೊಳ್ಳುದಿಲ್ಲ. ಆ ಗುಪ್ತಚರ ಇಲಾಖೆಯ ವರದಿಗಳನ್ನ ತಗೊಂಡು ನ್ಯಾಯಾಧೀಶರು ಕೆಲವು ವಿಚಾರಗಳನ್ನ, ಕೆಲವು ಅಂಶಗಳನ್ನ ಪರಿಗಣನೆಗೆ ತಗೊಳ್ಬೋದೇ ಹೊರತು ಒಬ್ಬ ಸಾರ್ವಜನಿಕವಾಗಿ ಮಾತಾಡಿದ ಅನ್ನುವ ಕಾರಣವನ್ನ ನ್ಯಾಯಾಧೀಶರು ತಗೊಳ್ಳಿಕ್ಕೆ ಆಗುದಿಲ್ಲ, ನ್ಯಾಯಮೂರ್ತಿಗಳು ತಗೊಳ್ಳಿಕ್ಕೆ ಆಗುದಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ಚರ್ಚೆ ಆಯ್ತು ಡ್ರಗ್ಸ್ ಮತ್ತೆ ಗಾಂಜಾ ಬಗ್ಗೆ. ಶಶಿರಾಜ್ ಶೆಟ್ಟಿ ಅವರು, ಸಾಯಿರಾಮ್ ಫ್ರೆಂಡ್ಸ್, ಗುರುವಾಯನಕೆರೆ ಇದರಲ್ಲಿರುವಂತಹ ಸಕ್ರಿಯವಾಗಿರುವಂತಹ ಶಶಿರಾಜ್ ಶೆಟ್ಟಿ ಅವರು ಒಂದಲ್ಲಿ ವಿಷಯವನ್ನು ತೆಗಿತಾರೆ. ಗಾಂಜಾ ಡ್ರಗ್ಸ್ ಬಗ್ಗೆ ನಾವು ಮಾತನಾಡಕ್ ಹೊರಟ್ರೆ ನಾವು ಫೇಸ್ಬುಕ್ ಅಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರೆ ನಮಗೆ ಬೆದರಿಕೆ ಕರೆ ಬರುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಇದ್ರ ಬಗ್ಗೆ ಏನಿದೆ ಅಪ್ಡೇಟ್ ದಾಮೋದರ್? ಎಸ್, ಅದರದ್ದು ವಿಡಿಯೋ ಈಗ ನೋಡ್ತಾ ಇದೀವಿ ನಾವು. ಆ ವಿಡಿಯೋ ನೋಡಿ, ಅಲ್ಲಿ ಏನ್ ನಡೀತು ಅಂತ ಅನ್ನುವಂಥದ್ದೇ ನಾವು ನೋಡು. ಓಕೆ, ಕೆಲವು ಕಡೆ ಸಣ್ಣ ಸಣ್ಣ ಹೈಸ್ಕೂಲ್ ಹೋಗುವಂತ ವಿದ್ಯಾರ್ಥಿಗಳ ಕೈಯಲ್ಲಿ ಈಗ ಗಾಂಜಾ ಇದೆ ಅನ್ನುವಂಥ ದೊಡ್ಡ ಒಂದು ಸಮಸ್ಯೆ. ಸ್ಟೇಷನ್ಗೆ ಮಾಹಿತಿ ಕೊಟ್ಟರೆ ಕೆಲವರು ಹೇಳೋ ಪ್ರಕಾರ ಸ್ಟೇಷನ್ ಇಂದ ಅವರ ಮೇಲೆ ಕ್ರಮ ಕೈಗೊಳ್ಳುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅಂದ್ರೆ ಸ್ಟೇಷನ್ ಅವರಿಗೆ ಮಾಹಿತಿ ಸ್ಟೇಷನ್ ಇಂದ ಹೇಳಿ ಅವರು ತಪ್ಪಿಸಿಕೊಳ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ನೀವು ಹೊಸಬ್ರು ಬಂದಿದ್ದೀರಿ, ಈ ಹಿಂದೆ ಇದ್ದಂಥವ್ರು ಆ ರೀತಿ ಮಾಡಿದ್ರೆ ನೀವು ಇನ್ನು ಮುಂದಕ್ಕೆ ಯಾರಾದ್ರೂ ಆ ರೀತಿ ಕಂಪ್ಲೇಂಟ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಮತ್ತೆ ನಾವು ಅದರ ಬಗ್ಗೆ ಕರೆಕ್ಟ್ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅನ್ನುವಂಥ ಇನ್ಫಾರ್ಮೇಶನ್ ನಮ್ಗೆ ಕಣ್ಣಾರೆ ಬಂದ್ರೆ ನಾವು ಹೇಳ್ತೇವೆ. ನಾನು ಈಗಲೇ ಇಲ್ಲಿ ಎಲ್ಲರ ಎದುರಲ್ಲೇ ಒಂದು ಪ್ರದೇಶವನ್ನು ಹೇಳ್ತೇನೆ. ಪಿಲ್ಚನಿಕಲ್ಲು ಪ್ರದೇಶದಲ್ಲಿ ಒಂದು ನಮ್ಮ ಮಾಜಿ ಶಾಸಕರಾದಂತಹ ವಸಂತ ಮಂಗೇರ ಜಾಗದಲ್ಲಿ ಒಂದು ಟೆಂಟ್ ಹಾಕಿ ಆ ಪ್ರದೇಶದಲ್ಲಿ ಒಂದಷ್ಟು ಹುಡುಗರು ರಾತ್ರಿ 12 ಗಂಟೆ 1 ಗಂಟೆ ಸಮಯದಲ್ಲೂ ಅಲ್ಲಿ ಇರ್ತಾರೆ ಅನ್ನುವಂಥ ಮಾಹಿತಿ ಇದೆ. ನೀವು ಆ ಪ್ರದೇಶಕ್ಕೆ ಯಾವತ್ತು ಹೋದ್ರೆ ನಿಮ್ಗೆ ಸಿಗುದಿಲ್ಲ ಅವರು. ನಿಮ್ಗೆ ಒಂದು ದಿನ ಯಾವತ್ತಾದ್ರೂ ಇನ್ಫಾರ್ಮೇಶನ್ ಬಂದ್ರೆ ನೀವು ಒಂದು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಯಾವುದೇ ರೀತಿ ಕೆಲಸ ಮಾಡದೆ ನೀವು ಅಂತವ್ರನ್ನ ಹಿಡಿತೇವೆ ಅನ್ನುವಂಥ ಮನಸ್ಸಿಂದ ಆ ಕೆಲಸ ಮಾಡ್ಬೇಕು. ನೀವು ನಿಮ್ಮ ವಾಹನದಲ್ಲಿ ಬರಬಾರದು, ಪೊಲೀಸ್ ವಾಹನದಲ್ಲಿ ಬರಲೇಬಾರದು. ಬಂದ್ರೆ ಇನ್ಫಾರ್ಮೇಶನ್ ಅವ್ರಿಗೆ ಸಿಗ್ತದೆ.
ಅವರಿಗೆ ಹೇಗಾದ್ರೂ ತಪ್ಪಿಸಿಕೊಳ್ಳುವ ವ್ಯವಸ್ಥೆ ಆಗ್ತದೆ. ಶಶಿರಾಜ್ ಅವರು ಹೇಳಿದ್ದು ಅರ್ಥ ಆಯ್ತು. ಒಂದ್ ವಿಷಯ ನಾವು ಪರಿಚಯ ಇದ್ದವ್ರು ಕೇಳಿ, ಏನು ಸರ್ ಚಡ್ಡಿ ಮೇಲೆ ಅಡ್ಡಾಡ್ತಿದ್ದೀರಾ ಅಂತ. ನೀವು ಹೇಳಿದ್ರಿ ಮಕ್ಕಳು ಬರೋದು ಚಡ್ಡಿ ಮೇಲೆ ಕೂಡ ಸಮೇತ ಬಂದಿದ್ದೀನಿ. ಅರಮೇಲೆ ಬೆಟ್ಟ ಮತ್ತೆ ಸದ್ಯದಲ್ಲಿ ಹನುಮಂತ 3 ತಾರೀಕಿಗೆ ನಾನು ಮತ್ತು ನನ್ನ ಸಿಬ್ಬಂದಿಯವರು. ಓಕೆ, ಈಗ ನೀವು ಶಶಿರಾಜ್ ಶೆಟ್ಟಿ ಅವರ ಮಾತನ್ನ ಕೇಳ್ತಿದ್ರಿ. ಇದೀಗ ನಾವು ಕುವೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಭಾರತ ಶೆಟ್ಟಿ ಅವರನ್ನ ಸಂಪರ್ಕ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೀವಿ. ಅವ್ರಿಗೆ ಕರೆಗೆ ಸಿಕ್ಕಿದ್ದಾರೆ. ಹಲೋ, ನಮಸ್ತೆ ಮೇಡಮ್. ಈಗ ನಮ್ಗೆ ಕುವೆಟ್ಟು ಗ್ರಾಮ ಸಭೆಯ ಒಂದು ವಿಚಾರವಾಗಿ ತುಂಬಾನೇ ವಾದ ವಿವಾದ ಆಗಿರುವಂತಹ ಮಾಹಿತಿ ನಮಗೆ ಸಂಗ್ರಹ ಆಗಿದೆ. ಆಕ್ಚುಲಿ ಅಲ್ಲಿ ಒಂದಲ್ಲ ಸುಮಾರು ವಿಷಯಗಳು ಚರ್ಚೆಗೆ ಗ್ರಾಸವಾಯಿತು. ಒಬ್ರು ದೇಶ ದ್ರೋಹಿಗಳು ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಇನ್ನೊಬ್ರು ಶಶಿರಾಜ್ ಶೆಟ್ಟಿ ಅವರು ಬಂದು ಗಾಂಜಾ ಮತ್ತೆ ಡ್ರಗ್ಸ್ ದಂಧೆ ಬಗ್ಗೆ ಮಾತಾಡ್ತಾರೆ. ಇನ್ನೊಬ್ರು ಅನಿಲ ಸೈಟ್ ಬಗ್ಗೆ ಮಾತಾಡ್ತಾರೆ. ಒಟ್ಟಾರೆಯಾಗಿ ಆವತ್ತಿನ ಗ್ರಾಮ ಸಭೆಯಲ್ಲಿ ಇಷ್ಟೊಂದು ಮಾತಿನ ಚಕಮಕಿ. ಹಾ, ಅದೇ ಹೇಳಿದ್ರು. ಆ ಕಾಲೇಜ್ ಬಗ್ಗೆ ಮಾತನಾಡುವಾಗ ಒಬ್ಬ ಗ್ರಾಮಸ್ಥರು ಆ ವಿದ್ಯಾಲಯ ಅನ್ನೋದು ದೇವಾಲಯ ಇದ್ದಾಗೆ ಅದರ ಬಗ್ಗೆ ವಿರೋಧ ಮಾಡುವಂತವರು ದೇಶ ದ್ರೋಹಿಗಳು ಅನ್ನುವಂತ ಮಾತನ್ನ ಹೇಳ್ತಾರೆ. ಕಾಲೇಜನ್ನ ಇಲ್ಲಿ ಯಾರು ವಿರೋಧ ಅಂದ್ರೆ ಅವ್ರು ಹೇಳ್ತಿರೋದು ಈಗ ಅದಕ್ಕೆ ಅದು ಅಕ್ರಮ ಕಟ್ಟಡ ಅನ್ನುವಂತ ಮಾತನ್ನ ಅನೇಕ ವಾದ ವಿವಾದ ಆಗ್ತಾ ಇತ್ತು ಅನೇಕ ವರ್ಷಗಳಿಂದ. ಸೊ 4 ಫ್ಲೋರ್ನ ಕಟ್ಟಡ ಅದು ಒಂದು ಅಕ್ರಮ ಆಗ್ತಾ ಇದೆ. ಗುರುವಾಂಕೆರೆಯಿಂದ 30 ಅಂದ್ರೆ ಆ ಬಫರ್ ಝೋನ್ ಇದೆ, ಅಲ್ಲಿ ಆ ವ್ಯಾಪ್ತಿಯನ್ನು ಬಿಟ್ಟು ಆ ಕಟ್ಟಡ ನಿರ್ಮಾಣ ಮಾಡಬೇಕಾಗಿತ್ತು. ಆದ್ರೆ ಅಲ್ಲಿ ಮಾಡಲಾಗಿಲ್ಲ. ಅಲ್ಲಿ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂತ ವಾದ ಸುಮಾರು ವರ್ಷಗಳಿಂದ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಅದೇ ಚರ್ಚೆ ಈಗಲೂ ಕೂಡ ಮುಂದುವರಿತಾನೆ ಇದೆ. ಆ ಒಂದು ಕೇಸ್ ಈಗ ನ್ಯಾಯಾಲಯದಲ್ಲಿ ಇದ್ರೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದೇ ಗ್ರಾಮ ಸಭೆ ಚರ್ಚೆ ಕೂಡ ಆಯ್ತು. ಸೊ ಒಟ್ಟಾರೆಯಾಗಿ ಅಲ್ಲಿ ಏನಾದ್ರು ನಿರ್ಣಯವನ್ನು ಕೈಗೊಳ್ಳಲಾಯ್ತು ಅಂತ. ಈಗ ಮೇಡಮ್, ಈಗ ಟೋಟಲ್ ಗ್ರಾಮ ಸಭೆಯಲ್ಲಿ ಸಮಸ್ಯೆಗಳು, ಟ್ರಾಫಿಕ್ ಸಮಸ್ಯೆ, ಅಂಗನವಾಡಿ ಸಮಸ್ಯೆ, ಮತ್ತೆ ಆರಂಭದಲ್ಲಾದಂತಹ ಓಕೆ 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 ಈಗ ಓಕೆ ಓಕೆ ಈಗ ಅದು ನಿಮಗೆ ಆರಂಭದಲ್ಲಿ ಗ್ರಾಮ ಸಭೆಯಲ್ಲಿ ಬಹಳ ಚರ್ಚೆ ಆದ್ದು ಅದು. ಹಾ ಏನ್ ಯಾವುದು ಈಗ ಒಂದು ವಿಷಯ ಯಾವುದು ಚರ್ಚೆ ಆಗ್ಲಿಲ್ಲ, ಯಾವುದು ಚರ್ಚೆ ಆಗದ್ದನ್ನು ಹಾಕಿದ್ದೇವೆ. ಅದೇ ವಿಷಯಕ್ಕೆ ನಿಮ್ಗೆ ನಾವು ಕರೆ ಮಾಡ್ಬಿಟ್ಟು ನಿಮ್ಮ ಒಂದು ವರ್ಷನ್ ಕೂಡ ಹೇಳಿ ಅಂತ ನಿಮ್ಗೆ ಕರೆ ಮಾಡ್ತಿರೋದು. ಓಕೆ, ಅದಕ್ಕೆ
ತುಂಬಾ ವಿದ್ಯಾರ್ಥಿಗಳು ನೋಡೋದಕ್ಕೆ ಬರ್ತಾ ಇದ್ದಾರೆ, ಒಳ್ಳೆ ಯಾವುದೇ ಕೂಡ ಕಾನೂನು ಬದ್ಧವಾಗಿ ಹೋದಾಗ ಮಾತ್ರ ನಮಗೆ ಕೂಡ ಅದನ್ನು ಅತಿ ಸಹಕಾರ ಕೊಡ್ತಾಗುದು. ನಾವು ಮುಖ್ಯದಲ್ಲಿ ಸಹಕಾರ ಕೊಟ್ಟಿದ್ದೇವೆ. ಏನಾದ್ರು ಕಾಲೇಜ್ ಮಧ್ಯೆ ಕಟ್ಟಿದ್ರು, ಆನಂತರ ಎರಡು ಕಡೆ ನಿಯಮಿತ ಅವರಿಗೆ ಆ ಸಮಯದಲ್ಲಿ ಅವತ್ತು ಕಾಲೇಜಿಗೆ ಹಳೆಯ ಕಾಲೇಜಿಗೆ ಹಾಸ್ಟೆಲ್ಗೆ ಅನುಮತಿ ಆಗಿರಲಿಲ್ಲ. ಆನಂತರ ನಾವು ಅವರಿಗೆ ಸಹಕಾರ ಕೊಟ್ಟು ನಮ್ಮ ಒಟ್ಟಿನ ಅಧ್ಯಕ್ಷರು ಉಪಾಧ್ಯಕ್ಷರು ಅವರಿಗೆ ಅನುಮತಿಯನ್ನು ನೀಡ್ತಾರೆ. ಓಕೆ, ಅದೊಂದೇ ವಿಚಾರ ಗ್ರಾಮ ಸಭೆಯಲ್ಲಿ ಚರ್ಚೆ. ಹಾ, ಹೊಸದಿಲ್ಲಿ ಆಗುವಾಗ ನಾವೇನು ಮಾಡಿದ್ರೆ ಎಲ್ಲರೂ ಕೇಳ್ತೇವೆ ಯಾಕೆ ಮುಸ್ಲಿಂ ಓದಿಸ್ತಿಲ್ಲ ಅಂತ ಹೇಳಿ. ನಾವು ಕೂಡ ಹಾಗೆ ಏನು ಯೋಚನೆ ಮಾಡಿದ್ವಿ ಅಂತ ಹೇಳಿದ್ರೆ ಕಾಲೇಜು ಅವತ್ತೊಂದು ನೈವೇದ್ಯ ಆಗುವಾಗ ಕನ್ವರ್ಷನ್ ಆಗುವಾಗ ಅವರಿಗೆ ತುಂಬಾ ಸಮಸ್ಯೆ ಬರ್ತದೆ. ಅದೆಲ್ಲ ಕಂಪ್ಲೀಟ್ ತುಂಬಾ ಸಮಯ ಹಿಡಿತಾರೆ. ಅದರಿಂದ ಅವರು ಅದೆಲ್ಲ ಆದ ನಂತರ ನಮಗೆ ಅನುಮತಿ ಬರ್ತಾರೆ ಕೊಂಡು ಬಂದಿದೆ. ಆದ್ರೆ ಅವರೇ ಮಾಡಿದ್ವಿ ಪಂಚಾಯತಿಗೆ ಪರಿಮುಖ ಮೂಲ ಹಂತಕ್ಕೆ ಮಾತ್ರ ಕೊಡ್ಲಿಕ್ಕೆ ಅವರಿಗೆ ನೇರವಾಗಿ ಆವರಣಗಳು ಆನಂತರ ನೀವು ನನಗೆ ಅನುಮತಿಯನ್ನು ಕೊಡಬೇಕು ಅನುಮತಿಯನ್ನು ನೀಡಿದೆ. ಓಕೆ, ಈಗ ಇದರ ಜೊತೆಗೆ ಗ್ರಾಮ ಸಭೆಯಲ್ಲಿ 20 ವರ್ಷದಿಂದ ಅನಿಲ ಸೈಟ್, ಹೌದಾ? ಅದು 20 ವರ್ಷ ಆಯ್ತಾ ಅನಿಲ ಸೈಟ್ ಸಮಸ್ಯೆಗೆ? ಖಂಡಿತ 20 ವರ್ಷ ಆಯ್ತು. 20 ವರ್ಷ ಅದಕ್ಕೆ ಮೆಟ್ಲಾಧಿಕಾರಿಗಳು ಸ್ಪಂದಿಸಿದ್ದಾರೆ. ನಾವು ಗ್ರಾಮದಿಂದ ಏನ್ ಆಗ್ತೇವಾ ನಾವು ಮಾಡ್ತಾ ಇದ್ದೇವೆ. ಇದು ಇಲ್ಲಿನ ಜಿಲ್ಲಾಧಿಕಾರಿಗಳ ಆಫೀಸ್ಗಳಿಗೆ ಅಲೆದಾಡ್ತಾ ಇದ್ದೇವೆ. ಅದು ಒಂದು ಫೈಲ್ ಏಟ್ ಆಫೀಸಲ್ಲಿ ಅಂತ ಹೇಳ್ತಾರೆ, ಅಲ್ಲಿ ಪುನಃ ಆಫೀಸಿಗೆ ಬರ್ತದೆ, ಎಲ್ಲ ಆಫೀಸ್ಗೆ ಹೋಗ್ತದೆ. ಈಗ ಮೊನ್ನೆ ಆಫೀಸ್ಗೆ ಹೋಗಿ ನಾನು ಮತ್ತು ನಮ್ಮ ಪಂಚಾಯತ್ ಎಷ್ಟು ನಮಗೆ ಮಾತ್ರ ಫಸ್ಟ್ ಬಾರಿ ವಿಸಿಟ್ ಮಾಡಿ ಸರ್ ಅದನ್ನು ಏನಾದ್ರು ಮಾಡಿ ನಮಗೆ ಒಂದು ಬಡ ಜನರಿಗೆ ಗೃಹ ವ್ಯವಸ್ಥೆ ಮಾಡಿಕೊಡಿ, ಸೈಟ್ ಮಾಡಿ ನನಗೆ 75 ಆಫೀಸ್ ಮಾಡಿಕೊಡಿ ಅಂದ್ರೆ ನಾವು ವಿನಂತಿಸುತ್ತಿದ್ದೇವೆ. ಅವರು ಮೊನ್ನೆ ಬಂದರು, ಅಳತೆ ಮಾಡಿ ಹೋಗಿದ್ದಾರೆ. ಇನ್ನು ಯೋಜನೆ ಆಫೀಸಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಇನ್ನು ಅದು ಅಲ್ಲಿನ ಮೇಲಧಿಕಾರಿಯಲ್ಲಿ ಬೇಗ ನಮಗೆ ಜನರಿಗೆ ಕೊಡುವಾಗ ಅನುಕೂಲ ಮಾಡಿಕೊಳ್ಳುವುದು. ಆದ್ರೆ ನಿಮ್ಮ ಉತ್ತರಕ್ಕೆ ಜನರು ಮೊನ್ನೆ ಸಮಾಧಾನಗೊಂಡಿಲ್ಲ ಅಲ್ವಾ? ನಾವು ಏನಿಲ್ಲ ಸರ್, ನಾವು ಇಷ್ಟೇ ನಾವು ಹೇಳಿದ್ದೇವೆ. ಆದ್ರೆ ಅಲ್ಲಿ ಮೇಲಧಿಕಾರಿಗಳು ಕೇಳಿಸಬೇಕಲ್ಲ. ನಮ್ಮ ಕೈಯಿಂದ ನಾವು ಇವತ್ತೇ ಆಟಿಸಿ ಮಾಡಿ ಆದ್ರೆ ನಮ್ಮ ಕೈಯಿಂದ ಈಗ ಗುರುವಾಯನಕೆರೆಯ ಸ್ಮಶಾನದ ಪರಿಸ್ಥಿತಿ ಅಂತ ಮೇಡಮ್, ಇದು ನಿಮ್ಮ ಕೈಯಲ್ಲೇ ಇದೆ ಅಂತ? ಸ್ಮಶಾನದ ಕೊಡ್ತೀವಿ. ಅದು ನಮ್ಮ 2008ರಿಂದ ಸ್ಮಶಾನಕ್ಕೆ ಏನು ಭೂಮಿ ಅಲೋಟ್ ಆಗಿದೆ. ಅದರ ಬದಿಯಲ್ಲೇ ಹೊಸ ಕ್ರೀಡೆಯವರಿಗೆ ಘಟಕ ಮಾಡಿದ್ದಾರೆ. ಓಕೆ, ಸ್ಮಶಾನದ ಬಗ್ಗೆ ಮಾಡಿದ್ದಾರೆ. ಅದು ಅನಂತರ ಹಾಗೆ ಅದನ್ನು ಬರ್ತಾ ಉಂಟು. ಇದು ನಾನು ಅಧ್ಯಕ್ಷರಾಗಿ 3 ವರ್ಷಗಳಿದ್ದೆ ಅಷ್ಟೇ, 1.5 ವರ್ಷ. ಓಕೆ, ಇನ್ನು ಮುಂದಾದ್ರೂ ಅಲ್ಲಿ ಬದಲಾವಣೆ ಆಗ್ಬಹುದಾ? ನಮ್ಮ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಸ್ವಚ್ಛತೆಗೆ ಹಾಕೋದೇ ಕೊಡ್ಬೇಕು. ನಾನು ಯಾವಾಗಲೂ ಎಲ್ಲಿ ಹೋಗೋದು ನನಗೆ, ಯಾಕಂದ್ರೆ ಸ್ವಚ್ಛತೆ ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಸ್ವಚ್ಛತೆ ಬೇಕೇ ಬೇಕು. ಸ್ವಚ್ಛತೆ ಇದ್ರೆ ಮಾತ್ರ ನಾವು ದೇಶ ಅಭಿವೃದ್ಧಿ, ಸ್ವಚ್ಛತೆ ಇದ್ರೆ ದೇಶ ಇನ್ನಷ್ಟು ನಮ್ಮ ಸಾಗೋದು. ಅಲ್ಲ, ಕಸ ವಿಲೇವಾರಿ ಘಟಕ ಇದ್ರೆ ಸಾಕಲ್ಲ ಮೇಡಮ್. ಕಸ ವಿಲೇವಾರಿ ಘಟಕ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಈಗಾಗಲೇ ಅಷ್ಟೊಂದು ಸಮಸ್ಯೆಗಳು ಆಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಈಗ ನಾವು ಪ್ಲಾಸ್ಟಿಕ್ ಅಲ್ಲಿ ನಮ್ಗೆ ಈಗ ನಮ್ಮ MRF ಘಟಕ ಬರ್ತದೆ, ಅಲ್ಲಿಂದ ಪ್ಲಾಸ್ಟಿಕ್ ಅನ್ನು ನಾವೇ ಇದೆ. ಈಗ ಕೆಲಸ ಆಗ್ತಾ ಹೋಗಿದೆ, 2 ತಿಂಗಳಲ್ಲಿ ಆಗ್ತದೆ. ಅಲ್ಲಿಂದ ನಮ್ಮ ಪ್ಲಾಸ್ಟಿಕ್ ಘಟಕಗಳೆಲ್ಲ ಅಲ್ಲಿಗೆ ಹೋಗ್ತದೆ. ಈಗ ಮನೆಯಲ್ಲಿ ಅವರು ಹೊಸವಾದ ಯಾರು ಮಾಡುದಿಲ್ಲ. ಪ್ರತಿಯೊಬ್ಬರು ಕೂಡ ಈಗ ಪಂಚಾಯತಿಗೆ ಹಾಕ್ತದೆ. ನಮಗೆಲ್ಲ ಈಗ ನಿತ್ರೀಕರಣ ಆಗ್ತದಲ್ಲ, ಇಲ್ಲಿ ಕೂಡ ಮನೆಯಲ್ಲಿ ಅದಕ್ಕೆ ಇರೋದಿಲ್ಲ, ಜಾಗ ಇಲ್ಲ. ನೀವು ವಿಂಗಡಣೆ ಮಾಡೋದವರಿಗೆ ಫೈನ್ ಹಾಕಿ ಅಲ್ಲ, ಫೈನ್ ಹಾಕುದಿಲ್ವಾ? ವಿಂಗಡಣೆ ಮಾಡಿ ಹೇಳ್ತೇವೆ, ಫೈನ್ ಕೊಡುವುದಿಲ್ಲ. ಅಲ್ಲ, ನೀವು ಕಠಿಣ ಕ್ರಮ ಕೈಗೊಂಡ್ರೆ ಜನರು ಅದಕ್ಕೆ ಸ್ಪಂದನೆ ಕೊಡ್ತಾರೆ ಅನ್ನೋದು. ನಾವು ಕ್ರಮವನ್ನು ಕೈಗೊಳ್ತೇವೆ. ಕ್ರಮವನ್ನು ಕೈಗೊಳ್ತೇವೆ. ನಾವು ಮಾಡ್ತಾ ಇಲ್ಲ. 5 ರೂಪಾಯಿ ಮನೆಗಳಿಗೆ ಮಾಡ್ತಾ ಇದ್ದಾರೆ. ಆದ್ರೂ 50 ರೂಪಾಯಿ ಚಾರ್ಜ್ ಮಾಡಿ ಹೆಚ್ಚಿನ ಮನೆಗಳಿಗೆ ಮತ ಮುಂದೆ ಹೋಗಿಲ್ಲ. ಅದನ್ನು ಅವರು ಎಲ್ಲಿಯಾದ್ರೂ ಮಾಡ್ತಾರೆ. 50 ರೂಪಾಯಿ ಹೋಗಿದ್ರೆ ಅಂತೂ ಮಾಡುದಿಲ್ಲ. ಮೇಡಮ್, ಈಗ ಕಸ ಕೊಡೋದು ಕಡಿಮೆ ಆಗ್ತಿದೆ ಅಂತ ನೀವು ಹೇಳುದಾ? ಕಸ ಜನರು ಕಡಿಮೆ ಕೊಡ್ತಿದ್ದಾರೆ ಅಂತ? ಇನ್ನು ಕೊಡ್ತಿದ್ದಾರೆ ಅಂತ ವಿಂಗಡಣೆ ಮಾಡ್ಕೊಳ್ಬೇಕು. ಒಂದು ವೇಳೆ ತುಂಬಾ ಮನೆಗಳಲ್ಲಿ ಕಸ ಕೊಡ್ತಾ ಇಲ್ಲ ನಾವು ಹೇಳಿದ್ರು ಅಂತ ನೀವು ಹೇಳ್ತಿರೋದಲ್ವಾ? ವಿಂಗಡಣೆ ಮಾಡ್ತಿಲ್ಲ ಅಲ್ವಾ ಅಂತ. ವಿಂಗಡಣೆ ಮಾಡ್ತೇವೆ ನಾವು ಒತ್ತಾಯ
ವಿಸರ್ಜನೆ ಮಾಡ್ಕೊಂಡು ಆದಾಗ ಅವರನ್ನು ಮರ್ಯಾದೆ ಮತ್ತೆ ಎಲ್ಲ ಸಿಕ್ಕಿದ್ರಲ್ಲಿ ಬಿಸಾಕ್ತಾರೆ ಅನ್ನೋದು. ಆತರ ಆಗಿದ್ರಿಂದ ನಾವು ಎಷ್ಟು ಒತ್ತಡ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಕಸ ವಿಸರ್ಜನೆ ಮಾಡಿಕೊಂಡಿದ್ದೇವೆ ಅವ್ರು ಏನು ಒತ್ತಡ ತಗೊಂಡು ಬರಬೇಕಾಗ್ತದೆ. ಓಕೆ, ಅವರು ಹೊರಗಡೆ ಬಿಸಾಕ್ತಾರೆ, ಬಟ್ ಇವರು ಸ್ಮಶಾನದಲ್ಲಿ ಬಿಸಾಕ್ತಾರೆ ಅನ್ನುವಂತ ಆರೋಪಗಳಿದಾವೆ. ನಾವಲ್ಲಿ ವರದಿ ಮಾಡಿದ್ವಿ ಮೇಡಮ್, ನಿಲ್ಲೋದಕ್ಕಾಗೋದಿಲ್ಲ, ಅಲ್ಲಿ ನಿಲ್ಲೋದಕ್ಕಾಗೋದಿಲ್ಲ. ಒಂದು ವೇಳೆ ಊಟ ಮಾಡಿ ಹೋದ್ರೆ ವಾಂತಿ ಮಾಡ್ಬೇಕಲ್ಲಿ. ಖಂಡಿತ ಅದು ಗೊತ್ತು. ಅದು ಎಲ್ಲಾ ಕಡೆ ಈ ಕಡೆ ಎಲ್ಲ ಎಲ್ಲಿ ಕಸ ಬೆಳೆಯುವ ಘಟಕದಲ್ಲಿ ಇರ್ತಾವ ಅಲ್ಲಿ ಹೆಚ್ಚಿನ ಕಡೆ ಅಲ್ಲಿಗೆ ಇರ್ತದೆ. ಇದು ಸ್ಮಶಾನ ಕೊಡ್ತೇವೆ. ಮತ್ತೆ ನಮಗೆ ಹೇಳಿದ್ರೆ ಆದ್ರೆ ಅಲ್ಲಿ ಕಸ ವಿಲೇವಾರಿ ಘಟಕದ ಸುತ್ತಮುತ್ತ ಅದೊಂದು ಜಾಗವನ್ನು ಮಾಡಿರ್ತಾರೆ, ಎಷ್ಟು ಜಾಗದ ಸುತ್ತುವರಿದಲ್ಲಿ ಮನೆ ಇರಬಾರ್ದು ಅಂತ. ಆದ್ರೆ ಇಲ್ಲಿ ಹಾಗಲ್ಲ, ಅದು ರೋಡ್ ಸೈಡ್ ಇರೋದು, ಬಸ್ ಸ್ಟಾಪ್ ಇದೆ, ಎಲ್ಲ ಜನಸಂದಣಿ ಇರುವಂತಹ ಜಾಗ. ಖಂಡಿತ ಅದೇ ನಾನು ಹೇಳ್ತಿದ್ದೇನಲ್ಲ, 2008ರಲ್ಲಿ ಏನು ಕಸ ವಿಲೇವಾರಿ ಘಟಕ ಅಲ್ಲಿ ಮಾಡಿದ್ರಲ್ಲ, ಹಾಗೆ ಆಲೋಚನೆ ಮಾಡ್ಲಿಲ್ಲ ಅವರು. ಈಗ ನಾವು ಖಂಡಿತ ನಾವು ಅವರು ಮಾಡಿದ್ರು ಹೇಳಿ ನಾವು ಅದನ್ನು ಮುಂದುವರಿಸಿಕೊಂಡು ನಾವು ತಪ್ಪಾಗ್ತದೆ ಅದು ಮಾಡಿ ಹೇಳಿದ್ರೆ. ಅದು ನಾನು ಹೇಳ್ತಿರೋದು ಹೇಳಿದ್ರೆ, ನಾನು ಬಂದು ಅಥವಾ ಇತ್ತೀಚೆಗೆ 2-3 ವರ್ಷದಿಂದ ಅಲ್ಲಿ ಅನ್ನಲ್ಲ, 2008ರಿಂದ ಅಲ್ಲೇ ನಾವು ವಿಲೇವಾರಿ ಘಟಕ ಉಂಟು. ಅವರು ಸ್ಟಾರ್ಟ್ ಮಾಡೋದೇ ಅಲ್ಲೇ ಮಾಡ್ತಾರೆ. ಈಗ ನಾವು ಜಾಗವನ್ನು ಹುಡುಕ್ತಾ ಇದ್ದೇವೆ. ಈಗ 1-2-3 ಕಡೆ ಜಾಗ ಗೊತ್ತಾಗಿದೆ. ನಮಗೆ ಸಂಪರ್ಕಿಸಿದ್ದೇನೆ ನಾನು ಇವತ್ತು ಬೆಳಿಗ್ಗೆ BA ಮಾತಾಡಿ ಹೊಂದಿದ್ದೆ. ಮೇಡಮ್ ಈಗ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿ ನಮ್ಗೆ ಒಂದು ಮಾಹಿತಿ ಉಂಟು, ಅದು ನೀವು ಕನ್ಫರ್ಮ್ ಮಾಡಿ ಕೊಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಮತ್ತೆ ಸೋಮವಾರ ನಾವು ವಿಸಿಟ್ ಮಾಡುವವರಿದ್ದೇವೆ. ಆ ಕಡೆಯನ್ನು ನಾವು ಗುರುತಿಸಿದ್ದೇವೆ, ಸರ್ಕಾರಿ ಭೂಮಿ ಉಂಟು ಅಂತ ಹೇಳಿ ನಮ್ಗೆ ಮಾಹಿತಿ ಬಂದಿದೆ. ಆ ಸರ್ಕಾರಿ ಭೂಮಿಯನ್ನು ನಾವು ಸೋಮವಾರ ವಿಸಿಟ್ ಮಾಡಿ ಅಲ್ಲಿ ಮಾಡ್ಬೋದಾ ಅಥವಾ ಏನಾದ್ರು ಸಮಸ್ಯೆ ಇದೆಯಾ, ಮನೆಗಳ ಹತ್ತಿರ ಉಂಟಾ, ಅನುಕೂಲಕರವಾಗಿದೆಯಾ ಅಂತ ನೋಡ್ಲಿಕ್ಕೆ ಸೋಮವಾರ ಇಟ್ಟಿದ್ದೇವೆ. ನಾವು ಅದರ ಹಿಂದೆ ಇದ್ದೇವೆ. ಈಗ ಆದಷ್ಟು ಬೇಗ ಗುಡ್ ನ್ಯೂಸ್ ನಿರೀಕ್ಷೆ ಮಾಡಬಹುದು. ಖಂಡಿತ ನಿರೀಕ್ಷೆ ಮಾಡಬಹುದು. ಆದ್ರೆ ಎಲ್ಲರೂ ಕೂಡ ಸಾಕಾಗಬೇಕು. ಈಗ ನಮ್ಮ ಹತ್ತಿರದಲ್ಲಿ ಕಾಲೇಜಿನ ಎಕ್ಸೆಲ್ ಕಾಲೇಜಿನಿಂದ ಅತಿ ಹೆಚ್ಚು ಕಸ ಬರ್ತಾ ಉಂಟು. ಅವರು ಕೂಡ ಅವರಿಗೆ ಕೂಡ ನಾವು ವಿಂಗಡಣೆ ಮಾಡಿಕೊಡುತ್ತೇವೆ. ವಿಂಗಡಣೆ ಮಾಡಿಕೊಟ್ಟರೆ ನಮ್ಗೆ ತುಂಬಾ ಅನುಕೂಲ ಆಗ್ತದೆ. ನಾವು ಅದನ್ನು ಉಜಿರೆಗೆ ಸ್ವಲ್ಪ ಪ್ರಾಣಿಗಳ ಕೊಂಡೋಗ್ಬೋದು. ಇಲ್ಲಿಂದ ಕೊಂಡೋಗ್ಲಿಕ್ಕೆ ಕೂಡ ಆಗುದಿಲ್ಲ. ಓಕೆ, ಇನ್ನೊಂದು ಆಘಾತಕಾರಿ ನ್ಯೂಸ್ ಬಂತು ಮೇಡಮ್. ಗುರುವಾಯನ ಕೆರೆಯಲ್ಲಿ ಗಾಂಜಾ ಮತ್ತು ಡ್ರಗ್ಸ್ ದಂಧೆ ಇದೆ. ಮಟ್ಟ ಹಾಕೋದು ಹೇಗೆ? ಗ್ರಾಮ ಪಂಚಾಯತ್ ನಿಂದ ಯಾವ ರೀತಿಯಾದ ಕ್ರಮ ಏನ್ ಮಾಡಬಹುದು? ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಇದರಲ್ಲಿ ಇರುವ ಪ್ರಯತ್ನ ಮಾಡಿದ್ದೇವೆ. ಏನೇನು ಮಾಡಿದ್ದೇವೆ, ಪೊಲೀಸ್ ಹೇಗೆ ಸಂಪರ್ಕಿಸಿದ್ದೇವೆ, ಅವ್ರಿಗೆ ಹೇಗೆ ಮಾಹಿತಿನ ಕೊಡ್ತಾ ಇದ್ದೇವೆ. ಅದ್ರ ಹಿಂದೆ ಹೊರತಿದ್ದ ಒಂದು ಚಾನಲ್ ಉಂಟು ಅಂತ ಹೇಳಿ ಮೊನ್ನೆ ಗ್ರಾಮ ಸಭೆಯಲ್ಲಿ ಅದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೇಗಿದ್ದಲ್ಲ ಸಾರ್ವಜನಿಕರು ಕೂಡ ಹೇಳಿದ್ರು. ನಾವು ಹೇಳಿದ್ರೆ ನಿಮಗೆ ಪೊಲೀಸ್ ಇಲಾಖೆಗೆ ಇನ್ನೊಬ್ರು ಪೊಲೀಸ್ ಇಲಾಖೆಯವರೇ ಮಾಹಿತಿಯನ್ನು ಹೇಳ್ತಾರೆ, ಯಾರು ಕರೆ ಮಾಡಿದ್ದಾರೆ ಹೇಳಿ. ಎಲ್ಲ ಅವರೇ ಇನ್ಫಾರ್ಮೇಶನ್ ಕೊಡ. ಆ ತರ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಒಳಗೆ ಇದಾಗ್ತಾ ಉಂಟು. ಹಾಗಾಗಿ ಜನಕ್ಕೆ ಕಷ್ಟ ಉಂಟು ಅವರನ್ನು ತಗೊಳ್ಳಿಕ್ಕೆ ಕೂಡ. ಅದೇ ನಮ್ಮ ಯುವಕರು ಹಾದಿ ತಪ್ಪುವಂತ ಕೆಲಸ ಆಗ್ಬೇಕಾದ್ರೆ ನಾವು ಅದನ್ನ ತಡೆಯುವಂತ ಕೆಲಸ ಮಾಡ್ಲೇಬೇಕು. ಅದು ಪೊಲೀಸ್ ಇಲಾಖೆ ಆಗಿರ್ಬೋದು. ಮಾಡ್ತಿದ್ದಾರೆ ಗ್ರಾಮಸ್ಥರಿಗೆ ತುಂಬಾ ಸಮಸ್ಯೆ ಆಗ್ತಾ ಉಂಟು. ಅವರೇ ಹೇಳ್ತಾ ಇದ್ದಾರಲ್ಲ, ನಮ್ಗೆ ಅದು ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಪೊಲೀಸ್ನವರಿಗೆ. ಬರುವಾಗ ಅವರಲ್ಲಿ ತಪ್ಪಿದ್ದಾರೆ, ನೀವು ಮಕ್ಕಳಿಗೆ ಬನ್ನಿ ಎಂತೆಲ್ಲ ಮೊನ್ನೆ ಹೇಳಿದ್ದಾರೆ ಗ್ರಾಮಸ್ಥರಿಗೆ. ಓಕೆ, ಆದಷ್ಟು ಫಾಲೋ ಅಪ್ ಮಾಡ್ತಾ ಇದೀವಿ ಅಂತ ನಾವು ಕೇಳ್ಕೊಳ್ತಾ ಇದೀವಿ. ಅದಕ್ಕೆ ಸರಿಯಾದ ಸಾಕು ಎಲ್ಲ ಖಂಡಿತವಾಗಿ ಅದನ್ನು ಮಟ್ಟ ಹಾಕ್ಬೋದು. ಮತ್ತೊಂದು ಅದಕ್ಕೆ ಪೂರಕವಾಗಿ ಅಂತ ಹೇಳಿದ್ರೆ, ಈಗ ಈ ಡ್ರಗ್ಸ್ ಮಾಫಿಯಾ ಅಂತ ಹೇಳುದನ್ನ ರಾಜ್ಯ ಸರ್ಕಾರ ಕೂಡ ಬಹಳಷ್ಟು ಗಂಭೀರವಾಗಿ ತಗೊಂಡಿದೆ. 3 ದಿನದ ಹಿಂದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು 7 ಸಚಿವರ ತಂಡ ಮಾಡಿದ್ದಾರೆ. ರಾಜ್ಯಾದ್ಯಂತ ಡ್ರಗ್ಸ್ ನಿರ್ಮೂಲನೆ ಮಾಡಬೇಕು ಅಂತ. ಇದು ಇಡೀ ರಾಜ್ಯಾದ್ಯಂತ ಇರುವಂತ ಸಚಿವರ ತಂಡ. ಅದಕ್ಕೆ ಒಂದು ಜಿಲ್ಲಾ ಮಟ್ಟದಲ್ಲಿ ಕೂಡ ಅದನ್ನ ಟಾಸ್ಕ್ ಫೋರ್ಸ್ ಮಾಡ್ತಾರೆ. ಅದಕ್ಕೆ ಅಧಿಕಾರಿಗಳು ಕೂಡ ಅದರಲ್ಲಿ ಇರ್ತಾರೆ. ಗ್ರಾಮೀಣ ಮಟ್ಟದಲ್ಲಿ ಇರ್ಬೋದು, ಶಾಲಾ ಕಾಲೇಜ್ ಇರುವಂತ ಜಾಗದಲ್ಲಿ ಇರ್ಬೋದು, ಡ್ರಗ್ಸ್ ನ ಒಂದು ಜಾಲ ಇದೆ. ಅದನ್ನ ಯಾವ ರೀತಿ ತಡೆ ಹಿಡಿಬೇಕು, ಯಾವ ರೀತಿ ಕಡಿವಾಣ ಹಾಕಬೇಕು, ಡ್ರಗ್ಸ್ ಜಾಲವನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಅದಕ್ಕೆ ಹೇಗೆ ಕೇಸ್ ಹಾಕ್ಬೇಕು ಅನ್ನುವಂಥ ವ್ಯವಸ್ಥೆ ಇದೀಗ ಆಗ್ತಾ ಇದೆ. ಈಗ ದಕ್ಷಿಣ ಕನ್ನಡದಲ್ಲಿ ಕೂಡ SP ಅವರ ನೇತೃತ್ವದಲ್ಲಿ ಆ ಕಮಿಟಿ ಆಕ್ಟಿವ್ ಆಗ್ತದೆ. ಈಗಾಗಲೇ ಇದೆ, ಬಹಳಷ್ಟು ವರ್ಷದಿಂದ ಡ್ರಗ್ಸ್ ಜಾಲವನ್ನ ಕಡಿವಾಣ ಹಾಕುವಂತದ್ದು ಆಗ್ತಾ ಇದೆ. ಆದ್ರೆ ಇಡೀ ರಾಜ್ಯ ಸರ್ಕಾರ ಗುಪ್ತಚರ ಇಲಾಖೆ ವರದಿ ಕೊಟ್ಟಿರುವಂತದ್ದು ಏನು ಅಂತ ಹೇಳಿದ್ರೆ, ಇಡೀ ಶಾಲಾ ಕಾಲೇಜ್ ಇರುವಂತ ಪ್ರದೇಶದಲ್ಲಿ ಅಥವಾ ಗಡಿ ರಾಜ್ಯ ಏನಿದೆ ಆ ಕಡೆಯಿಂದ ಡ್ರಗ್ಸ್ ಜಾಲ ಇದೆ, ಅದನ್ನ ತಡಿಬೇಕನ್ನುವಂತ ಕಾರಣಕ್ಕೋಸ್ಕರ ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗ ಗುರುವಾನ್ಕೆರೆಯಲ್ಲಿ ಕೂಡ ನಮ್ಮ ಕುವೆಟು ಗ್ರಾಮ ಸಭೆಯಲ್ಲಿ ಅದರ ಬಗ್ಗೆ ಒಂದು ಧ್ವನಿ ಬಂದಿದೆ. ಇದು ಬೆಳ್ತಂಗಡಿಯಲ್ಲಿ ಅಧಿಕಾರಿಗಳಿಗೆ ಇರುವಂತ ಸವಾಲು. ಯಾಕಂದ್ರೆ ಇಲ್ಲಿ ಕೂಡ ಪ್ರತಿಷ್ಠಿತವಾದ ಕಾಲೇಜು ವಿದ್ಯಾಸಂಸ್ಥೆಗಳಿದೆ. ಹೊರಗಿಡ ಪ್ರದೇಶದಿಂದ ವಿದ್ಯಾರ್ಥಿಗಳು ಬಂದಾಗ ಸಹಜವಾಗಿ ಡ್ರಗ್ಸ್ ಜಾಲಗಳು ಕೂಡ ಬೇರೆ ಬೇರೆ ಕಾರಣಕ್ಕೆ ಬೆಳೀತದೆ. ಅದು ಮೆಡಿಕಲ್ ಕಾಲೇಜ್ ಇರುವಂತ ಪ್ರದೇಶಗಳಲ್ಲಿ ನಾವು ಬಹಳಷ್ಟು ಅದರ ವಿಚಾರವನ್ನು ನೋಡಿದ್ದೇವೆ. ಹಾಗಾಗಿ ಆ ಟಾಸ್ಕ್ ಫೋರ್ಸ್ ಸಮಿತಿಯ ಮುಖಾಂತರ ಕೂಡ ಡ್ರಗ್ಸ್ ದಂಧೆ ಮುಕ್ತಾಯ ಆಗ್ಲಿ ಅಂತ ಹೇಳಿ ನಾವು ಕೂಡ ಅದನ್ನು ಬಹಳ ವಿಶೇಷವಾಗಿ ಈಗ ಇಲ್ಲಿ ಡ್ರಗ್ಸ್ ದಂಧೆ ವಿಚಾರ ಮಾತಾಡುವಾಗ ಶಶಿಧರ್ ಶೆಟ್ಟಿ ಅವರು ನನಗೆ ಜೀವ ಬೆದರಿಕೆ ಇದೆ,
ನಾನು ಡ್ರಗ್ಸ್ ದಂಧೆಯ ಬಗ್ಗೆ ಮಾತನಾಡುವಂತ ಸಂದರ್ಭ Facebook ಜೀವ ಅಲ್ಲಿ ಬೆದರಿಕೆ ನಾನು share ಮಾಡಿದೆ. ಹಾಕಿದ್ರೆ ಅಂತ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡುವ. ಯಾಕೆ ಅಂತಂದ್ರೆ ಒಂದು ಡ್ರಗ್ಸ್ ಅನ್ನುವಂಥದ್ದು ಅಥವಾ ಗಾಂಜಾ ಅನ್ನುವಂಥದ್ದು ಆ ದಂಧೆ ಆರಂಭ ಆದ ನಂತರ ಈಗ ಅದು ನಿಲ್ಲೋದಿಲ್ಲ ಅನ್ನುವಂಥ ರೀತಿಯಲ್ಲಿದೆ. ಬಹಳಷ್ಟು ಸ್ಥಳಗಳನ್ನು ಕೂಡ ಅವರು ಹೇಳಿದ್ದಾರೆ, ಇಂಥ ಸ್ಥಳಗಳಾಗುತ್ತೆ, ಇಂಥ ಸ್ಥಳಗಳಲ್ಲಿ ಈಗಲೂ ಕೂಡ ಅದರ ಆಗಿರೋದಕ್ಕೆ ಕೆಲವು ಸಾಕ್ಷ್ಯಗಳಿದಾವೆ. ಯಾಕೆ ಹೀಗಾಗತ್ತೆ, ಹುಡುಗರೆಲ್ಲ ಯಾಕೆ ಹೀಗಾಗ್ತಾರೆ ಅನ್ನುವಂಥದ್ದು ಬಹಳ ಆತಂಕಕಾರಿಯಾಗಿ ಅವರು ವಿಪರ್ಯಾಸ ಅಂತ ಹೇಳಿದ್ರೆ ಸಿಟಿಗಿಂದ ಅದು ಗ್ರಾಮ ಹಳ್ಳಿಯಲ್ಲಿ ಜಾಸ್ತಿ ಆ ತರ ಕೇಸ್ ಮಾಡ್ತಾ ಇರೋದು ಅಂತ. ಸಿಟಿಯಲ್ಲಿ ಹೈಟೆಕ್ ಆಗಿದೆ, ಹಳ್ಳಿಯಲ್ಲಿಯೂ ಕೂಡ ಈಗ ಬೆಳೀತಾ ಇದೆ ಅಂತ, ಅದು ವ್ಯಾಪಿಸ್ತಾ ಇದೆ, ಎಲ್ಲರಿಗೂ ಕೂಡ ವ್ಯಾಪಿಸ್ತಾ ಇದೆ ಅನ್ನುವಂಥದ್ದು. ಈಗ ಡ್ರಗ್ಸ್ ದಂಧೆಯ ವಿಚಾರಕ್ಕೆ ತೆಗೆದುಕೊಂಡ್ರೆ ಹಳ್ಳಿಯಲ್ಲಿ ಯಾವ ರೀತಿ ವ್ಯಾಪಿಸಿದೆ? ಅದೇ ಶಿಕ್ಷಣ ಸಂಸ್ಥೆಗಳನ್ನ ಟಾರ್ಗೆಟ್ ಮಾಡಿ ಡ್ರಗ್ಸ್ ದಂಧೆಗಳು ನಡೆಯುವಂತದ್ದು. ಆದ್ರೆ ಬೇರೆ ಬೇರೆ ನೀವು ಪುತ್ತೂರು ಭಾಗದಲ್ಲಿ, ಸುಳ್ಯ ಭಾಗದಲ್ಲಿ, ಮಂಗಳೂರು ಭಾಗದಲ್ಲಿ ನೋಡಿದ್ರೆ ಇದು ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡುವಂತದ್ದು. ನೀವು ಮಂಗಳೂರು ಭಾಗದಲ್ಲಿ ನೋಡಿದ್ರೆ ಇತ್ತೀಚೆಗೆ ಇ ಸಿಗರೇಟ್ ದಂಧೆ ಅಂತ ಹೇಳಿದೆ. ಇ ಸಿಗರೇಟ್ ಅನ್ನುವಂಥದ್ದು ಅನಧಿಕೃತವಾಗಿ ನಡೆಯುವಂತದ್ದು. ಅದರ ಮೇಲೆ ಬೇಕಾದಷ್ಟು ದಾಳಿಗಳಾಗ್ತದೆ. ಆದ್ರೆ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಟುಕೊಳ್ಳಿಕ್ಕೆ ಕಷ್ಟ. ಹಾಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅದಕ್ಕೆ ಒಂದು ಕಡಿವಾಣ ಬೀಳ್ಬಹುದು ಅನ್ನುವಂತ ನಿರೀಕ್ಷೆ ನಮಗೂ ಇದೆ. ಯಾಕಂದ್ರೆ ವಿದ್ಯಾರ್ಥಿ ಸಮೂಹ, ಯುವ ಸಮುದಾಯ ದಾರಿ ತಪ್ಪುವುದನ್ನು ತಡೆಗಟ್ಟಬೇಕಾದ್ದು ಎಲ್ಲರ ಜವಾಬ್ದಾರಿ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಶಿಶಿರ ಶೆಟ್ಟಿ ಅವರು ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ನಮಸ್ತೆ. ಹಲೋ ಶಶಿರ ಶೆಟ್ಟಿ ಅವರೇ, ಹಲೋ. ಹಲೋ, ಏನೋ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರಬೇಕು, ಮತ್ತೆ ಕರೆ ಮಾಡುವಂತ ಪ್ರಯತ್ನ ಮಾಡೋಣ. ಓಕೆ, ಈಗ ನಾವೀಗ ನಮ್ಮ ಮಾಧ್ಯಮ ಮೂಲಕ ಆದ್ರೂ ಈ ಬಗ್ಗೆ ಜನಗಳಿಗೆ ಜಾಗೃತಿ ಮೂಡಿಸಬೇಕು. ಎಲ್ಲಾದ್ರೂ ಅಂತಹ ಯಾವ್ದಾದ್ರು ಗುಂಪು ಕಂಡು ಬಂದಾಗ ಅಥವಾ ಏನಾದೊಂದು ಸಂದೇಹ ಬಂದಾಗ ತಕ್ಷಣವಾಗಿ ಹತ್ರ ಇರುವಂತಹ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಯಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ರೆ ಅಲ್ಲಿಂದಲ್ಲಿಗೆ ನಾವು ಇದನ್ನ ತಡೆಗಟ್ಟಬಹುದು ಅನ್ನುವಂತಹ ಮಾಹಿತಿ ಕೂಡ ನಾವು ಈ ಮಾಧ್ಯಮಗಳಿಗೆ ಕೊಡ್ತಾ ಇದೀವಿ. ಹಾಗಾಗಿ ಎಲ್ಲೆಲ್ಲಿ ಈ ಸಣ್ಣ ಸಣ್ಣ ಯುವಕರು ಗುಂಪು ಕಟ್ಕೋತಾರೋ ಅಥವಾ ಎಲ್ಲಿ ವಿದ್ಯಾರ್ಥಿಗಳು ಕೆಲವೊಂದು ಕಣ್ಣು ಮುಚ್ಚರಿ ಆಗುವಂತ ಕೆಲಸವನ್ನ ಮಾಡ್ತಾರೋ, ರೂಮಲ್ಲಿ ಕೂತ್ಕೊಳ್ಳೋದು ಅಥವಾ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದು, ಹೊರಗಡೆ ಹೋಗೋದು, ಲೇಟ್ ನೈಟ್ ಮನೆಗೆ ಬರೋದು, ಇಂಥದ್ದು ಎಲ್ಲಾದ್ರೂ ನಿಮ್ಮ ಮನೆಯಲ್ಲಿ ಕಂಡು ಬಂದ್ರೆ ತಕ್ಷಣ ಅವ್ರ ಬಗ್ಗೆ ತುಂಬಾ ಜಾಗರೂಕತೆ ವಹಿಸಬೇಕು, ಅವ್ರ ಬಗ್ಗೆ ಹೆಚ್ಚಿನ ಗಮನ ಕೂಡ ವಹಿಸಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ವಿ. ನಮಸ್ತೆ. ಹಲೋ, ಶಶಿರ ಶೆಟ್ಟಿ ಅವರೇ. ನಮಸ್ತೆ. ಮೊನ್ನೆ ಪ್ರಶ್ನೆ ನಿಮ್ಮ ಕುವೆಟ್ಟು ಗ್ರಾಮ ಸಭೆಯಲ್ಲಿ ನೀವು ತೆಗೆದಂತ ಪ್ರಶ್ನೆ, ಗುರುವಾಯನ ಕೆರೆಯಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ದಂಧೆ ಇದೆ ಅಂತ. ಎಷ್ಟು ವರ್ಷಗಳಿಂದ ಇದೆ, ನೀವು ಅದನ್ನು ಹೇಗೆ ಗುರುತಿಸಿದ್ದೀರಿ ಮತ್ತು ನಿಮಗೆ ಬಂದಂತ ಜೀವ ಬೆದರಿಕೆ ಏನು ಮತ್ತು ಜೀವ ಬೆದರಿಕೆ ಯಾವ ರೀತಿ ಹಾಕಿದ್ರು? ನಮ್ಮ ಮಂಗಳೂರು ಒಟ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳುವುದು ನಾನು ಗುರುವಾರ ಅಂತ ಹೇಳ್ತಾ ಇಲ್ಲ. ಒಟ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಬೆಂಗಳೂರಿನ ನಂತರ ದಕ್ಷಿಣ ಕನ್ನಡ ಜಿಲ್ಲೆ ಇದರಲ್ಲಿ ಇದೆ ಅನ್ನುವಂಥದ್ದನ್ನ ನಿನ್ನೆ ಒಂದು ಏನು ಸರ್ಕಾರಕ್ಕೆ ಘೋಷಣೆ ಆದಂತೆ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಮಾರಾಟದ ಏನು ವ್ಯಸನಗಳ ಸಂಖ್ಯೆ ಹೆಚ್ಚುತ್ತಿದೆ, ವ್ಯಾಪಕವಾಗಿದೆ ಅಂತ. ಪ್ರಮುಖವಾಗಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬದಲಾಗ್ತಿದ್ದಾರೆ ಅನ್ನುವಂಥದ್ದು. ನಮ್ಮ ಏನು ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಗೊತ್ತಿರುವಂತೆ ಒಂದಷ್ಟು ಹುಡುಗರು ಏನು ಅದರ ಇದ್ದಾರಂತೆ. 2-3 ವರ್ಷದಿಂದ ನಾವು ನೋಡ್ತಿರುವಂತೆ ಕೆಲವು ಯುವಕರು ಅವರ ಬದಲಾವಣೆ ಹೀಗಾಗಿದ್ದ ಅನ್ನುವಂತ ಬದಲಾವಣೆ ನಾವು ನೋಡ್ತಿದ್ದಂತ ಕೆಲವೊಂದಷ್ಟು ಯುವಕರು ಏನು ಅವರು ಒಂದು ಅವರ ಏನು ಸರೌಂಡಿಂಗ್ ಇರುವಂತಹ ವ್ಯವಸ್ಥೆಯಿಂದ ದೂರಕ್ಕೆ ಅವರೇ ಒಂದು ಸಪರೇಟ್ ಆಗಿರುವಂತಹ ವ್ಯವಸ್ಥೆಯಲ್ಲಿ ಸೇರ್ಕೊಳ್ತಾರೆ. ಮೊನ್ನೆ ನಾನು ಅದನ್ನೇ ಹೇಳಿದ್ರು, ಯಾರು ನಿಮ್ಮ ಮನೆಯ ಮಕ್ಕಳನ್ನು ಗಮನಿಸಬೇಕು. ತಂದೆ ತಾಯಂದಿರಿದ್ದಾರೆ, ಅವರು ಸ್ವಲ್ಪ ಗಮನವಾಗಿ ನೋಡ್ಬೇಕು. ಅವರು ಏನು ಮನೆ ಜೊತೆ ಒಂದು ಫ್ಯಾಮಿಲಿ ಜೊತೆ ಅಥವಾ ಯಾವುದೇ ರೀತಿಯ ರಿಲೇಷನ್ ಇಬ್ಬರನ್ನು ದೂರ ಮಾಡ್ಕೊಂಡು ಅವರದೇ ಆದ ಒಂದು ರೀತಿಯಲ್ಲಿ ಬೇರೆ ಬೇರೆ ಕಡೆ ತಿರುಗಾಟ ಮಾಡುವಂಥದ್ದು, ಮನೆಗೆ ಬಾರದೇ ಇರುವಂತಹ ವ್ಯವಸ್ಥೆ, ಇಂಥದ್ದೆಲ್ಲ ಇರುವಾಗ ಅದನ್ನು ಸ್ವಲ್ಪ ಗಮನವಹಿಸಿ ನಾನು ಹೇಳೋದು ಅಂತವ್ರನ್ನ ನಾವು ದೂರ ಮಾಡೋದನ್ನು ಬಿಟ್ಟು ಅವರನ್ನು ಸರಿಯಾಗಿ ತರುವಂತ ವ್ಯವಸ್ಥೆ ಮಾಡ್ಬೇಕು. ಮತ್ತೆ ಇದನ್ನು ಏನು ಅದರಿಂದ ಏನು ಗಂಜಾ ಮತ್ತು ಏನು ಡ್ರಗ್ಸ್ ಅಂತದನ್ನು ಮಾಡಿಕೊಂಡು ಜೀವನ ಮಾಡುವಂತವ್ರು, ಬೆಟ್ಟಿಂಗ್ ಮಾಡುವಂತವ್ರು ಇದ್ದಾರೆ. ಅಂತವರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಪೊಲೀಸರಿಗೆ ಪೊಲೀಸರು ಕ್ರಮ ಕೈಗೊಳ್ಳಬೇಕು. ಒಳ್ಳೆ ಕೆಲಸ ಮಾಡಿದ್ದಾರೆ. ಮತದಾರರ ಪರಿಸರದಲ್ಲಿ ನಮ್ಮ ಬೆಳ್ತಂಗಡಿ ಪೊಲೀಸರು ಮತ್ತೆ ಮಂಗಳೂರು ಏನು ಮಾರಕ ಏನು ಅದರ ವಿರುದ್ಧ ಕಾರ್ಯಾಚರಣೆ ಮಾಡುವಂತಹ ಒಂದು ಪೊಲೀಸರ ಸಂಘ ಸೇರ್ಕೊಂಡು ಒಬ್ಬ ಬೆಂಗಳೂರನ್ನು ಹಿಡಿದು ಅವರಿಗೆ ಶಿಕ್ಷಾಗಳು ಮಾಡಿದ್ದಾರೆ, ಆಗಿದ್ದಾರೆ. ಆದ್ರೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ
ಏನು ಜೈಲಿಗೆ ಹೋಗಿ 2 ದಿನದಲ್ಲಿ ಹೊರಗೆ ಬರುವಂತ ವ್ಯವಸ್ಥೆ ಇದೆ. ಹೌದು ಹೌದು. ಆ ವ್ಯವಸ್ಥೆ ಬದಲಾವಣೆ ಆಗಬೇಕು. ಈಗ Okay. ಸರ್ಕಾರ ಒಂದು ಯಾವುದೋ ಒಂದು ಬಿಟ್ಟು ಮಕ್ಕಳಿಗೆ ಒಂದು ಮಾಡುವಂತ ವ್ಯವಸ್ಥೆ ಇದ್ದಾರೆ, ಅದನ್ನ ಸರಿಯಾದ ರೀತಿಯಲ್ಲಿ ಜಾರಿಗೆ ಬರುವಾಗಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ಒಟ್ಟು ಈ ಮಾದಕ ದ್ರವ್ಯ ಗಾಂಜಾ ಡ್ರಗ್ಸ್ ಅನ್ನುವಂತ ವ್ಯವಸ್ಥೆ ನಮ್ಮ ಊರಿನಿಂದ ದೂರ ಆಗಬೇಕು. ನಮ್ಮ ಯುವಕರೆಲ್ಲ ಒಂದು ಒಳ್ಳೆ ಜೀವನ ನಡೆಸುವ ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಓಕೆ ಶಶಿಧರ್ ಶೆಟ್ಟಿ ಅವರೇ, ಅದ್ರ ಜೊತೆಗೆ ನೀವು ಅಲ್ಲಿ ಒಂದು ಮಾತನ್ನ ಹೇಳ್ತೀರಿ, ನಾನು ಈ ಗಾಂಜಾ ಮತ್ತೆ ಡ್ರಗ್ಸ್ ಬಗ್ಗೆ ಏನಾದ್ರು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಬೆದರಿಕೆ ಕರೆ ಬಂತು ನಂಗೆ ಅಂತ. ನಿಮ್ಗೆ ಬೆದರಿಕೆ ಕರೆ ಹೇಗ್ ಬಂತು, ಯಾರಿಂದ ಬಂತು ಅಂತ? ಯಾರು ಅನ್ನೋಂಥದ್ದೇ ನಮ್ಗೆ ಗೊತ್ತಿದ್ರೆ ನಾವು ತಿಳ್ಕೊಳ್ಬೋದು. ಅದು ವಿದೇಶದಿಂದ ಇಂಟರ್ನೆಟ್ ಕಾಲ್ನಲ್ಲಿ ಬರುವಂಥದ್ದು. ಹಾ ಹಾ. ಅದೀಗ ಸುಮಾರು ಒಂದು 10 ತಿಂಗಳು ಆಗಬೇಕು. ಅವತ್ತು ಅದನ್ನ ಫೇಸ್ಬುಕ್ ಅಲ್ಲಿ ಹೊರಡಿದ್ದೆ. ನಾನು ಎಷ್ಟು ಬರೆದು ಅದೊಂದು 1-2 ಗಂಟೆ ಆಗ್ಬೇಕಾದ್ರೆ ನಮ್ಗೆ ಕರೆ ಬಂದಿತ್ತು. ಅದೇ ನಿಮ್ಗೆ ವ್ಯವಹಾರವನ್ನು ಅದನ್ನ ನೋಡ್ಕೊಳ್ಳಿ, ನಮ್ಮ ವ್ಯವಹಾರಕ್ಕೆ ತೊಂದರೆ ಕೊಡುವಂತ ವ್ಯವಸ್ಥೆ ಮಾಡಬಾರ್ದು. ಮಾಡಿದ್ರೆ ನಿಮ್ಮ ಕುಟುಂಬಕ್ಕೆ ಸಮಸ್ಯೆ ಆಗುವ ರೀತಿ ಮಾಡ್ತೇವೆ, ಆ ತರ ಬೆದರಿಕೆ ಕಾರ್ಯಗಳು ಬಂದಿದೆ. ಅಂದ್ರೆ ಈ ಜಾಲ ಅದೆಷ್ಟು ಬಲಿಷ್ಠವಾಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಲ್ವಾ ಶಶಿರಾಜ್ ಅವರೇ? ನೂರಕ್ಕೆ ನೂರು. ನಾನು ಹೇಳೋ ಪ್ರಕಾರ ಇದರ ಹಿಂದೆ ದೊಡ್ಡ ಕೊಡೋರಿದ್ದಾರೆ. ಈಗ ಇದರಲ್ಲಿ ಸಮಸ್ಯೆ ಇರುವಂತದ್ದು ಅಂತ ಹೇಳಿದ್ರೆ ದಿನಕ್ಕೆ 500-600 ರೂಪಾಯಿ ದುಡಿಯುವಂತ ಯುವಕರು ಈ ಗಾಂಜಾ ಅಥವಾ ಏನು MDMA ಅನ್ನುವಂತ ಡ್ರಗ್ಸ್ ಏನಿದೆ ಅದು 1 ಗ್ರಾಮಿಗೆ 3,000 ರೇಟ್ ಇದೆ ಅಂತ ಹೇಳ್ತಾರೆ. ಆ 500-600 ರೂಪಾಯಿ ದುಡಿಯುವಂತವ್ರು ಅದನ್ನ ದಿನಕ್ಕೆ 1 ಗ್ರಾಮ್ ಯೂಸ್ ಮಾಡಬೇಕಾದ್ರೆ 3,000 ರೂಪಾಯಿ ಅವನಿಗೆ ಹಣ ಬೇಕಾಗ್ತದೆ. ದುಡ್ಡು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗ ಅಡ್ಡದಾರಿಗೆ ಹೋಗುವಂತ ಸಾಧ್ಯ, ಅಡ್ಡದಾರಿಗೆ ಹೋಗುವಂತ ವ್ಯವಸ್ಥೆ ಇರ್ತದೆ. ನಮ್ಮ ಊರಿನಲ್ಲಿ ಹಲವಾರು ತರಹ ಪ್ರಕರಣಗಳು ನಡೆದಾಗ್ಲೂ ಅದರ ಹಿಂದೆ ಇಂಥ ಜಾಗದಲ್ಲಿ ಇದೆ ಅನ್ನುವಂಥದ್ದು ಯಾರು ಕಲ್ಕೊಂಡಿದ್ರೆ ಅವರೇ ಹೇಳ್ತಾರೆ. ಬಟ್ ಅವರಿಗೆ ಕಂಪ್ಲೇಂಟ್ ಅಲ್ಲಿ ಅವರ ಹೆಸರು ಕೊಡ್ಲಿಕ್ಕೆ ಹೆದರಿಕೆ ಆಗ್ತದೆ. ಅವರಿಗೆ ಯಾರು ಮಾಡಿದಾರೆ ಅಂತ ಗೊತ್ತಿದ್ರು ಅವರ ಹೆಸರನ್ನು ಕೊಡ್ಲಿಕ್ಕೆ ಹೆದರಿಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಅವರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಏನಾದ್ರು ಮಾಡ್ತಾರೆ, ಸಮಸ್ಯೆ ಆಗ್ಬೋದು ಅಂತ ಭಯ. ಓಕೆ, ಒಂದು ನಿಮ್ಮ ಪ್ರಕಾರ ಎಷ್ಟು ತಾಣಗಳಿದಾವೆ ಹೀಗೆ ಸಪ್ಲೈ ಆಗುವಂತದ್ದು ಅಂದಾಜು ಪ್ರಕಾರ? ನಮ್ಗೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ನಮ್ಗೆ ಇದ್ರೆ ನಾವು ಖಂಡಿತ ಅದನ್ನ ಪೊಲೀಸರಿಗೆ ನಾನು ತಿಳಿಸ್ತೇನೆ. ನಂಗೆ ಗೊತ್ತಿರುವಂತೆ ಅದು ನಾನು ನಿನ್ನೆ ಹೇಳಿದಾಗ ಅಲ್ಲಿ ನಮ್ಮ ಮತಗಟ್ಟ ಅಥವಾ ಬಿಚ್ಚಾಡಿಗಳು ಗುರುವಾಣಿಕೆರೆ ಪ್ರದೇಶದ ಯುವಕರು, ಅದು ನಮ್ಮ ಈ ನಾನು ಹೇಳಿದ 3 ಊರು ಅಂತ ಹೇಳೋದಲ್ಲ, ಇಡೀ ನಮ್ಮ ತಾಲೂಕಿನ ಪ್ರತಿ ಊರಿನಲ್ಲೂ ಹಳ್ಳಿಗಳಿಗೆ ಹೋಗ್ತೀನಿ ಅಂತ ಈಗ ನಾನು ಈ ಏನು ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಕೂಲಿ ಕೆಲಸಕ್ಕೂ ಮಾತ್ರ ಯುವಕರು ಸಮೇತ ಇದಕ್ಕೆ ಬಲಿಯಾಗ್ತಿದ್ದಾರೆ. ಹೌದು 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 ಹೌದು. ದೊಡ್ಡ ಸಮಸ್ಯೆ ಆಗಿರುವಂತದ್ದು ವಿದ್ಯಾರ್ಥಿಗಳ ಜೊತೆ ಈ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಮನೆಯಲ್ಲಿ ಇರುವಂತಹ ಯುವಕರು ಈ ರೀತಿಯಲ್ಲಿ ಈ ದಂಧೆಗೆ ಎಲ್ಲ ಬಲಿಯಾದ್ರೆ ಮುಂದಿನ ಪೀಳಿಗೆಗೆ ತುಂಬಾ ಸಮಸ್ಯೆ ಆಗ್ತದೆ. ಇದಕ್ಕೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಸಾರ್ವಜನಿಕರು ಕಟ್ಟುನಿಟ್ಟಿನ ರೀತಿಯಲ್ಲಿ ಕೆಲಸ ವ್ಯವಸ್ಥೆ ಆಗಬೇಕು. ಒಂದು ಏನು ಸಾರ್ವಜನಿಕರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಅವರಿಗೆ ಪೊಲೀಸರಿಗೆ ಇದರ ಬಗ್ಗೆ ಈಗ ನಿನ್ನೆ ಪೊಲೀಸರು ನಮಗೆ ಕರೆಕ್ಟ್ ಒಂದು ಭರವಸೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ಪೊಲೀಸರಿಗೆ ಮಾಹಿತಿ ಕೊಟ್ಟವರ ಮಾಹಿತಿ ಕೊಟ್ಟವರ ಬಗ್ಗೆ ಯಾವುದೇ ರೀತಿಯಲ್ಲಿ ಅವರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ನಾವು ನೋಡ್ಕೊಳ್ತೇವೆ. ಮಾಹಿತಿ ಇದ್ರೆ ನಮಗೆ ನೇರವಾಗಿ ಕೊಡ್ಬೋದು ಅಂತ ಹೇಳಿದ್ದಾರೆ. ನಾನು ಹೇಳುತ್ತೇನೆ ಅಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ಯಾವುದೇ ಹಳ್ಳಿಗಳಲ್ಲಿ ಒಂದು ರಾತ್ರಿ ಹೊತ್ತಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಬೈಕ್ ನಲ್ಲಿ ಬಂದು 5-6 ಜನ ಸೇರ್ಕೊಂಡು ಯುವಕರು ನಿರ್ಜನ ಪ್ರದೇಶದಲ್ಲಿ ಸೇರ್ತಾರೆ ಅಂತ ಜಾಗಗಳಿದ್ರೆ ಅದನ್ನು ಪೊಲೀಸರಿಗೆ ನೇರವಾಗಿ ಹೇಳುದು. ಪೊಲೀಸರು ಸಹ ಒಂದು ವ್ಯವಸ್ಥೆ ಮಾಡ್ತಾರೆ. ಮತ್ತೆ ಪೊಲೀಸ್ ವಾಹನದಲ್ಲಿ ಬಂದ್ರೆ ಹೌದು, ಅವ್ರು ಎಸ್ಕೇಪ್ ಆಗುವಂತ ಸಾಧ್ಯತೆ ಇರುತ್ತೆ. ತಪ್ಪಿಸಿಕೊಳ್ಳುವಂತ ಸಾಧ್ಯತೆ ಇರುತ್ತದೆ. ಹೌದು ಹೌದು. ಅದಕ್ಕೋಸ್ಕರ ಅವರು ಏನು ಅವರ ಸಿವಿಲ್ ಡ್ರೆಸ್ ನಲ್ಲಿ ಬಂದುವಂತ ವ್ಯವಸ್ಥೆಗಳನ್ನು ಹಿಡಿಯುವಂತ ವ್ಯವಸ್ಥೆ ಮಾಡಬೇಕು. ಮಧ್ಯದಲ್ಲಿ ಮಾಡಿದ ರೀತಿಯಲ್ಲೇ ಇನ್ನು ನಮ್ಮ ತಾಲೂಕಲ್ಲಿ ಎಲ್ಲೆಲ್ಲಿ ಈ ರೀತಿಯ ಡ್ರಗ್ಸ್ ಗಾಂಜಾ ದಂಧೆ ನಡೀತಾ ಇದೆಯಾ ಅಂತ ಎಲ್ಲಾ ರೀತಿಯಲ್ಲೂ ಪೊಲೀಸರು ದಾಳಿ ನಡೆಸಬೇಕು. ಮತ್ತೆ ನಮ್ಮ ಬೆಳ್ತಂಗಡಿ ತಾಲೂಕನ್ನು ಗಾಂಜಾ ಮುಕ್ತ ಡ್ರಗ್ಸ್ ಮುಕ್ತ ತಾಲೂಕು ಆಗುವಂತೆ ಸಹಕರಿಸಬೇಕು. ಓಕೆ, ನಿಮ್ದು ಈಗ ಸಾಯಿರಾಮ್ ಫ್ರೆಂಡ್ಸ್ ಗುರುವಾಂಕೆರೆ ಅನೇಕ ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ, ಅನೇಕರಿಗೆ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀರಾ. ಅದೇ ರೀತಿಯಾಗಿ ನಿಮ್ಮ ಈ ತಂಡ ಈ ಒಂದು ಕೆಲಸದಲ್ಲೂ ಕೂಡ ನೀವು ಕೂಡ ಕಾರ್ಯೋನ್ಮುಖರಾಗಬೇಕು, ಅನೇಕ ಜಾಗೃತಿಯನ್ನು ಮೂಡಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಶಶಿರಾಜ್ ಅವರೇ. ಥ್ಯಾಂಕ್ ಯು ಶಶಿರಾಜ್ ಅವರೇ. ಈಗ ಈ ಘಟನೆಗೆ ಸಂಬಂಧಪಟ್ಟು ಕುವೆಟ್ಟು ಗ್ರಾಮ ಸಭೆಯಲ್ಲಿ ಆದ ಚರ್ಚೆ, ಅಲ್ಲಿ ವಿಶೇಷವಾಗಿ ಬಾರಿ ಜೋರು ಚರ್ಚೆ ಆಗಿರುವಂತದ್ದು, ವಾಗ್ವಾದ ಆಗಿರುವಂತದ್ದು ಗುರುವಾಂಕೆರೆ ಎಕ್ಸೆಲ್ ಕಾಲೇಜಿನ ಬಗ್ಗೆ.
ಅಲ್ಲಿಯ ಅಧ್ಯಕ್ಷರು ಕೂಡ ಅವರ ಬಗ್ಗೆ ಸ್ವಲ್ಪ ಹೇಳಿದ್ರು, ಅಕ್ರಮವಾಗಿ ಕಟ್ಟಡ ಇದೆ ಮತ್ತೆ ಅಲ್ಲಿಯ ಮಾಲಿನ್ಯ ಆಗ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟು ಎಕ್ಸೆಲ್ ನವರ ಹತ್ರ ಕೂಡ ನಾವು ಮಾತಾಡ್ಬೇಕು. ಹಾಗಾಗಿ ಅವರ ಒಂದು ಪ್ರತಿಕ್ರಿಯೆ ಪಡೆಯುವಂತ ಒಂದು ಪ್ರಯತ್ನ ಕೂಡ ನಮ್ಮ ಮಾಡ್ತಾ ಇದ್ದಾರೆ. ಅವರು ಸಿಕ್ಕಿದ್ರೆ ಈ ಸಂದರ್ಭದಲ್ಲಿ ಸಂಪರ್ಕಿಸೋದು, ಇಲ್ಲದ್ರೆ ನಾವು ಕಾರ್ಯಕ್ರಮದ ಮಧ್ಯದಲ್ಲಿ ಅದನ್ನು ಮಾಡಬಹುದು. ಯಾಕಂದ್ರೆ ಅವರ ಮೇಲೆ ಆರೋಪ ಇದೆ ಮತ್ತೆ ಅವರದೇ ಕಟ್ಟಡದ ವಿಚಾರಗಳು ಹೈಕೋರ್ಟ್ ನಲ್ಲಿ ವಿಚಾರದಲ್ಲಿದೆ. ಅವರು ಅದರ ಬಗ್ಗೆ ಏನಾದ್ರು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ನಾವು ಯಾವುದೇ ಒಂದು ತೀರ್ಪು ಅಥವಾ ಯಾವುದೇ ಕೇಸ್ ಬಗ್ಗೆ ಪರ ವಿರೋಧ ಇದ್ದೇ ಇರುತ್ತೆ. ಅದಕ್ಕೊಂದು ಸ್ಪಷ್ಟನೆ ಕೂಡ ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಇಲ್ಲ ಅಂದ್ರೆ ಜನಗಳಿಗೆ ಕೂಡ ಒಂದು ತಪ್ಪು ಮಾಹಿತಿ ಕೂಡ ಸಂದೇಶ. ನಮ್ಮ ಬೆಳ್ತಂಗಡಿಯಲ್ಲಿ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಕೂಡ ಬೆಳೆದಿದೆ. ಅವರ ಅಭಿಪ್ರಾಯ ಕೂಡ ನಮಗೆ ಮುಖ್ಯ ಇದೆ. ಅವರು ಈ ಸಂದರ್ಭದಲ್ಲಿ ಸಿಗದೇ ಇದ್ರೆ ನಾವು ಕಾರ್ಯಕ್ರಮದ ಮಧ್ಯದಲ್ಲಿ ಅವರನ್ನು ಸಂಪರ್ಕಿಸಿ ಅವರ ಪ್ರತಿಕ್ರಿಯೆಯನ್ನು ತಗೊಳ್ಬಹುದು. ಕಾರ್ಯಕ್ರಮವನ್ನು ಓಕೆ, ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಮ್ಮ ವಿಧಾನ ಪರಿಷತ್ ಸ್ಥಾನಕ್ಕೆ ಒಂದು ಚುನಾವಣೆ ನಿಗದಿಯಾಗಿದೆ, ಉಪಚುನಾವಣೆ ನಿಗದಿಯಾಗಿದೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಓಕೆ, ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅಕ್ಟೋಬರ್ 21ರಂದು ಉಪಚುನಾವಣೆ ನಿಗದಿಯಾಗಿದೆ. ಕೋಟ ಶ್ರೀನಿವಾಸ್ ಪೂಜಾರಿ ಅವರ ರಾಜೀನಾಮೆಯಿಂದ ತೆರವಾದಂತಹ ಸ್ಥಾನಕ್ಕೆ ಇದೀಗ ಉಪಚುನಾವಣೆಯ ನಿಗದಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ 3ಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಬಹುದು. ಅದೇ ರೀತಿಯಾಗಿ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅಕ್ಟೋಬರ್ 21ರಂದು ಚುನಾವಣೆ ನಡೆಯಲಿದೆ. ಅಕ್ಟೋಬರ್ 4ರಂದು ಅಂತ ಹೇಳಿದ್ರೆ ಅಕ್ಟೋಬರ್ 4ಕ್ಕೆ ನೀವು ಯಾರೀಗ ಈ ನಾಮಪತ್ರ ಸಲ್ಲಿಕೆ ಮಾಡುವಂತ ಇದೆ ಅವರು ಅದನ್ನ ವಾಪಸ್ ಕೂಡ ಪಡೆಯುವ ಸಾಧ್ಯತೆ ಕೂಡ ಇದೆ. ಅಕ್ಟೋಬರ್ 24ಕ್ಕೆ ಮತ ಎಣಿಕೆ ಆರಂಭ ಆಗುತ್ತೆ. ಇನ್ನು ಈ ಸೆಪ್ಟೆಂಬರ್ 26ರಂದು ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ. ನಾಮಪತ್ರ ಸಲ್ಲಿಕೆ ಮಾಡಬಹುದು ಅನ್ನುವಂತ ಆರಂಭಕ್ಕೋಸ್ಕರ ಆ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ. ಸೆಪ್ಟೆಂಬರ್ 3ಕ್ಕೆ ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನವಾಗಿದೆ. ಅದೇ ರೀತಿಯಾಗಿ ಅಕ್ಟೋಬರ್ 4ಕ್ಕೆ ನಾಮಪತ್ರಗಳ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಅಕ್ಟೋಬರ್ 7ಕ್ಕೆ ನಾಮಪತ್ರ ಹಿಂಪಡೆಯೋಕೆ ಕೊನೆಯ ದಿನವಾಗಿದೆ. ಒಟ್ಟು 6037 ಮತದಾರರಿದ್ದಾರೆ. ಇನ್ನು 387 ಮತಗಟ್ಟೆಗಳು ಕೂಡ ಇರುತ್ತೆ. ಎಸ್, ಇದೀಗ ವಿಧಾನ ಪರಿಷತ್ ಚುನಾವಣೆಗಾಗಿ ಹಲವು ಆಕಾಂಕ್ಷಿಗಳ ನಡುವೆ ರೇಸ್ ಆರಂಭವಾಗಿದೆ. ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಹಲವು ಆಕಾಂಕ್ಷಿಗಳ ನಡುವೆ ಫೈಟ್ ಇದೆ ಅಂತ ಹೇಳಲಾಗ್ತಾ ಇದೆ. ಬಹಳ ಮುಖ್ಯವಾಗಿ ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಬಹಳ ದೊಡ್ಡ ಫೈಟ್ ಇದೆ. ಯಾಕೆಂತಂದ್ರೆ ನನಗೆ ಬೇಕು ಅನ್ನುವಂತಹ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ. ಹಲವು ಆಕಾಂಕ್ಷಿಗಳಿದ್ದಾರೆ. ನಳಿನ್ ಕುಮಾರ್ ಕಟೀಲ್, ಪ್ರಮೋದ್ ಮಧ್ವರಾಜ್, ಸತೀಶ್ ಕುಂಪಲ ರೇಸ್ನಲ್ಲಿದ್ದಾರೆ. ಅದರ ಜೊತೆಗೆ ಸಂಜೀವ ಮಠಂದೂರು, ಸಾಜಾ ರಾಧಾಕೃಷ್ಣ ಆಳ್ವ ಸೇರಿದಂತೆ ಪ್ರಮುಖರೆಲ್ಲರೂ ಕೂಡ ರೇಸ್ನಲ್ಲಿ ಇದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕಾಂಗ್ರೆಸ್ನಿಂದ ವಿನಯ್ ಕುಮಾರ್ ಸೊರಕೆ ಮತ್ತು ಶಕುಂತಲಾ ಶೆಟ್ಟಿ ಅವರು ರೇಸ್ನಲ್ಲಿದ್ದಾರೆ. ಒಂದು ಮಾತುಗಳ ಪ್ರಕಾರ, ಹೊರಗಡೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಮಾತುಗಳ ಪ್ರಕಾರ ನಳಿನ್ ವರ್ಸಸ್ ಸೊರಕೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಅರುಣ್ ಕುಮಾರ್ ಪುತ್ತಿಲಾರ್ ಅವರ ಹೆಸರು ಕೂಡ ಇದೆ. ಅದರ ಜೊತೆಗೆ ಸಾಜಾ ರಾಧಾಕೃಷ್ಣ ಆಳ್ವರ್ ಅವರ ಹೆಸರು ಕೂಡ ಇರುವಂತಹದ್ದು. ಮುಖ್ಯವಾಗಿ ಶಕುಂತಲಾ ಶೆಟ್ಟಿ ಅವರು ಕೂಡ ಇದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಟಿಕೆಟ್ ಬೇಕು ಅನ್ನುವಂಥದ್ದು ಇದೆ. ಯಾವುದು ಯಾರಿಗೆ ಸಿಗುತ್ತೆ, ಆರ್.ಸಿ. ನಾರಾಯಣ್ ಮತ್ತು ನಾಗರಾಜ್ ಶೆಟ್ಟಿ ಅವರು ಕೂಡ, ಮಾಜಿ ಶಾಸಕ, ಬಂಟ್ವಾಳದ ಮಾಜಿ ಶಾಸಕ ನಾಗರಾಜ್ ಶೆಟ್ಟಿ ಅವರು ಕೂಡ ರೇಸ್ನಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಸ್ಥಾನ ಇರುವಂಥದ್ದು ಒಂದು ಹೇಗೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ. ಈಗಾಗಲೇ ಬಿಜೆಪಿಯ ಪಕ್ಷದವರಾಗಿರುವಂಥ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಸಂಸದರಾಗಿ ಆಯ್ಕೆಯಾಗಿ ದೆಹಲಿಗೆ ತೆರಳಿದ ನಂತರ ತೆರವಾದಂತಹ ಸ್ಥಾನಕ್ಕೆ ಇದೀಗ ಚುನಾವಣೆ ಬಂದಿರುವಂಥದ್ದು. ಹೇಗೆ ಜಿದ್ದಾಜಿದ್ದಿ ಇದೆ ಅನ್ನುವಂಥದ್ದಿದೆ. ಒಂದು ಟಿಕೆಟ್ಗಾಗಿಯೂ ಕೂಡ ಬಹಳಷ್ಟು ಪೈಪೋಟಿಗಳಿದ್ದಾವೆ. ಈ ಬಗ್ಗೆ ನೀವು ಏನ್ ಹೇಳ್ತೀರಿ? ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೇವಲ ವಿಧಾನ ಪರಿಷತ್ ಸದಸ್ಯರಾಗಿ ಮಾತ್ರ ಅಲ್ಲ, ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಮೊನ್ನೆಯ ಲೋಕಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತವಾಗಿ ಅವರಿಗೆ ಸಂಸತ್ ಟಿಕೆಟ್ ಸಿಕ್ಕಿದೆ. ಉಡುಪಿ ಲೋಕಸಭಾ ಕ್ಷೇತ್ರದಿಂದ ಅವರು ಚುನಾಯಿತರಾಗಿದ್ದಾರೆ. ಸಹಜವಾಗಿ ಅವರು ರಾಜೀನಾಮೆ ಕೊಡಬೇಕಿತ್ತು, ಕೊಟ್ಟಿದ್ದಾರೆ ವಿಧಾನ ಪರಿಷತ್ಗೆ. ತಕ್ಷಣದ 6 ತಿಂಗಳ ಒಳಗೆ ಚುನಾವಣೆ ಆಗ್ಬೇಕು. ಚುನಾವಣೆ ಘೋಷಣೆ ಆಗಿದೆ. ಈಗ ನೀತಿ ಸಂಹಿತೆ ಜಾರಿಯಾಗಿದೆ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ಪಟ್ಟಣ ಪಂಚಾಯತ್ ನಲ್ಲಿ ಬ್ಯಾನರ್ ಗಳನ್ನ, ಬಂಟಿಂಗ್ಸ್ ಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ. ಜೊತೆಗೆ ಯಾವುದೇ ಜನಪ್ರತಿನಿಧಿಗಳು ಬೇರೆ ಬೇರೆ ಕಾರ್ಯಕ್ರಮಗಳನ್ನ, ಶಿಲಾನ್ಯಾಸಗಳನ್ನ, ಉದ್ಘಾಟನೆಗಳನ್ನ ನೆರವೇರಿಸುವಂತದ್ದಿಲ್ಲ. ರಾಜಕೀಯವಾಗಿ ಭರವಸೆ ಕೊಡುವಾಗಿಲ್ಲ. ಅಧಿಕಾರಿಗಳು ಕೂಡ ಕಟ್ಟುನಿಟ್ಟಿನ ನೀತಿ ಸಂಹಿತೆಯನ್ನ ಜಾರಿ ಮಾಡ್ತಾ ಇದ್ದಾರೆ. ಈಗ ವಿಧಾನ ಪರಿಷತ್ ಚುನಾವಣೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ವ್ಯಾಪ್ತಿಯನ್ನು ಒಳಗೊಂಡಿರುವಂತ ಕ್ಷೇತ್ರ. ಇಲ್ಲಿ ಚುನಾಯಿತ ಸದಸ್ಯರು ಮತದಾನ ಮಾಡ್ಲಿಕ್ಕೆ ಇರುವಂತವ್ರು ಯಾರು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಸದಸ್ಯರು, ನಗರಸಭೆ, ಪಟ್ಟಣ ಪಂಚಾಯತ್, ನಗರ ಪಂಚಾಯತ್, ಮಹಾನಗರ ಪಾಲಿಕೆ, ನಗರ ಪಾಲಿಕೆ ಇಂಥವರು ಚುನಾವಣೆಯಲ್ಲಿ ಮತದಾನ ಮಾಡ್ಲಿಕ್ಕೆ ಹಕ್ಕಿರುವಂತವ್ರು. ಮತ್ತೆ MLAಗಳು, MLC, MP ಇಷ್ಟು ಜನ ಮತದಾನ ಮಾಡ್ಲಿಕ್ಕೆ ಅವಕಾಶ ಇದೆ. ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ, ವಿಶ್ಲೇಷಕರು ಕೂಡ ಆಗಿರುವಂತಹ, ರಾಜಕೀಯ ವರದಿಗಾರಿಕೆಯಲ್ಲಿ ಬಹಳ ಪ್ರಬುದ್ಧತೆಯನ್ನ ಪಡೆದಿರುವಂತಹ PB ಹರೀಶ್ ರೈ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್,
ಕೋಟಾ ಶ್ರೀನಿವಾಸ ಪೂಜಾರಿ ಅವರ ತೆರವಾದ ಸ್ಥಾನಕ್ಕೆ ಚುನಾವಣೆ ಹೇಗಿದೆ ಸರ್ ಜಿದ್ದಾಜಿದ್ದಿ? ಈಗ ನಿನ್ನೆ ತಾನೇ ಚುನಾವಣೆ ದಿನಾಂಕ ಘೋಷಣೆ ಆಗಿದೆ ಹಾ, ಮತ್ತು ನೀತಿ ಸಂಹಿತೆ ಕೂಡ ನಿನ್ನೆಯಿಂದ ಜಾರಿಯಾಗಿದೆ. ಓಕೆ. ಅಕ್ಟೋಬರ್ 21ರಂದು ಚುನಾವಣೆ ನಡೆಯುತ್ತಿದೆ. ಹಾ, ಇದು ಬಹಳ ಸೀಮಿತ ಮತದಾರರು ಇರುವಂತ ಒಂದು ಕ್ಷೇತ್ರ. ಯಾಕಂದ್ರೆ ಸ್ಥಳೀಯ ಆಡಳಿತ ಸಂಸ್ಥೆಗಳಲ್ಲಿ ಯಾರು ಚುನಾಯಿತ ಸದಸ್ಯರಿದ್ರೆ ಅವರಿಗೆ ಮಾತ್ರ ಮತದಾನ ಮಾಡುವ ಅವಕಾಶ. ಹೌದು. ಸುಮಾರು 6,032 ಮಂದಿ ಮತದಾರರಿದ್ದಾರೆ ನಾಲ್ಕು ಜಿಲ್ಲೆಗಳಲ್ಲಿ. ಓಕೆ. ಮೇಲ್ನೋಟಕ್ಕೆ ಈಗ ನಮ್ಮಲ್ಲಿ 2 ಜಿಲ್ಲೆಗಳಲ್ಲಿ ಬಿಜೆಪಿಯ ಸದಸ್ಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿರುವ ಕಾರಣ ಮತ್ತು ಈ ಹಿಂದೆ 2021ರಲ್ಲಿ ಚುನಾವಣೆ ನಡೆದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು 3,672 ಮತಗಳನ್ನ ಪಡ್ಕೊಂಡಿದ್ರು. ಓಕೆ. ಕಾಂಗ್ರೆಸ್ನ ಮನ್ನತ್ ಭಂಡಾರಿ ಅವರು 2,000 ಮತಗಳನ್ನು ಪಡೆದು ಅವರಿಬ್ಬರು ಕೂಡ ಪ್ರಥಮ ಪಕ್ಷದ ಮತಗಳಲ್ಲಿ ಆಯ್ಕೆಯಾಗಿದ್ರು. ಹಾಗಾಗಿ ಬಿಜೆಪಿಯ ಆ 3,007 ಮತಗಳಿಗೆ ಬಹಳ ದೊಡ್ಡ ವ್ಯತ್ಯಾಸಗಳಾಗುವುದಿಲ್ಲ. ಹಾಗಾಗಿ ಬಹಳ ಸಲೀಸಾಗಿ ಭಾರತೀಯ ಜನತಾ ಪಾರ್ಟಿ ಕ್ಷೇತ್ರದಿಂದ ಗೆಲ್ಲಬಹುದು. ಕಾಂಗ್ರೆಸ್ಗೆ ಆಡಳಿತ ಪಕ್ಷ ಅಂತ ಹೇಳೋ ಒಂದು ಬಲ ಇದೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಒಂದು ಜಿದ್ದಾಜಿದ್ದಿ ಇದ್ದೇ ಇರ್ತದೆ. ಬಟ್ ಮೇಲ್ನೋಟಕ್ಕೆ ಬಿಜೆಪಿ ಸಲೀಸಾಗಿ ಈ ಕ್ಷೇತ್ರವನ್ನು ಗೆಲ್ಲುವಂತ ಎಲ್ಲ ಸಾಧ್ಯತೆಗಳಿವೆ. ಈಗ ವಿಧಾನ ಪರಿಷತ್ಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸದಸ್ಯರು ಮತದಾರರಾಗಿರ್ತಾರೆ. ಆದ್ರೆ ಈಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ನ ಸದಸ್ಯರಿಲ್ಲ, ಚುನಾವಣೆ ಆಗ್ಲಿಲ್ಲ. ಅದೇನಾದ್ರೂ ಇದರ ಮೇಲೆ ಪರಿಣಾಮ ಬೀಳ್ತದ? ಇಲ್ಲ, ಈಗ ಕಳೆದ 2020ರಲ್ಲಿ ಚುನಾವಣೆ ಆದಾಗ ಕೂಡ ಸದಸ್ಯರಿರ್ಲಿಲ್ಲ. ಇರಲಿಲ್ಲ. ಹೌದು. ಅಂದ್ರೆ ಸುಮಾರು ದಶಕದಲ್ಲಿ 36 ಜನ ಜಿಲ್ಲಾ ಪಂಚಾಯತ್ ಸದಸ್ಯರು. ಹೌದು. ಹಲೋ. ಈಗ ಇದರಲ್ಲಿ ರೇಸ್ ನಲ್ಲಿ ಯಾರಿದ್ದಾರೆ ಹರೀಶ್ ರೈ ಅವರೇ? ಇಲ್ಲ, ಈಗ ಒಂದು ಕಾಂಗ್ರೆಸ್ಸಿಗೆ ಈ ಚುನಾವಣೆಯಲ್ಲಿ ಗೆಲ್ಲುವ ಸಾಧ್ಯತೆಗಳು ಬಹಳ ಕಡಿಮೆ ಇರುವ ಕಾರಣ ಅವರು ದೊಡ್ಡ ಮಟ್ಟಿನ ಸ್ಪರ್ಧೆಯಲ್ಲಿ ಇರಲಾರದು. ಇಲ್ಲಿ ಕಾಂಗ್ರೆಸ್ ಬಿಜೆಪಿಯಿಂದ ಇದು ಗೆಲ್ಲುವ ಒಂದು ಸ್ಥಾನವಾಗಿದ್ದ ಕಾರಣ ತುಂಬಾ ಮಂದಿ ಆಕಾಂಕ್ಷಿಗಳು ಸಹಜವಾಗಿ ಇರ್ತಾರೆ. ಒಂದು ಉಡುಪಿ ಭಾಗದಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಇದ್ದ ಕಾರಣ ಉಡುಪಿ ಭಾಗಕ್ಕೂ ಒಂದು ಪ್ರಾಶಸ್ತ್ಯ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಈ ಗೀತಾಂಜಲಿ ಸುವರ್ಣ ಅವರು, ಆಮೇಲೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯ ಆಗಿದ್ದವರು ಕುಂದರ್ ಅವರು ಒಂದು ಆಕಾಂಕ್ಷಿತ ಕೇಳಿದಾಗೆ, ಮತ್ತೆ ಉದಯ ಕೋಶೆಟ್ಟಿಯಿಂದ ವಿಭಾಗ ಪ್ರಭಾವಿಯಾಗಿದ್ದಾರೆ. ಇಲ್ಲಿ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರಿದೆ. ಪ್ರಮೋದ್ ಮಧ್ವರಾಜ್ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಮಾರ್ ಅವರ ಹೆಸರಿದೆ. ಪುತ್ತೂರಿಂದ ಯುವ ನಾಯಕ ವಿಕಾಸ್ ಪುತ್ತೂರ್ ಅವರು ಕೂಡ ಅವರ ಹೆಸರಿದೆ. ಒಟ್ಟಾರೆ ಬಿಜೆಪಿ ಗೆಲ್ಲುವ ಕ್ಷೇತ್ರ ಸ್ವಲ್ಪ ಒಂದಷ್ಟು ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಕೊನೆಗೆ ಪ್ರದೇಶವಾರು, ಜಾತಿ, ಗೆಲ್ಲುವ ಸಾಧ್ಯತೆಗಳು, ಸಾಮಾಜಿಕ ನ್ಯಾಯ ಇವೆಲ್ಲವನ್ನ ಎಣಿಸಿ ವರಿಷ್ಠರು ಒಂದು ಆಯ್ಕೆ ಮಾಡಬಹುದು. ಓಕೆ. ಯಾರಿಗಾದ್ರೂ ಬಹಳ ಮುಖ್ಯವಾಗಿ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇಲ್ಲ, ಒಂದು ಪಕ್ಷದ ಕೆಲವು ಆಂತರಿಕ ವಿಷಯಗಳು ಮಾಧ್ಯಮಗಳಲ್ಲಿ ಜನಸಾರ ಪಕ್ಷದ ಒಳಗೆಲ್ಲ ಊಹಾಪೋಹಗಳು, ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ಬಿಟ್ಟಂತ ವಿಚಾರಗಳು. ಸಂಸದ ಗ್ರೂಪ್ ಸಂಸದರಾಗಿದ್ದವರು ಹಾಗಾಗಿ ಮತ್ತೆ ವಿಧಾನ ಪರಿಷತ್ಗೆ ಅವರಿಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಥವಾ ಪಕ್ಷದ ಪರವಾಗಿ ಕೆಲಸ ಮಾಡಿದ್ರೆ ಯಾವುದೇ ಉಳಿದೆಲ್ಲ ಯಾರು ಪಕ್ಷದಲ್ಲಿ ಟಿಕೆಟ್ ಸಿಗಲಿಲ್ಲ ಅವರು ಸಹಜವಾಗಿ ಪಕ್ಷದ ವಿರುದ್ಧವಾಗಿ ಅಸಮಾಧಾನದಿಂದ ಅಲ್ಲಿ ಮಾತಾಡಿದ್ರು. ಮತ್ತು ನಳಿನ್ ಕುಮಾರ್ ಕಟೀಲ್ ಎಲ್ಲಿಯೂ ಸಾರ್ವಜನಿಕವಾಗಿಯೂ ಉದ್ಯಮಗಳಲ್ಲಿ ಆ ರೀತಿ ಯಾವುದೇ ಹೇಳಿಕೆಗಳನ್ನ ಕೊಡದೆ ಪಕ್ಷದ ಪರವಾಗಿ, ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದ್ರು. ಹಾಗಾಗಿ ಅವರು ಹೆಸರು ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಕರ್ನಾಟಕ ಅಂತ ಹೇಳುವಂತ ಪ್ರಶ್ನೆ ಇದೆ. ಓಕೆ, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ಇದು ಪಿ ಬಿ ಹರೀಶ್ ರೈ ಅವರು ನಮಗೆ ಕೊಟ್ಟಿರುವಂಥ ಮಾಹಿತಿ. ಜೊತೆಗೆ ಜಿದ್ದಾಜಿದ್ದಿ ಇದೆ, ಅದರ ಜೊತೆಗೆ ಬಹಳಷ್ಟು ಸಮಸ್ಯೆಗಳು ಇದ್ದಾವೆ, ಬಹಳಷ್ಟು ಒಂದಷ್ಟು ಜಿದ್ದಾಜಿದ್ದಿ. ಅದರ ಜೊತೆಗೆ ಎಲ್ಲರೂ ಕೂಡ ಬಹಳ ವಿಶೇಷವಾಗಿ ಎಲ್ಲರೂ ಕೂಡ ನನಗೆ ಬೇಕು ಅನ್ನುವಂಥದ್ದು, ಗೆಲ್ಲುವ ಕ್ಷೇತ್ರ ಅನ್ನುವಂಥ ಕಾರಣಕ್ಕೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೊಡುವುದಿದ್ರೆ ನಮ್ಮ ಆಕ್ಷೇಪಣೆ ಇಲ್ಲ ಅಂತ ಹೇಳಿ ಬಿಜೆಪಿಯಲ್ಲಿ ಈಗಿರುವಂತ ಶಾಸಕರು ಮತ್ತೆ ಮಾಜಿ ಶಾಸಕರು ಈಗಾಗಲೇ ಸಭೆಯಲ್ಲಿ ಹೇಳಿದ್ದಾರೆ. ಈ ವಿಧಾನ ಪರಿಷತ್ಗೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ, ಹಾಲಿ ಸಂಸದರು,
ಅವರ ನೇತೃತ್ವದಲ್ಲಿ ಸಭೆ ಆಗಿದೆ. ಮತ್ತೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರ ಸಮಿತಿಯಲ್ಲಿದ್ದಾರೆ. ಹಾಸನದ ಪ್ರೀತಮ್ ಗೌಡ್ ಅವರು ಇದ್ದಾರೆ. ಅವರ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಒಂದು ಸಭೆ ಆಗಿದೆ. ಅಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವರ ಅಭಿಪ್ರಾಯಗಳನ್ನು ತಗೊಂಡಿದ್ದಾರೆ. ಮತ್ತೆ ಪ್ರಮುಖ ನಾಯಕರು ಯಾರಿದ್ದಾರೆ ಅವರ ಹತ್ರ ಅಭಿಪ್ರಾಯಗಳನ್ನು ತಗೊಂಡಿದ್ದಾರೆ. ಅಲ್ಲಿ ಕೆಲವರು ನಮ್ಮ ಜಾತಿಗೆ, ನಮ್ಮ ಅನುಭವಕ್ಕೆ, ನಮ್ಮ ಪಕ್ಷ ಸಂಘಟನೆಗೋಸ್ಕರ ಕೊಡ್ಬೇಕು ಅನ್ನುವಂಥದ್ದು ಕೇಳಿದ್ದಾರೆ. ಆದ್ರೆ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಬಂದಾಗ ಈ ಭಾಗದ ದಕ್ಷಿಣ ಕನ್ನಡ ಉಡುಪಿ ಅವರು ಮಾಜಿ ಶಾಸಕರು, ಹಾಲಿ ಶಾಸಕರು, ನಳಿನ್ ಕುಮಾರ್ ಅವರಿಗೆ ಕೊಡುವುದಿದ್ರೆ ನಮ್ಮ ಆಕ್ಷೇಪ ಇಲ್ಲ ಅಂತೇಳಿ ಈಗಾಗಲೇ ತಿಳಿಸಿದ್ದಾರೆ. ಮತ್ತೆ ಈಗ ಹರೀಶ್ ರೈ ಅವರು ಹೇಳಿದ ಹಾಗೆ ಉಡುಪಿ ಭಾಗಕ್ಕೆ ಕೊಡ್ಬೇಕು ಅನ್ನುವಂಥ ಬೇಡಿಕೆ ಇದೆ. ಯಾಕಂದ್ರೆ ಕೋಟ ಶ್ರೀನಿವಾಸ ಪೂಜೆ ಅವರು ಉಡುಪಿ ಭಾಗದವರಾಗಿರೋ ಕಾರಣ ಅಲ್ಲಿಂದ ತೆರವಾದ ಸ್ಥಾನಕ್ಕೆ ನಮ್ಮ ಊರಿಗೆ ಕೊಡ್ಬೇಕು ಅನ್ನುವಂತ ಬೇಡಿಕೆ ಇದೆ. ಆದ್ರೆ ಇವತ್ತಿನವರೆಗೆ ನಮ್ಗೆ ಗೊತ್ತಾಗಿರುವ ಮಾಹಿತಿ ಪ್ರಕಾರ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ನಂಬರ್ 1 ಸ್ಥಾನದಲ್ಲಿ ಇದೆ. ಮತ್ತೆ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಇದ್ರೂ ಕೂಡ ರಾಜ್ಯ ರಾಜಕಾರಣ ಬೇಡ ಅಂತ ಹೇಳುವಂತವರಲ್ಲ. ಯಾಕಂತಂದ್ರೆ 3 ಬಾರಿ ಸಂಸದರಾಗಿದ್ರು ಕೂಡ ರಾಜ್ಯ ರಾಜಕಾರಣದಲ್ಲಿ ಅವರಿಗೆ ಇನ್ನಷ್ಟು ಬೆಳೀಲಿಕ್ಕೆ ಅವಕಾಶ ಇದೆ. ಪಕ್ಷದ ರಾಜ್ಯಾಧ್ಯಕ್ಷರಿದ್ರು, ಮತ್ತೆ ಬೇರೆ ಬೇರೆ ಚಟುವಟಿಕೆಯಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ. ಅವರಿಗೆ ರಾಷ್ಟ್ರ ರಾಜಕಾರಣಕ್ಕಿಂತ ನಳಿನ್ ಕುಮಾರ್ ಕಟೀಲ್ ಅವರಿಗೆ ರಾಜ್ಯ ರಾಜಕಾರಣವೇ ಹೆಚ್ಚು ಆಸಕ್ತಿ ಇರಬಹುದು. ಮತ್ತೆ ಅವರಿಗೆ ಸೂಕ್ತ ವೇದಿಕೆ ಕೂಡ, ಅವರ ಒಂದು ಮಾತುಗಾರಿಕೆ, ಅವರ ಸಂಘಟನಾ ಚಟುವಟಿಕೆಗೆ ರಾಜ್ಯ ರಾಜಕಾರಣವೇ ಸೂಕ್ತ. ನಳಿನ್ ಕುಮಾರ್ ಕಟೀಲ್ ಅವರು 3 ಬಾರಿ ಸಂಸದರಾಗಿದ್ರು ಕೂಡ ಅವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಡಿ ವಿ ಸದಾನಂದ ಗೌಡರಿಗೆ ಬೆಳೆದಾಗೆ ಅಥವಾ ಶೋಭಾ ಕರಂದ್ಲಾಜೆ ಅವರಿಗೆ ಬೆಳೆದಿದ್ದಾಗೆ ಇರುವಂತಹ ಅವಕಾಶಕ್ಕಿಂತ ರಾಜ್ಯ ರಾಜಕಾರಣದಲ್ಲಿ ಅವರಿಗೆ ಸೂಕ್ತ ಅನ್ನುವಂಥದ್ದು ಪಕ್ಷದಲ್ಲಿ ಕೂಡ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಅವರಿಗೆ ಅವಕಾಶ ಕೊಡುವಂತ ಸಾಧ್ಯತೆಗಳು ಉಂಟು. ಮತ್ತೆ 2 ದಿನದಲ್ಲಿ ಅದು ಅಂತಿಮವಾಗಿ ಕೊನೆಯ ಕ್ಷಣದಲ್ಲಿ ವರಿಷ್ಠರು ಅಭ್ಯರ್ಥಿ ಹೆಸರನ್ನು ಘೋಷಣೆ ಮಾಡ್ತಾರೆ. ಮುಂದಿನ ಸುದ್ದಿ ಸಂಸದ ಬ್ರಿಜೇಶ್ ಚೌಟರಿಂದ ರೇಖ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿ ಪರಿಶೀಲನೆ. ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆ ತ್ವರಿತ ಕಾಮಗಾರಿಗೆ ಸೂಚನೆ. ಇದು ಅರಸಿನ ಮಕ್ಕಿಯಲ್ಲಿರುವಂತಹ ಒಂದು ಜಾಗ ಏನಾಗಿದೆ, ಅಲ್ಲಿ ಅನೇಕ ಕಾಮಗಾರಿ ಆಗ್ತಾ ಇದೆ. ಅದಕ್ಕೋಸ್ಕರ ಅದನ್ನ ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟ ಅವರು ವೀಕ್ಷಣೆ ಮಾಡ್ತಾರೆ. ಜೊತೆಗೆ ಶಾಸಕ ಹರೀಶ್ ಪೂಂಜ ಕೂಡ ಇದ್ರು. ಅವರಿಬ್ರು ಜಂಟಿಯಾಗಿ ಹೋಗಿ ಅಲ್ಲಿರುವಂತಹ ಎಲ್ಲಾ ಒಂದು ಕಾಮಗಾರಿಯನ್ನು ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾರೆ. ಯಾವುದೇ ಒಂದು ವಿಷಯದಲ್ಲೂ ಕೂಡ ಜನಗಳಿಗೆ, ಗ್ರಾಮಸ್ಥರಿಗೆ ಸಮಸ್ಯೆ ಆಗ್ಬಾರ್ದು, ಅದೇ ರೀತಿಯಾಗಿ ಕಾಮಗಾರಿಯನ್ನು ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಕೊಡ್ತಾರೆ. ಅದೇ ರೀತಿಯಾಗಿ ಇದು ಕೋಲಾರ ದೇವಸ್ಥಾನ ಇದೆ, ಅಲ್ಲಿ ಆ ಒಂದು ಹಲಸಿನ ಮಕ್ಕಿಯಲ್ಲಿ ಕೋಲಾರ ದೇವಸ್ಥಾನ ಇದೆ. ಈ ಲಾಸ್ಟ್ ಟೈಮ್ ಈ ಭಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಆ ಕೋಲಾರ ದೇವಸ್ಥಾನಕ್ಕೆ ಕೂಡ ಅಲ್ಲಿ ಗೋಡೆ ಕುಸಿತ ಆಗಿತ್ತು. ಆ ಕಾರಣಕ್ಕೋಸ್ಕರ ಅಲ್ಲಿ ಕೂಡ ಒಂದು ಅದನ್ನು ಕೂಡ ವೀಕ್ಷಣೆ ಮಾಡ್ತಾರೆ. ಅಲ್ಲಿರುವಂತಹ ಅರ್ಚಕರಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ಆ ದೂರನ್ನ ಕೂಡ ಕೊಡ್ತಾರೆ. ಆ ಮೂಲಕ ಇಲ್ಲಿ ಕೂಡ ಒಂದು ಕಾಮಗಾರಿ ಆಗ್ಬೇಕು, ಆ ಒಂದು ಗೋಡೆ ಕುಸಿತವನ್ನ ಕೂಡ ಸರಿ ಮಾಡ್ಬೇಕು, ನಮ್ಮ ಮುಂದಿನ ಬಾರಿ ಮಳೆ ಬಂದಾಗ ಇಂತಹ ಸಮಸ್ಯೆ ಬರಬಾರ್ದು ಅನ್ನುವಂತ ಸೂಚನೆ ಕೂಡ ಕೊಟ್ಟಾಗ ಅದಕ್ಕೂ ಕೂಡ ಇದಕ್ಕೆ ನಮ್ಮ ಸರ್ಕಾರದಿಂದ ಅನುದಾನ ಕೊಡುವಂತಹ ಒಂದು ಸಂಭವ ಕೂಡ ಇದೆ. ಅದರ ಕೂಡ ಮಾತುಕತೆ ಮಾಡ್ತೀವಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಕ್ಕೆ ಇಲ್ಲಿ ಈ ಒಂದು ವರದಿಯನ್ನ ಮಾಡಿರುವಂತಹ ನಮ್ಮ ಪ್ರತಿನಿಧಿ ಭುವನ್ ಈಗ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಭುವನ್ ಅವರೇ. ಓಕೆ, ನಾವೀಗ ಈ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಬಂದಂತಹ ಒಂದು ವರದಿ ಅಂತ ಹೇಳಿದ್ರೆ ಅದು ನೀವೇ ವರದಿ ಮಾಡಿರುವಂತಹ ವಿಷಯ. ಸಂಸದ ಬ್ರಿಜೇಶ್ ಚೌಟ ಅವರು ರೇಖೆದಲ್ಲಿರುವಂತಹ ಅಭಿವೃದ್ಧಿ ಕಾಮಗಾರಿಯನ್ನ ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಯಾವ ಕಾಮಗಾರಿ ನಡೀತಾ ಇತ್ತು, ಯಾವ ಹಂತದಲ್ಲಿದೆ? ಅಲ್ಲಿಗ ರಾಷ್ಟ್ರೀಯ ಹೆದ್ದಾರಿ ಬಿಸಿ ರೋಡ್ ಕಾಮಗಾರಿ ನಡೀತಾ ಇದೆ. ಇಲ್ಲಿ ಬೆಳ್ತಂಗಡಿ ತಾಲೂಕು ವ್ಯಾಪ್ತಿಗೆ ಬರತಕ್ಕ ಇಂಜಿನ ಆಗ್ತದೆ. ಆ ಜಾಗದಲ್ಲಿ ಸರ್ವಿಸ್ ಕೊಡುವ ಸ್ಥಾನ ನೇರವಾಗಿ ಇಂಜಿನ್ ಅಂತ ಹೇಳಿದ್ರೆ ಅರಸಿನ ಮಕ್ಕಿಯಿಂದ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಹತ್ತಿರದ ರಸ್ತೆ. ಅಂದ್ರೆ ಈಗ ನಾವು ಧರ್ಮಸ್ಥಳದಿಂದ ಕೊಪ್ಪಳ ಮಾರ್ಗವಾಗಿ ದೇಶಾದಿಗೆ ಹೋಗುವ ಇದೊಂದು ಹೊರ ರಸ್ತೆ. ಆ ಕೊಪ್ಪಳ ಗ್ರಾಮದವರು ಅರಸಿನ ಮಕ್ಕಿ, ಕಳಿಂಜ, ಬಿರುದು ಗ್ರಾಮದವರು ಆ ರಸ್ತೆ ಜಾಸ್ತಿ ಹೋಗ್ತಾರೆ. ಆ ರಸ್ತೆಯನ್ನು ಹೋಗುವಾಗ ಅದು ಒಮ್ಮೆ 7 ರಸ್ತೆ ಸಿಗ್ತದೆ ಅಂತ ನೇರವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರವೇಶ ಮಾಡಬೇಕು. ಈಗಿನ ಕಾಮಗಾರ ಯೋಜನೆ ರೂಪಿಸಿದ ಓಕೆ ಹಲೋ ಹಾ ಮಾತಾಡಿ. ಸೊ ಆ ಕಾರಣಕ್ಕಾಗಿ ಸಂಸದರಲ್ಲಿ ಪರಿಶೀಲನೆ ಮಾಡಲು ಬಂದು ಅಲ್ಲಿ ಸರ್ವಿಸ್ ರೋಡ್ ಮಾಡುವ ಬಗ್ಗೆ ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಅಲ್ಲಿರುವಂತಹ ಅಧಿಕಾರಿಗಳಿಗೆ ಏನೆಲ್ಲ ಸೂಚನೆ ಎಲ್ಲ ಕೊಟ್ರು? ಅಲ್ಲಿ 2 ಕಿಲೋಮೀಟರ್ ಮುಂದೆ ಹೋಗಿ ದೇವಸ್ಥಾನ ಹೋಗ್ಬೇಕಿತ್ತು. ಈ ನೆಲ್ಲಿಗೆ ಹೋಗೋರಿಗೆ 2 ಕಿಲೋಮೀಟರ್ ಬೆಂಗಳೂರು ರೋಡ್ ಅಲ್ಲಿ ಹೋಗಿ ನಂತರ 2 ಕಿಲೋಮೀಟರ್ ವಾಪಸ್ ಒಂದು ಕಡೆ ಹೋಗ್ಬೇಕಿತ್ತು. ಅಲ್ಲಿ ಇರೋರಿಗೆ ದೇವಸ್ಥಾನ ಹೋಗ್ಬೇಕು ಬೇಕಿತ್ತು. ಅಲ್ಲಿ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಅದರ ಬಗ್ಗೆ ಕ್ರಮ ಕೊಡಬೇಕು. ಇನ್ನೊಂದು ಕೋಲಾರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಓಕೆ, ಅದು 31 ಜುಲೈ
ದೇವಸ್ಥಾನದ ಮೇಲೆ ಗುಡ್ಡ ವ್ಯವಸ್ಥೆ ನಿರ್ಮಾಣ ಆಗಿತ್ತು, ಅದು ಹೋಗ್ತಿತ್ತು. ಅದು ಕೂಡ ಬಿರುಕೆಲ್ಲ ಬಿಡಿ. ಅದರ ವಿಷಯದಲ್ಲಿ ರಕ್ಷಿಸುವ ಮತ್ತೆ ಶಾಸಕರ ನಡುವೆ ಪತ್ರಿಕೆಗೋಷ್ಠಿಯಲ್ಲಿ ಹೇಳಿಕೆಗಳೆಲ್ಲ ಆಯಿತು. ಕಿಶೋರ್ ಅವರು 50% ಕಾಮಗಾರಿ ಆರೋಪ ಮಾಡಿದ್ರು. ಸೊ ಅಲ್ಲಿ ವ್ಯವಸ್ಥೆ ಕಾಮಗಾರಿ ಕೂಡ ಭರವಸೆ ಕೊಟ್ಟಿದ್ದಾರೆ, ತಹಶೀಲ್ ಮಾಡ್ತಾರೆ ಅಂತ ಹೇಳಿದ್ರು. ಓಕೆ ಧನ್ಯವಾದಗಳು ಭುವನ್ ಅವರು ನಿಮ್ಮ ಮಾಹಿತಿಗಾಗಿ. ಓಕೆ, ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರು ಭುವನ್ ಅವರು. ಇದೀಗ ನಾವು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ನಮ್ಮ ಶಾಸಕ ಹರೀಶ್ ಪೂಂಜಾ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕುರಿತಾಗಿ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಅನ್ನು ಹಾಕ್ತಾರೆ. ಏನಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕಲೆಕ್ಷನ್ ಮಾಸ್ಟರ್ ಅಂತ. ಸೊ ಅದಕ್ಕೋಸ್ಕರ ಫೇಸ್ಬುಕ್ ಅಲ್ಲಿ ಹಾಕಿರುವ ಪೋಸ್ಟ್ಗೋಸ್ಕರ ತನಿಖಾಧಿಕಾರಿಯವರು ಹರೀಶ್ ಪೂಂಜರಿಗೆ ಹಾಗೇನೆ ಫೇಸ್ಬುಕ್ ಕಂಪನಿಗೆ ಒಂದು ನೋಟಿಸ್ ಅನ್ನ ಹಾಕ್ತಾರೆ. ಸೊ ಈ ರೀತಿಯಾಗಿ ಪೋಸ್ಟ್ ಹಾಕೋದು ಸರಿಯಾ, ಯಾವ ರೀತಿ ಹಾಕಬಾರ್ದು ಅನ್ನೋ ಒಂದು ನೀತಿ ಇದೆ ಅಂತ ವಿಶ್ಲೇಷಕರಾಗಿರುವಂತಹ ಸಂತೋಷ್ ಕುಮಾರ್ ಅವರೇ. ಅಲ್ಲ, ಹರೀಶ್ ಪೂಂಜರ್ ಅವರು ಫೇಸ್ಬುಕ್ ಪೋಸ್ಟ್ ಮಾಡಿ 1 ವರ್ಷ ಆಯ್ತು. ಆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕಾಂಗ್ರೆಸ್ ಮುಖಂಡ ಶೇಖರ್ ಕುಕ್ಕೇಡಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ರು. ಆ ನಂತರ ಅದು ತನಿಖೆ ನಿಧಾನಗತಿಯಲ್ಲಿ ಸಾಗ್ತಾ ಇತ್ತು. ಹೆಚ್ಚಿನ ಅಂಶ ತುಂಬಾ ಜನ ಕೇಸ್ ಮುಗ್ದೋಯ್ತು ಅಂತ ತಿಳ್ಕೊಂಡಿದ್ರು. ಆದ್ರೆ 1 ವರ್ಷ ಆದಾಗ ಈ ಘಟನೆಯಲ್ಲಿ ಈಗ ಚಾರ್ಜ್ ಶೀಟ್ ಮಾಡ್ಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಸಿದ್ಧತೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಬೆಳ್ತಂಗಡಿಯ SI ಮುರಳೀಧರ್ ನಾಯ್ಕ್ ಅವರು ಇದ್ದಾರೆ. ಅವರು ಈಗ ಫೇಸ್ಬುಕ್ ಕಂಪನಿಗೆ ನೋಟಿಸ್ ಮಾಡಿದ್ದಾರೆ. ಹರೀಶ್ ಪೂಂಜಾ ಅವರು ಏನೆಲ್ಲ ಕಂಟೆಂಟ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ಎಷ್ಟು ಹೊತ್ತಿಗೆ ಮಾಡಿದ್ದಾರೆ, ಏನು ಅದರಲ್ಲಿ ವಿಚಾರಗಳಿದೆ, ಎಷ್ಟು ಭಾವಚಿತ್ರಗಳಿದೆ, ಅದೆಲ್ಲ ಮಾಹಿತಿ ಬೇಕು ಅಂತ ಕೇಳಿದ್ದಾರೆ. ಜೊತೆಗೆ ಶಾಸಕ ಹರೀಶ್ ಪೂಂಜಾ ಅವರು ಅದರಲ್ಲಿ ಆರೋಪಿ, ಅವರಿಗೆ ಕೂಡ ನೋಟಿಸ್ ಮಾಡಿ ನೀವು ಏನೆಲ್ಲ ಅಪ್ಲೋಡ್ ಮಾಡಿದಿರಿ, ಯಾವ ಮೊಬೈಲ್ ನಂಬರ್ ಇಂದ ಮಾಡಿದಿರಿ, ಯಾವ ಮೊಬೈಲ್ ಇಂದ ಮಾಡಿದಿರಿ ಅಥವಾ ಕಂಪ್ಯೂಟರ್ ಇಂದ ಮಾಡಿದಿರಾ ಅಂತ ಹೇಳೋ ಮಾಹಿತಿ ನಮ್ಗೆ ಬೇಕು, ನೀವು ತನಿಖೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಶಾಸಕರು ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನೋಟಿಸ್ ರಿಸೀವ್ ಮಾಡಿದ್ದಾರೆ, ಯಾವಾಗ ಬರ್ತೇನೆ ಅಂತ ತಿಳಿಸಲಿಲ್ಲ. ಅದನ್ನು ಪೊಲೀಸ್ನವರು ಅವರಿಗೆ ಕೇಳುವಂತ ಪ್ರಕ್ರಿಯೆಯನ್ನು ಮಾಡ್ತಾರೆ. ಇಲ್ಲಿ ಸಮಸ್ಯೆ ಇರುವಂತದ್ದು ಪೊಲೀಸರಿಗೆ ಫೇಸ್ಬುಕ್ ಕಂಪನಿ. ಯಾಕಂತ ಹೇಳಿದ್ರೆ ಅವರು ಮಾಹಿತಿ ಕೊಡುದಿಲ್ಲ. ನಿಮ್ಗೆ ತುಂಬಾ ಸಂದರ್ಭದಲ್ಲಿ ಕಟೀಲ್ನ ದೇವಸ್ಥಾನದ ಬಗ್ಗೆ ಒಬ್ರು ಕಮೆಂಟ್ ಹಾಕಿದ್ರು ಅಂತ ಹೇಳುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ದೊಡ್ಡ ಗಲಭೆ ಆಯ್ತು, ವಾದ ಪ್ರತಿವಾದಗಳು ಚರ್ಚೆಗಳು ನಡೆಯಿತು. ಅಂತ ಘಟನೆ ನಡೆದಾಗ ಕೂಡ ಫೇಸ್ಬುಕ್ ಕಂಪನಿಯವರ ಆ ಮಾಹಿತಿಯನ್ನು ಕೊಡುದಿಲ್ಲ. ನಾವು ಟೆಕ್ನಾಲಜಿಯಲ್ಲಿ ಎಷ್ಟು ಮುಂದುವರೆದಿದ್ದೇವೆ ಅಂತ ಹೇಳಿದ್ರು, ಡಿಜಿಟಲ್ ಭಾರತದಲ್ಲಿ ಇದ್ದೇವೆ ಅಂತ ಹೇಳಿದ್ರು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಕಮೆಂಟ್ ಮಾಡಿದ್ರೆ ಪೊಲೀಸರಿಗೆ ನೇರವಾಗಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಮುದ್ರಣ ಮಾಧ್ಯಮದಲ್ಲಿ ಒಂದು ಬರೆದ್ರೆ ನೀವು ನೇರವಾಗಿ ಕೋರ್ಟಿಗೆ ಹೋಗಿ ಮಾನಹಾನಿ ಕೇಸ್ ರಿಜಿಸ್ಟರ್ ಮಾಡಬಹುದು. ಅದಕ್ಕೆ ಒಂದು ಬೇಕಾದಷ್ಟು ವಿಚಾರಗಳು ಇರ್ತದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕಿದಾಗ ಕೂಡ ಕೇಸ್ ಮಾಡ್ಲಿಕ್ಕೆ ಬರ್ತದೆ. ಈಗ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಬೆಳ್ತಂಗಡಿಯಲ್ಲಿ, ಅಥವಾ ಅದಕ್ಕೆ ಪೊಲೀಸ್ನವರು ಕೇಸ್ ರಿಜಿಸ್ಟರ್ ಮಾಡದಿದ್ರೆ ಕೋರ್ಟಿಗೆ ಹೋಗಿ ಕೇಸ್ ಮಾಡಿಸ್ಲಿಕ್ಕೂ ಆಗ್ತದೆ, ಪ್ರೈವೇಟ್ ಕೇಸ್. ಇಲ್ಲಿ ಸಮಸ್ಯೆ ಇರುವಂತದ್ದು ಪೊಲೀಸರಿಗೆ ಸಿಗ್ಬೇಕಾದಂತ ಸಾಕ್ಷ್ಯ, ಅವ್ರಿಗೆ ಅದು ಸಿಗ್ತಾ ಇಲ್ಲ. ಅವ್ರು ಫೇಸ್ಬುಕ್ ಕಂಪನಿಗೆ ನೋಟಿಸ್ ಮಾಡಿ ನಮ್ಗೆ ಅದನ್ನು ಕೊಡಿ ಅಂತ ಕೇಳಬೇಕು. ಫೇಸ್ಬುಕ್ ಕಂಪನಿ ಇರುವಂತದ್ದು ವಿದೇಶದಲ್ಲಿ, ಅವರ ಪ್ರತಿನಿಧಿಗಳು ಭಾರತದೊಳಗಿದ್ದಾರೆ. ಅದು ಹೈಕೋರ್ಟ್ ನಲ್ಲಿ, ಸುಪ್ರೀಂ ಕೋರ್ಟ್ ನಲ್ಲಿ ತುಂಬಾ ಸಲ ಚರ್ಚೆಗೆ ಬಂದಿದೆ. ಸೋಷಿಯಲ್ ಮೀಡಿಯಾಕ್ಕೆ ಕೂಡ ಒಂದು ಪ್ಲಾಟ್ಫಾರ್ಮ್ ಕೊಡಬೇಕು, ಅವರನ್ನು ಕೂಡ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ತರಬೇಕು ಅಂತ. ಅದೇ ಪ್ರಕರಣದ ಮುಂದುವರಿದ ಭಾಗವಾಗಿ ಈಗ SI ಅವರು ಕೇಳಿದ್ದಾರೆ. ಅವರು ಫೇಸ್ಬುಕ್ ಕಂಪನಿ ಅವರು ಕೊಟ್ಟ ಕೂಡಲೇ ಅವರು ಚಾರ್ಜ್ ಶೀಟ್ ಮಾಡ್ತಾರೆ. ಇದು ಯಾಕೆ ಈಗ ವಿಚಾರ ಬಂತು ಅಂತ ಹೇಳಿದ್ರೆ, ಈಗಾಗಲೇ ಹರೀಶ್ ಪೂಂಜಾ ಅವರ ಮೇಲೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ 3 ಕೇಸ್ ಚಾರ್ಜ್ ಶೀಟ್ ಆಗಿದೆ. ಅದು ಶಶಿರಾಜ್ ಶೆಟ್ಟಿ ಅವರನ್ನು ಬಂಧನ ಮಾಡಿದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರತಿಭಟನೆ ಮಾಡಿದ್ರು ಅನ್ನುವ ಕಾರಣಕ್ಕೊಂದು, ಮತ್ತೆ ಶಶಿರಾಜ್ ಶೆಟ್ಟಿ ಬಂಧನವನ್ನು ಖಂಡಿಸಿ ತಾಲೂಕು ಆಡಳಿತ ಸೌಧದ ಎದುರು ಪ್ರತಿಭಟನೆ ಮಾಡಿದಕ್ಕಾಗಿ, ಮತ್ತೆ ಅದಕ್ಕೆ ಮೊದಲು ಕಳೆಂಜದಲ್ಲಿ ಲೋಲಾಕ್ಷ ಅಂತ ಹೇಳುವ ಒಂದು ಅರಣ್ಯ ಜಾಗದಲ್ಲಿ ಮನೆ ಕಟ್ಟುವಾಗ ಅದನ್ನು ತೆರವು ಮಾಡ್ಲಿಕ್ಕೆ ಅಧಿಕಾರಿಗಳು ಮುಂದಾದಾಗ ಹರೀಶ್ ಪೂಂಜಾ ಅವರು ಪ್ರತಿಭಟನೆ ಮಾಡಿದ್ರು. ಆಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ 3 ಕೇಸ್ ಇತ್ತು. ಆ 3 ಕೇಸು ಕೂಡ ಬಾರಿ ಅರ್ಜೆಂಟ್ ಅಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಆಗಿದೆ. ಈ ಸಂದರ್ಭದಲ್ಲಿ ಒಂದು ನಮ್ಗೆ ಎಲ್ರಿಗೂ ಗೊತ್ತಿದೆ, ಕೋಳಿ ಜಗಳ ಅಂತ ಚರ್ಚೆ ಆಗಿದೆ. ಇಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ರಾಜಕೀಯ ಜಿದ್ದಾಜಿದ್ದಿ ಇದೆ, ಒಂದು ಹರೀಶ್ ಪೂಂಜಾ ಅವರಿಗೆ ಮತ್ತು ರಕ್ಷಿತ್ ಶಿವರಾಮ್ ಅವರಿಗೆ. ಮೊದಲು ಸ್ವಲ್ಪ ವಸಂತ್ ಬಂಗೇರ್ ಅವರಿಗೆ ಇತ್ತು, ಆದ್ರೆ ವಸಂತ್ ಬಂಗೇರ್ ಅವರು ಸ್ವರ್ಗಸ್ಥರಾದ ನಂತರ ಈ ವಿಚಾರ ಸ್ವಲ್ಪ ವೇಗ ಪಡ್ಕೊಳ್ತು. ರಕ್ಷಿತ್ ಶಿವರಾಮ್ ಅವರು ಸಹ ಹರೀಶ್ ಪೂಂಜಾ ಅವರು ಸಭೆ ಸಮಾರಂಭಗಳಲ್ಲಿ ಬೈದಾಡಿಕೊಳ್ಳುವುದು, ಪತ್ರಿಕಾಗೋಷ್ಠಿಯಲ್ಲಿ ಟೀಕೆ ಟಿಪ್ಪಣಿ ಮಾಡುವುದು, ದೇವರ ಎದುರು ಪ್ರಮಾಣ ಮಾಡುವಂತದ್ದು ಘಟನೆಗಳು ನಡೆದಿದೆ. ಇದೆಲ್ಲರ ಬೆಳವಣಿಗೆಯ ಮುಂದುವರಿದ ಭಾಗ ಈ ಕೇಸ್ಗಳು. FIR ಇರ್ತದೆ, ಅಲ್ಲಿ ಇರ್ತದೆ. ಒಬ್ಬ ಜನಪ್ರತಿನಿಧಿಯ ಮೇಲೆ ಈ ಸಣ್ಣ ಪುಟ್ಟ ಕೇಸ್ಗಳಿದ್ರೆ ಅದು FIR ಹಂತದಲ್ಲಿ ಇರುವಂತದ್ದು. ಚಾರ್ಜ್ ಶೀಟ್ ಆಗುದಾ, ಬಿ ರಿಪೋರ್ಟ್ ಆಗುದಾ, ಸಿ ರಿಪೋರ್ಟ್ ಆಗುವ ಅನ್ನೋಂಥದ್ದು ಬಾರಿ ಚರ್ಚೆಗೆ ಬರುವುದಿಲ್ಲ. ಆದ್ರೆ ಇಲ್ಲಿ ಒಂದು ರಾಜಕೀಯ ಜಿದ್ದಾಜಿದ್ದಿನ ಸ್ಪರ್ಧೆ ಇರುವ ಕಾರಣ ಹರೀಶ್ ಪೂಂಜಾ ವಿರುದ್ಧ ಎಷ್ಟೆಲ್ಲ ಕೇಸ್ ಇದೆ, ಹರೀಶ್ ಪೂಂಜಾ ಮೇಲೆ ಏನೆಲ್ಲ FIR ಆಗಿದೆ ಅಂತ ಹೇಳೋದನ್ನು ಹುಡುಕಿ ಚಾರ್ಜ್ ಶೀಟ್ ಮಾಡುವಂತ ಒಂದು ಕೆಲಸ ಪೊಲೀಸ್ನವರು ಕೂಡ ಮಾಡ್ತಾರೆ. ಸಹಜವಾಗಿ ಅವರಿಗೆ ಕೂಡ ಒಂದು ಒತ್ತಡ ಇರ್ತದೆ. ಹಾಗಾಗಿ ಈ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಇಲ್ಲ ಅಂತ ಹೇಳಿದ್ರೆ 1 ವರ್ಷದ ಹಿಂದೆ ಆದ ಘಟನೆ ತುಂಬಾ ಜನರಿಗೆ ಮರ್ತೋಗಿದೆ, ದೂರದಾರರಿಗೂ ಮರ್ತು ಹೋಗುವಂತ ಸಾಧ್ಯತೆಗಳು ಇರ್ತದೆ. ಆದ್ರೆ ಈಗ ಒಮ್ಮೆಲೆ ಬಂದಿದೆ. ಆದ್ರೆ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ವೆಬ್ಸೈಟ್ ನಲ್ಲಿ, ಮುದ್ರಣ ಮಾಧ್ಯಮಗಳಲ್ಲಿ ಹರೀಶ್ ಪೂಂಜಾ ಮೇಲೆ ಚಾರ್ಜ್ ಶೀಟ್ ಆಗಿದೆ ಅಂತ ವರದಿ ಬಂದಿದೆ.
ಆದ್ರೆ ನಾವು ಈ ವಾರದಲ್ಲಿ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಕೊನೆಯ ಪುಟದಲ್ಲಿ ಅದರ ವರದಿ ಪ್ರಕಟ ಮಾಡಿದ್ದೇವೆ. ಚಾರ್ಜ್ ಶೀಟ್ ಆಗ್ಲಿಲ್ಲ, ಈ ಘಟನೆಗೆ ಸಂಬಂಧಪಟ್ಟ ಆಗ್ಲಿಲ್ಲ. ಈಗ ನಾನು ಉಲ್ಲೇಖ ಮಾಡಿದ 3 ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆಗಿದೆ. FIR ಆದ ತಕ್ಷಣ ತನಿಖೆಯ ಪ್ರಕ್ರಿಯೆಯನ್ನು ಮುಗಿದ. ಅದು ಕೂಡ ಶಶಿರಾಜ್ ಶೆಟ್ಟಿ ಪ್ರಕರಣದ ಪ್ರತಿಭಟನೆಗೆ ಚಾರ್ಜ್ ಶೀಟ್ ಮಾಡ್ಲಿಕ್ಕೆ ತುಂಬಾ ಟೈಮೇ ತಗೊಳ್ಳಿಲ್ಲ. ಇಲ್ಲಾಂದ್ರೆ ಪೊಲೀಸ್ನವರು 30 ದಿನದ ಚಾರ್ಜ್ ಶೀಟ್ಗೆ 60 ದಿನ 90 ದಿನ ವರ್ಷ ತಗೊಂಡಂತ ಘಟನೆಗಳಿದೆ. ಆದ್ರೆ ಈ ಪ್ರಕರಣ 1 ವರ್ಷ ಕಳೆದ್ರೂ ಕೂಡ ಇನ್ನು ಚಾರ್ಜ್ ಶೀಟ್ ಆಗ್ಲಿಲ್ಲ. ಅದು ವೆಬ್ಸೈಟ್ ನಲ್ಲಿ ಮತ್ತೆ ದೃಶ್ಯ ಮಾಧ್ಯಮಗಳಲ್ಲಿ ಮುದ್ರಣ ಮಾಧ್ಯಮಗಳಲ್ಲಿ ಬಂದಿರುವಂತದ್ದು ತಪ್ಪು ಮಾಹಿತಿ ಅಂತ ಹೇಳಿ ನಮಗೆ ತನಿಖಾಧಿಕಾರಿ ತಿಳಿಸಿದ್ದಾರೆ. ಆದ್ರೆ ಚಾರ್ಜ್ ಶೀಟ್ ಮಾಡ್ತಾರೆ, ಅದಕ್ಕೆ ಬೇಕಾದಂತ ಪೂರಕ ಸಾಕ್ಷ್ಯಾಧಾರಗಳು ಸಿಕ್ಕಿದ್ರೆ ಮಾಡ್ತಾರೆ. ಹಾಗಾಗಿ ಹರೀಶ್ ಪೂಂಜಾರ್ ಅವರು ಇನ್ನೊಮ್ಮೆ ತನಿಖೆಗೆ ಹಾಜರಾಗಬೇಕಾಗ್ತದೆ. ಮತ್ತೆ ಅವರು ಕೂಡ ಒಬ್ರು ಹೈಕೋರ್ಟ್ ವಕೀಲರಾಗಿರುವುದರಿಂದ ಹರೀಶ್ ಪೂಂಜಾರ್ ಅವರು ಮೊದಲು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವರು ಅವರ ಮೇಲೆ ಆಗಿರುವಂತ ಕೇಸ್ಗಳನ್ನೆಲ್ಲ ಸ್ಕ್ವಾಶ್ ಮಾಡ್ಲಿಕ್ಕೆ, ಸ್ಟೇ ಮಾಡ್ಲಿಕ್ಕೆ ಈಗಾಗಲೇ ಹೈಕೋರ್ಟ್ ನಲ್ಲಿ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅವರು ಕೂಡ ವಕೀಲರು, ಮತ್ತೆ ಅವರೊಟ್ಟಿಗೆ ಒಂದು ಬಲಿಷ್ಠ ವಕೀಲರ ತಂಡ ಇರುವ ಕಾರಣ ಹೆಚ್ಚಿನ ಅಂಶ ನಮ್ಗೆ ಇವತ್ತು ಸಿಕ್ಕಿರುವ ಮಾಹಿತಿ ಈ ಪ್ರಕರಣಕ್ಕೆ ಕೂಡ ಅವರು ಹೈಕೋರ್ಟ್ ನಲ್ಲಿ ಫೈಟ್ ಮಾಡ್ತಾರೆ ಅಂತ ಹೇಳಿ ಒಂದು ಮಾಹಿತಿ ಸಿಕ್ಕಿದೆ. ಇನ್ನೇನಾದ್ರೂ ಇದ್ರೆ ಹರೀಶ್ ಪೂಂಜಾರ್ ಅವರು ತಿಳಿಸ್ಬೇಕು. ಇನ್ನೊಂದು ನಮ್ಗೆ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರುವಂತದ್ದು, ಈಗ ಇಲ್ಲಿ ರಾಜಕೀಯ ವೈಷಮ್ಯ ಜಾಸ್ತಿ ಇದೆ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ. ಇಲ್ಲಿಗ ಒಬ್ರಿಗೊಬ್ರು ಏನ್ ಕೇಸ್ ಸಿಗುತ್ತೆ ಅಂತ ಒಬ್ಬೊಬ್ರು ಹುಡುಕಾಡುವಂತ ಪರಿಸ್ಥಿತಿ ಏರ್ಪಾಡಾಗಿದೆ ಅಂತ ಕಾಣಿಸ್ತಾ ಇಲ್ವಾ? ದ್ವೇಷದ ರಾಜಕಾರಣ ಅಂತ ಹೇಳುವಂತದ್ದು ಒಂದು ಚರ್ಚೆ ಇದೆ, ಅದು ಆಗ್ತದೆ. ಈಗ ಮುಂದಕ್ಕೆ ಎಲ್ಲಿಯಾದ್ರೂ ಬಿಜೆಪಿ ಸರ್ಕಾರ ಬಂದಾಗ ಹರೀಶ್ ಪೂಂಜಾರ್ ಅವರೇ ಶಾಸಕರಾದ್ರೆ ಅಥವಾ ಅವರು ಈಗಿನ ಪ್ರಭಾವ ನೋಡಿದ್ರೆ ಮುಂದೆ ಬಿಜೆಪಿ ಸರ್ಕಾರ ಬಂದಾಗ ಅವರು ಸಚಿವರು ಆಗ್ಬಹುದು. ಆ ಸಂದರ್ಭದಲ್ಲಿ ಮತ್ತೆ ಅದು ತಿರುಗಿ ಬರ್ತದೆ, ಮರುಕಳಿಸುತ್ತದೆ. ಅವರು ಕೂಡ ತುಂಬಾ ಸಲ ಹೇಳಿದ್ದಾರೆ. ಈಗ ಬೇರೆ ಬೇರೆ ರಾಜ್ಯದಲ್ಲಿ ಪ್ರತಿಭಟನೆಗಳಾಗ್ತಿರುವಾಗ ನೀವು ಹೇಳುವುದು ಕೇಳಿರ್ಬೋದು ನಾಯಕರೆಲ್ಲ, ಈಗ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೀಗೆಲ್ಲ ಮಾಡ್ತಾ ಇದ್ದೀರಿ, ಮುಂದೆ ನಮ್ಮ ಸರ್ಕಾರ ಬರ್ತಾರೆ ನೋಡ್ಕೊಳ್ತೀವಿ ಅಂತ ಹೇಳುವಂತದ್ದು ಹೇಳ್ತಾರೆ. ಅದೊಂದು ದ್ವೇಷದ ರಾಜಕಾರಣ. ಅದು ಬೆಳ್ತಂಗಡಿ ಅಂತಲ್ಲ, ಎಲ್ಲ ಕಡೆ ಇದೆ, ಆದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಇಬ್ರು ನಾಯಕರು ಕೂಡ, ಹರೀಶ್ ಪೂಂಜಾರ್ ಅವರು ಇರ್ಬೋದು, ರಕ್ಷಿಶ್ವರಾಮ್, ಒಂದು ಒಳ್ಳೆಯ ನಡೆಯಲ್ಲಿದ್ದಾರೆ ಅಂತ ನಮ್ಗೆ ಕಾಣ್ತದೆ. ಯಾಕಂತ ಹೇಳಿದ್ರೆ ವೈಯಕ್ತಿಕ ಟೀಕೆ ಟಿಪ್ಪಣಿಯನ್ನ ತುಂಬಾ ದಿನದಿಂದ ಬಿಟ್ಟಿದ್ದಾರೆ, ನಾವು ಕಾಣ್ತಾ ಇಲ್ಲ. ಇಬ್ರು ಕೂಡ ಸ್ಪರ್ಧೆಗೆ ಬಿದ್ದು ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರದ ಶಿಕ್ಷಣ ಸಚಿವರನ್ನು ಭೇಟಿಯಾಗಿ ಹರೀಶ್ ಪೂಂಜಾರ್ ಅವರು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡಬೇಕು, ನನ್ನ ಕ್ಷೇತ್ರದ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ಕೊಡಬೇಕು ಅಂತ ಪ್ರಯತ್ನ ಮಾಡುವಂತದ್ದು. ರಕ್ಷಿಶ್ವರಮ್ಮ ಅವರದೇ ಸರ್ಕಾರದ ಸಚಿವರನ್ನು ಭೇಟಿಯಾಗುವುದು ಅದೊಂದು ಒಳ್ಳೆಯ ಬೆಳವಣಿಗೆ ಬೆಳ್ತಂಗಡಿಗೆ. ಅದು ಯಾವ್ದೇ ಸರ್ಕಾರ ಇರ್ಬೋದು, ಯಾರದೇ ಸಚಿವರೇ ಇರ್ಬೋದು, ನಮ್ಮ ಊರಿನ ಅಭಿವೃದ್ಧಿ ಆಗ್ಬೇಕು ಅಂತ ಯಾರು ಪ್ರಯತ್ನ ಮಾಡ್ತಾರೆ ಅದು ಒಳ್ಳೆಯ ರಾಜಕಾರಣ. ಅವರ ವೈಯಕ್ತಿಕ ಜಿದ್ದಾಜಿದ್ದಿ ಸ್ವಪ್ರತಿಷ್ಠೆಗಳನ್ನ ಬದಿಗೆ ಇಡಬೇಕು, ಅದು ಜನರಿಗೆ ಕೂಡ ಬೇಡ. ಮತ್ತೆ ಆನೆ ಪ್ರಮಾಣ ಮಾಡುವಂತದ್ದು ಇದ್ರೆ ದೇವರನ್ನ ಕರೆಯುವ ಬದಲು, ದೇವರನ್ನು ನಾವು ಬೀದಿಗೆ ಕರೆಯುವ ಬದಲು ಆದಷ್ಟು ಮತದಾರರ ಮೇಲೆ ವಿಶ್ವಾಸ ಇಟ್ಟು ಮತದಾರರ ಮೇಲೆ ಪ್ರಮಾಣ ಮಾಡಿ ಕೆಲಸ ಮಾಡಿದಾಗ ಖಂಡಿತವಾಗಿಯೂ ಬೆಳ್ತಂಗಡಿ ಒಂದು ಅಭಿವೃದ್ಧಿ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಬಹಳಷ್ಟು ಕಳೆದ ಅವಧಿಯಲ್ಲಿ ನೋಡಿದ್ರೆ ತುಂಬಾ ಅನುದಾನವನ್ನು ಹರೀಶ್ ಪೂಂಜಾರ್ ಅವರು ತಂದಿದ್ದಾರೆ ಅಂತ ಹೇಳ್ತೇವೆ. ಆದ್ರೆ ಬೆಳ್ತಂಗಡಿಗೆ ಸಾಕಾಗುದಿಲ್ಲ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಗ್ರಾಮೀಣ ಮಟ್ಟದ ಭಾಗದಲ್ಲಿದೆ, ನಮ್ಮ ಎಷ್ಟೋ ಗ್ರಾಮಗಳು ಕುಗ್ರಾಮಗಳಾಗಿದೆ, ಸರಿಯಾದ ರಸ್ತೆ ಸಂಚಾರದ ಸೌಲಭ್ಯ ಇರುವುದಿಲ್ಲ. ಅದು ಹರೀಶ್ ಪೂಂಜಾರ್ ಅವರ ತಪ್ಪು ಅಂತಲ್ಲ, ಇಲ್ಲಿಯ ವ್ಯವಸ್ಥೆಗಳು ಇರುವುದೇ ಹಾಗೆ. ನಾವೀಗ ಸುಳ್ಯಕ್ಕೆ ಹೋಲಿಸಿದ್ರೆ, ಪುತ್ತೂರಿಗೆ ಹೋಲಿಸಿದ್ರೆ, ಬಂಟ್ವಾಳಕ್ಕೆ ಹೋಲಿಸಿದ್ರೆ ನಾವು ಬೆಳ್ತಂಗಡಿಯಲ್ಲಿ ನಮ್ಮದು ಸ್ವಲ್ಪ ಗ್ರಾಮೀಣ ಪ್ರದೇಶ, ಮಲೆನಾಡು ಪ್ರದೇಶ, ಬೇರೆ ಬೇರೆ ಕಾರಣಗಳಿದೆ. ಪಶ್ಚಿಮ ಘಟ್ಟದ ಪ್ರದೇಶ ಇದೆ, ಕುದುರೆಮುಖ ಉದ್ಯಾನವನ ವ್ಯಾಪ್ತಿಗೆ ಬರ್ತದೆ. ಇಲ್ಲಿ ಸಮಸ್ಯೆ ಮೊದಲಿಂದಲೇ ಇದೆ. ಅದನ್ನು ಪರಿಹರಿಸಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಚುನಾವಣೆಯ ಸಂದರ್ಭದಲ್ಲಿ ಬಿಟ್ಟು ಬಾಕಿ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿ ಅವರು ಒಟ್ಟಾಗಿ ಪ್ರಯತ್ನ ಮಾಡಿದ್ರೆ ಇಲ್ಲಿ ಜನರಿಗೆ ಒಂದು ಒಳ್ಳೆ ಅನುಕೂಲ ಆಗ್ತದೆ ಅಂತ ನಮ್ಮ ವಿಚಾರ. ಓಕೆ, ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಇದೀಗ ನಾವು ನೆಕ್ಸ್ಟ್ ವಿಷಯ, ಚಾರ್ಮಾಡಿಯ ವಿಷಯ, ದಾಮೋದರ ಗಂಡೋಲಿ ಅವರು ವರದಿ ಮಾಡಿರುವಂತಹ ವಿಷಯ, ಟಾಯ್ಲೆಟ್ ನಲ್ಲಿ ವಾಸ ಮಾಡ್ತಿದ್ದಂತಹ ಒಬ್ಬ ಚೆಲುವಮ್ಮ ಅನ್ನುವಂಥ ಮಹಿಳೆಯ ಕುರಿತಾಗಿ ಏನಿದೆ ಇದರ ಬಗ್ಗೆ ವಿಸ್ತೃತವಾದಂತಹ ವಿಷಯ ದಾಮೋದರ ಗಂಡೋಲೆ? ಎಸ್, ಬಹಳ ಏನಂತಂದ್ರೆ ಈ ಸಲದ ಮುಖಪುಟದಲ್ಲಿ ವರದಿಯಾಗಿರುವಂಥದ್ದು ಟಾಯ್ಲೆಟ್ ನಲ್ಲಿ ವಾಸಿಸ್ತಿದ್ದ ಚೆಲುವಮ್ಮ ಮನೆಗೆ ಶಿಫ್ಟ್ ಅನ್ನುವಂಥದ್ದು. ನಾವು ಸುದ್ದಿ ನ್ಯೂಸ್ ಅಂದ್ರೆ ಈಗ ನೀವು ನೋಡ್ತಾ ಇರುವಂತಹ ಈ ಚಾನಲ್ ನಲ್ಲೇ ಮೊದಲು ವರದಿ ಮಾಡಿದ್ದು. ನಮಗೆ ಒಂದು ಕರೆ ಬರುತ್ತೆ, ಹೀಗೀಗಿದೆ ಒಂದು ಪರಿಸ್ಥಿತಿ ಎನ್ನುವಂಥದ್ದು. ನಾವು ವಾಸ್ತವವಾಗಿ ಎಲ್ಲವನ್ನೂ ಕೂಡ ವರದಿ ಮಾಡಲಿಕ್ಕೆ ಅಂತಾನೆ ಹೋಗೋದಿಲ್ಲ. ಅಲ್ಲಿಯ ಪರಿಸ್ಥಿತಿ ಹೌದಾ, ಅಲ್ಲಿ ಅವರು ಹಾಗಿರೋದು ನಿಜಾನ ಅನ್ನುವಂಥದ್ದು ತಿಳ್ಕೊತೀವಿ ಫಸ್ಟ್. ಇದು ನಾವು ಹಾಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಚೆಲುವಮ್ಮ ವಾಸಿಸ್ತಾ ಇದ್ದದ್ದು ನಿಜ ಆಯ್ತು. ಒಂದು ಕಡೆ ಅರ್ಧ ಕಟ್ಟಿರುವಂತ ಕಟ್ಟಡ ಇದೆ, ಅಂದ್ರೆ ಮನೆ, ಅದರ ಪಕ್ಕದಲ್ಲಿ ಇನ್ನೊಂದು ಮನೆ, ಅದರ ಪಕ್ಕದಲ್ಲಿ ಅದರ ಹಿಂಭಾಗದಲ್ಲಿ ಹಟ್ಟಿ, ಅದರ ಎದುರು ಭಾಗದಲ್ಲಿ ಶೌಚಾಲಯ ಇದೆಲ್ಲ ಇತ್ತು. ಅವರು ಅದರ ಒಳಗಡೆ ಇದ್ರು. ನಾವು ಕೇಳಿದ್ವಿ, ನೀವು ಇಲ್ಲೇ ಮಲಗೋದಾ? ಹೌದು. ಅಲ್ಲಿದ್ದವರು ಎಲ್ಲರೂ ಕೂಡ ಹೌದು ಅಂದ್ರು. ಅದಾದ ನಂತರ ಅವರು ಅಲ್ಲಿ ಅಡಿಗೆ ಮಾಡಿರುವಂತದ್ದು, ಅಡಿಗೆ ಊಟ ಅದನ್ನೆಲ್ಲ ಅಲ್ಲಿ ಇಟ್ಕೊಂಡಿರುವಂತದ್ದನ್ನೆಲ್ಲ ಇತ್ತು, ನಮಗೆ ಗೊತ್ತಾಯ್ತು. ಹೀಗಿರುವಾಗ ಅಲ್ಲಿ ನೋಡಿ ಅಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡಿದ್ದಾರೆ. ನೋಡಿ, ಕ್ಲೀನ್ ಇಲ್ಲ ಹೌದು, ಆದ್ರೆ ಅಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡಿದ್ದಾರೆ, ಎಲ್ಲವನ್ನಲ್ಲಿ ಕೂಡ ಇಟ್ಕೊಂಡಿದ್ದಾರೆ. ಟಾಯ್ಲೆಟ್ ನ ಒಳಗಡೆ ಟಾಯ್ಲೆಟ್ ಅನ್ನೋ ಗೊತ್ತಾಗದ ರೀತಿಯಲ್ಲಿ ಇತ್ತದು. ಅದರ ಬೇಸಿನ ಮೇಲ್ಭಾಗದಲ್ಲೇ ಅಡಿಗೆಯ ಪಾತ್ರಗಳನ್ನ ಇಟ್ಕೊಂಡಿದ್ದಾರೆ ಅವರು.
ಟಾಯ್ಲೆಟ್ ಅಂತ ಗೊತ್ತಾಗೋದಿಲ್ಲ, ಆ ರೀತಿ ಇತ್ತು. ಇದು ಅವರ ಅಣ್ಣನ ಮನೆ ಅಂತ ಹೇಳಲಾಗ್ತದೆ. ಆ ಅಣ್ಣನ ಮನೆಯ ಒಳಭಾಗ ದೃಶ್ಯ ಇದು. ಟಾಯ್ಲೆಟಿನ ಒಳಭಾಗದಲ್ಲಿ ಅವರೆಲ್ಲ ಅವರ ಬಟ್ಟೆ ಬರೆ ಎಲ್ಲವನ್ನೂ ಅಲ್ಲಿ ಕೂಡ ಇಟ್ಕೊಂಡು ಅಲ್ಲಿದ್ದಂಥ ಸಂದರ್ಭ. ಅದು ನ್ಯೂಸ್ ಮಾಡಿದ್ವಿ. ನ್ಯೂಸ್ ಮಾಡಿದ ನಂತರ ನಾವು ಒಂದು ರಿಯಾಕ್ಷನ್ ಕೇಳಬೇಕು ಅನ್ನುವಂಥದ್ದು ಇತ್ತು ನಮಗೆ. ಆ ನ್ಯೂಸ್ ಫಸ್ಟ್ ಮಾಡುವ ಅನ್ನುವಂಥದ್ದು. ಯಾಕೆ ಮಾಡಬೇಕು ನ್ಯೂಸ್ ಅಂತ ಹೇಳಿದ್ರೆ, ಅವರು ಟಾಯ್ಲೆಟ್ ನಲ್ಲಿ ಇದ್ದದ್ದು ನಾವು ಹೋಗುವಾಗ ನಿಜ, ಮತ್ತು ಟಾಯ್ಲೆಟ್ ನಲ್ಲಿ ಬಹಳ ದಿನಗಳಿಂದ ವಾಸಿಸ್ತಾ ಇದ್ದಂತಹ ರೀತಿಯಾದಂತಹ ವಾತಾವರಣ ಇತ್ತು, ಮತ್ತು ಅಲ್ಲಿ ಅರ್ಧ ಕಟ್ಟಿದ ಮನೆಯೂ ಕೂಡ ಇತ್ತು, ಪಕ್ಕದಲ್ಲಿ ಅಣ್ಣನ ಮನೆಯೂ ಕೂಡ ಇತ್ತು. ಅದರ ಜೊತೆಗೆ ಆ ಅರ್ಧ ಕಟ್ಟಿದ ಮನೆಗೆ ಒಂದೆರಡು ಶೀಟ್ ಹಾಕಿದ್ರು, ಅದ್ರ ಒಳಭಾಗದಲ್ಲಿ ಸಂಪೂರ್ಣವಾಗಿ ಬೇರೆ ಏನೋ ಥಿಂಗ್ಸ್ ಗಳನ್ನ ತುಂಬಿಸಿಟ್ಟಿದ್ರು. ಎರಡು. ಇದಾದ ನಂತರ ನಾವು ವರದಿ, ಇದು ನೋಡಿ, ಈಗ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಲಾಗಿದೆ. ನಾವು ವರದಿ ಮಾಡಿದ ಮರು ದಿವಸ ಅದನ್ನ ಕ್ಲೀನ್ ಮಾಡಿ, ಇದೀಗ ಅದು ಟಾಯ್ಲೆಟ್, ಒರಿಜಿನಲ್ ಟಾಯ್ಲೆಟ್ ಅದು. ಆ ಟಾಯ್ಲೆಟ್ ಒಳಗಡೆ ಅವರು ವಾಸಿಸ್ತಾ ಇದ್ರು. ಆ ಟಾಯ್ಲೆಟ್ ನ ಒಳಗಡೆ ವಾಸಿಸ್ತಾ ಇದ್ರು, ಮತ್ತೆ ಟಾಯ್ಲೆಟ್ ಆಗಿ ಬದಲಾಗಾಯ್ತು. ಹೇಗಾಯ್ತು? ಯಾಕೆ ಬದಲಾಯ್ತು? ಅದು ಅದರ ಜೊತೆಗೆ ಬದಲಾದ ನಂತರ ನಾವು ಗ್ರಾಮ ಪಂಚಾಯತ್ ಅವರನ್ನ ಮಾತಾಡಿಸಿದ್ವಿ. ಅವ್ರು ಹೇಳಿದ್ರು, ಇಲ್ಲ, ಇಲ್ಲೊಂದು ಕೌಟುಂಬಿಕ ಸಮಸ್ಯೆ ಇದೆ. ಖಂಡಿತವಾಗಿ ಅವರು ಕೂಡ ಹಠ ಬಿಡಬೇಕು. ಹಠದಲ್ಲಿ ಅವರು ಅಣ್ಣ ತಮ್ಮನ ಬಗ್ಗೆ ಹಠದಲ್ಲಿ ಅವರು ಕೂತಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ರು. ಅಣ್ಣ ತಮ್ಮನ ಬಗ್ಗೆ ಒಂದು ಹಠ ಇತ್ತು, ಅದಕ್ಕೋಸ್ಕರ ಅವರು ಟಾಯ್ಲೆಟ್ ನಲ್ಲಿ ಕೂತಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ಅವರು ಟಾಯ್ಲೆಟ್ ನಲ್ಲಿ ಇರೋದಿಲ್ಲ ಸರ್, ಅವರು ಬೇರೆ ಕಡೆಗೆ ಹೋಗ್ತಾರೆ, ಪಕ್ಕದ ಮನೆಯಲ್ಲಿ ಮಲಗ್ತಾರೆ ಅನ್ನುವಂಥದ್ದನ್ನು ಒಂದು ಗ್ರಾಮಸ್ಥರು ಕೂಡ ಹೇಳಿದ್ರು. ಅಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹೇಳಿದ್ರು. ಇದರ ಜೊತೆಗೆ ನಮಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಿದ್ರು. ಈ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಯಾಕೆ ಹೇಳಿದ್ರಿ ಅಂತ ಕೇಳಿದ್ವಿ. ಆಗ ಅವರೊಂದು ಸಮಜಾಯಿಷಿಯನ್ನ ಕೊಟ್ರು. ಏನಂತಂದ್ರೆ, ಅಲ್ಲಿ ಅಕ್ಕ ಮತ್ತು ತಮ್ಮಂದ್ರ ನಡುವೆ ಒಂದು ವಾಗ್ವಾದ ಇತ್ತು. ಅದು ಆ ಒಂದು ಸಿಟ್ನಲ್ಲಿ ಅವರು ಟಾಯ್ಲೆಟ್ ನಲ್ಲಿ ಮಲಗ್ತಾ ಇದ್ರು. ಅರ್ಧ ಕಟ್ಟಿನ ಮನೆಯಲ್ಲಿ ಒಂದು ವ್ಯವಸ್ಥೆ ಮಾಡಿ ಕೊಟ್ಟರು, ಅಲ್ಲಿ ಮಲಗ್ತಾ ಇರ್ಲಿಲ್ಲ. ಅವರು ಅಲ್ಲೇ ಒಂದು ಸಮುದಾಯ ಭವನದ ಹತ್ರವೂ ಕೂಡ ಹೋಗ್ತಾ ಇದ್ರು ಅನ್ನುವಂಥದ್ದಿತ್ತು. ನಮ್ಮ ವರದಿಯ ನಂತರ ಆ ಟಾಯ್ಲೆಟ್ ಆಗಿ ಬದಲಾಗಿದೆ. ಅವರು ಈ ಕಡೆ ಶಿಫ್ಟ್ ಆಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾರದಾ ಅವರಿದ್ದಾರೆ, ಚಾರ್ವಾಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಈಗ ಏನಾಗಿದೆ ಅನ್ನುವಂಥದ್ದು ಕೇಳಬೇಕು. ನಮಸ್ತೆ ಮೇಡಮ್. ನೀವು ನಮ್ಮ ವರದಿಯ ನಂತರ ಬಂದ್ರಿ. ನಿಮ್ಮ ಮಾತು ಮತ್ತು ನೀವು ನಮ್ಮ ಹತ್ರ ಮಾತಾಡಿದನ್ನೆಲ್ಲವೂ ಕೂಡ ಪ್ರಕಟ ಮಾಡಿದ್ವಿ, ಪೇಪರಲ್ಲಿ ಕೂಡ ಹಾಕಿದ್ದೇವೆ. ಈಗ ಮೊದಲಿಗೆ ನೀವು ಹೇಳಿದ್ರಿ ಒಂದು ಕಂತಿನ ಹಣ ಬಂದಿದೆ ಅಂತ. ಈಗ ಅವರಿಗೆ ಎಷ್ಟು ಕಂತಿನ ಹಣ ಬಂದಿದೆ? ಹಾ, ಓಕೆ. ಹಾ, ಹಾಗೆ ತೆಗೆದು ಅವರ ಮನೆ ಅಷ್ಟಾಗಿದೆ. ಅದರ ಮೇಲೆ ಅವರಿಗೆ ಅವ್ರೇನ್ ಮಾಡಿದ್ರೆ, ಅವ್ರ ಮನೆಯ ಒಳಗಿನವರ ಅಣ್ಣ ತಮ್ಮ ತಂಗಿ ಅಕ್ಕ ಅತ್ತಿಗೆ ಅಂತ ಹೇಳಿ ಅವರ ಜಗಳ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಓಕೆ, ಜಗಳ ಮಾಡ್ಕೊಂಡು ಇವ್ರು ಏನ್ ಮಾಡ್ತಾರೆ, ರಾತ್ರಿ ಹೊತ್ತಲ್ಲೆಲ್ಲ ಅಲ್ಲಿ ಇಲ್ಲಿ ಮಲಗಿಗೆ ಹೋಗುದು ಮನೆಯವರ ಬೇರೆ ಮನೆಯವರ ಮನೆಯಲ್ಲಿ. ಓಕೆ. ಇವ್ರು ನಿಜವಾಗಿ ನಾವು ಅಲ್ಲಿ ಹೋಗುವಾಗ ಅಡಿಗೆ ಮಾಡಿ ಇರಲಿಲ್ಲ, ಅಲ್ಲಿ ಪಾತ್ರೆಗಳನ್ನೇ ಇಟ್ಟಿದ್ದಾರೆ, ಒಪ್ಪಿಕೊಳ್ತೇವೆ. ಅಡಿಗೆ ಮಾಡಿದಂತ ಸ್ಥಳ ಇಲ್ಲ, ಒಲೆ ಹಾಕ್ಲಿಲ್ಲ ಇಲ್ಲಿ ಕೊಡುತ್ತ. ಟಾಯ್ಲೆಟ್ ಅಲ್ಲಿ ನಾವು ಅಡಿಗೆ ಮಾಡಿದ್ದು ಮಾಡಿದ್ದಾರೆ ಹಾಗೆ ಹೇಳಿದ್ರು. ಅದೇ ಇದೆ ಅದು. ಓಕೆ, ಅಲ್ಲಿ ಒಲೆ ಇರ್ಲಿಲ್ಲ. ಅಂದ್ರೆ ಅಡಿಗೆ ಮಾಡೋದಿದ್ರೆ ಅಲ್ಲಿ ಒಲೆ ಬೇಕಲ್ಲ, ಸ್ಟವ್ ಬೇಕು ಅಥವಾ ಏನು ಇರ್ಲಿಲ್ಲ ಅಲ್ಲಿ. ಓಕೆ. ಅಲ್ಲಲ್ಲ, ಅಲ್ಲಿ ಅನ್ನ ಮತ್ತು ಆ ಮಜ್ಜಿಗೆ ಅನ್ನೆಲ್ಲ ಇಟ್ಟಂತದಿತ್ತು, ಅಲ್ಲಿ ಬೆಡ್ಶೀಟ್ ಇತ್ತು, ಎಲ್ಲವೂ ಕೂಡ ಅಲ್ಲಿ ಇತ್ತು. ಅಲ್ಲ, ಈಗ ನಾನು ಕೇಳ್ತಾ ಇರೋದು ಶಾರದಾ ಅವರ, ಈಗ ಏನಾಗಿದೆ? ಈಗ ಅವ್ರದ್ದು ಮುಂದಿನ ಅವರ ಹಣ ಬಿಡುಗಡೆ ಆಗುತ್ತಾ ಸದ್ಯಕ್ಕೆ? ಓಕೆ. ಮೊನ್ನೆ ನೀವು ನಮ್ಮ ಹತ್ರ ಮಾತಾಡುವಾಗ ಅವರಿಗೆ ಒಂದು ಕಂತಿನ ಹಣ ಬಂದಿದೆ, 2 ಕಂತಿನ ಹಣ ಬಂದಿದೆ, ಬಟ್ ಅವ್ರಿಗೆ 1 ಕಂತು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರಿ. ನಾವು ಅದನ್ನ ಪರೀಕ್ಷಿಸಿ ಹೇಳ್ತೇವೆ ಅಂತ. ಈಗ ಪರೀಕ್ಷೆ ಮಾಡಿದ್ರಾ? ಅದು ನೋಡಿದ್ರಾ? ಒಂದೇ ಕಂತಿದ್ದು ಬಿದ್ದದ್ದು? ಒಂದೇ ಕಂತಿದ್ದು ಬಿದ್ದಿದೆ. ಅವರು ನಾವು ಮಾನವೀಯತೆ ದೃಷ್ಟಿಯಲ್ಲಿ ಪಂಚಾಯಿತಿಯವರು ಹೋಗಿ ಏನ್ ಮಾಡಿದ್ರು ಅಂದ್ರೆ, ಅವರಲ್ಲಿ ಮಲಗಬಾರ್ದು ಅಂತ ಹೇಳಿ ಕ್ಲೀನ್ ಮಾಡಿ ಅಡಿಕೆ ಇದನ್ನೆಲ್ಲ ಹೊರಗೆ ಹಾಕಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇವೆ. ಖಂಡಿತ ಅದಕ್ಕೆ ನೀವು ಶ್ಲಾಘನೆಗೆ ಅರ್ಹರು. ಯಾಕೆಂತಂದ್ರೆ ಅವ್ರು ಏನು ಮಾಡಿದ್ರು, ಅದೇ ದಿವಸ ಹೋಗಿ ಇನ್ನೊಬ್ಬರ ಮನೆಯಲ್ಲಿ ಚಾಪೆಯನ್ನು ಒದ್ದು ಹಾಕಿ ಸುಮ್ಮನೆ ಚಂಡಿ ಚಾಪೆಯನ್ನು ಅಲ್ಲಿ ಹೊರಗೆ ಹಾಕಿದ್ದಾರೆ, ಮಲಗಿದ್ದೇನೆ ಅಂತ. ಓಕೆ. ಅದಕ್ಕೆ ನಾವು ಅದು ನಮ್ಮನ್ನು ಇವರು ಏನ್ ಮಾಡಿದ್ರು, ಯೋಜನೆಯವರು ಹೋಗುವಾಗ ನಮಗೊಂದು ಮತ್ತೆ ಹೇಳ್ತಿದ್ರೆ ನಾವು ಅದಕ್ಕೆ
ಅಲ್ಲಿ ಮೆಂಬರ್ ಯಾರಾದ್ರೂ ಮಾಹಿತಿ ಕೊಟ್ಟಿರುವರು. ಓಕೆ ನಿಮಗೆ ಇದು ಮಾಹಿತಿ ತಪ್ಪು ಮಾಹಿತಿ ಕೊಟ್ಟಿದ್ದಾರಲ್ಲ, ಹಾ ಅವ್ರ ವ್ಯವಸ್ಥೆ ಮಾಡ್ಬೇಕಿತ್ತು. ಅವ್ರು ನಿಮ್ಮಲ್ಲಿ ಇನ್ನೊಬ್ಬರಿಗೆ ಬೆರಳು ತೋರಿಸೋದಲ್ಲ ಸರ್, ಅವ್ರು ಅದನ್ನ ಮಾಡಿ ತೋರಿಸ್ಬೇಕಿತ್ತು. ಆದ್ರೆ ನಾವು ಹೋಗುವಾಗ ಆ ಒಂದು ಟಾಯ್ಲೆಟ್ನ ಒಳಗಡೆ ಯಾರೋ ಒಬ್ರು ಬದುಕ್ತಾ ಇರುವಂತ ವಾತಾವರಣ, ಟಾಯ್ಲೆಟ್ನ ಒಳಗಡೆ ನೀವು ಆ ದೃಶ್ಯ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಆದಿಮಾನವರು ಕೂಡ ಆ ತರ ಇರ್ಲಿಕ್ಕಿಲ್ಲ ಅಂತ ಹೇಳಿದ DK ಸರ್. ಅಲ್ಲ, ಖಂಡಿತ ಅದೇ ಕಾರಣಕ್ಕೆ ನಾವು ವರದಿ ಮಾಡಿದ್ದು. ನಾವಿಲ್ಲದಿದ್ರೆ ವರದಿಯೇ ಮಾಡ್ತಿರ್ಲಿಲ್ಲ. ಆದಿಮಾನವರಲ್ಲ, ಯಾರೂ ಕೂಡ ಹಾಗಿರ್ಲಿಕ್ಕಿಲ್ಲ. ಆ ಕಾರಣಕ್ಕಾಗಿ ನಾವು ವರದಿ ಮಾಡಿದ್ದು. ವ್ಯವಸ್ಥೆ ಬೇಕಾದಷ್ಟಿದೆ. 3 ಎಕರೆ ಜಾಗ ಇದ್ದವರು ಈ ತರ ಇದ್ದಾರೆ ಅಂತ ಹೇಳಿದ್ರೆ ಯಾರಾದ್ರೂ ಒಪ್ಪಿಕೊಳ್ಳಿಕ್ಕೆ ತಯಾರಿದ್ದಾರ? ಖಂಡಿತ ಅದು ನಮಗೂ ಕೂಡ ಶಾಕ್ ಆಯ್ತು. ಅದರ ಜೊತೆಗೆ ಅವರಿಗೂ ಕೂಡ ನಾವು ತಿಳಿ ಹೇಳಿ ಬಂದಿದ್ದೇವೆ. ಎಲ್ಲದಕ್ಕೂ ಕಾರಣ ಕುಟುಂಬದ ವೈಷಮ್ಯ. ಹೀಗಾಗಿ ಅದನ್ನು ನಮ್ಮ ಪಂಚಾಯತಿಯವರನ್ನು ಹಾಕಿ ತನಿಖೆ ಓಕೆ. ಸೇರಿಸಬಾರ್ದಿತ್ತು. ಓಕೆ ಪಂಚಾಯತಿಯವರು ನೋಡ್ಲಿಲ್ಲ, ಪಂಚಾಯತಿಯವರು ಬರಲಿಲ್ಲ ಅಂತ ಹೇಳಿದ್ದು ತಪ್ಪು ಸರ್. ಆದ್ರೆ ನೀವೊಂದು ಸ್ಥಳೀಯ ಸರ್ಕಾರ ಅಲ್ವಾ, ನೀವೊಂದು ಸ್ಥಳೀಯ ಸರ್ಕಾರ, ನಿಮ್ ಗಮನಕ್ಕೆ ಬರ್ಬೇಕಲ್ಲ. ಒಪ್ಪಿಕೊಳ್ತೇನೆ. ನಾವು ಹೋಗ್ತಿದ್ದೆವು. ನಾವಲ್ಲಿಗೆ ಅವ್ರಿಗೆ ಟ್ಯಾಬ್ಲೆಟ್ ಇಲ್ಲದಿರುವಾಗ ನಾವೇ ಕೊಡ್ತಿದ್ದು, ನಮ್ಮ ಸದಸ್ಯರನ್ನೆಲ್ಲ ಹೋಗ್ತಿದ್ರು ಅಲ್ಲಿಗೆ. ಓಕೆ. ಆಮೇಲೆ ಅವರಿಗೆ ಆಗುದಿಲ್ಲ ಅಂತ ಹೇಳಿದ ಮೇಲೆ ನಾವು ಅದಕ್ಕೆ ಮನೆಗೆ ಶೀಟ್ ಹಾಕಿ ಕೊಟ್ಟಿದ್ದೇವೆ. ನಾವೇ ಸರಿಯಾಗಿ ಸೇರಿ ಅದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇವೆ. ಅವರಿಗೆ ಹೋಗಿತ್ತು. ಓಕೆ. ಅವರ ವೈಯಕ್ತಿಕ ವಿಷಯಕ್ಕೆ ಪಂಚಾಯತಿಯವರನ್ನು ದೂರ ಏನುತ್ತಾ ಇದ್ದೀನಿಲ್ಲ, ಅಥವಾ ಸದಸ್ಯರನ್ನು ದೂರತ್ತದಲ್ಲ ಅದರಲ್ಲಿ. ಓಕೆ. ಅವರು ಮಾಡಿದ್ರು ನೋಡಿ ಏನಂದ್ರೆ ಹಾಗೆ ಮಾಡಿ ಅವ್ರನ್ನ ಕರ್ಕೊಂಡು, ಈಗ ಸುದ್ದಿಯವರನ್ನು ಕರ್ಕೊಂಡು ಹೋದ್ರೆ ನಮ್ಮ ಹೆಸರು ದೊಡ್ಡದಾಗುವುದು ಅಂತೆಲ್ಲ ಹೇಳ್ಕೊಂಡು ಕರ್ಕೊಂಡು ಹೋಗಿರ್ಬೋದು, ಅದನ್ನ ಒಪ್ಪಿಕೊಳ್ತೇನೆ ನಾನು. ಅವ್ರು ಹಾಗೆ ಮಾಡಿದ್ದಾಗಿರ್ಬೋದು. ಆದ್ರೆ ಅವರಲ್ಲಿ ತೋರಿಸ್ಬಾರ್ದು ನೋಡಿ. ಅದನ್ನ ಅವರಿಗೆ ಅವರಿಗೆ ಹೇಳಿ ಅದನ್ನ ಕ್ಲೀನ್ ಮಾಡುವಂತದ್ದು ಏನಾದ್ರು ಹೊತ್ತತೆ ಮಾಡಿ ಕೊಟ್ಟು ಬರ್ತಿದ್ರೆ ಅವರಿಗೂ ಒಂದು ಹೆಸರು ಉಳಿತಿತ್ತು ಅವ್ರದ್ದು. ಓಕೆ. ಇವ್ರು ತೋರಿಸಿ ಇನ್ನೊಬ್ಬರಿಗೆ ತೋರಿಸಿ ಪ್ರಯೋಜನ ಉಂಟು. ಅವ್ರು ಮಾಡಿ ತೋರಿಸ್ಬೇಕು ಕೆಲಸ, ಯಾವ್ದಾದ್ರು ವ್ಯವಸ್ಥೆ ಮಾಡಿ ತೋರಿಸ್ಬೇಕಿತ್ತು ಅವರು. ಓಕೆ. ನಾವು ಅಂದ ಮೊನ್ನೆ ಸ್ಥಳೀಯರು ಯಾರಿದ್ರು ಅವ್ರು ಮಾಡಿ ತೋರಿಸ್ಬೇಕಿತ್ತು ಅಂತ ನೀವು ಹೇಳೋದು. ನಾನು ಹೇಳುದು ಹೌದು. ಎಲ್ಲರೂ ಕೂಡ ಈಗ ನೋಡಿ, ಅವರು ಕೂಡ ಗ್ರಾಮದವರೇ, ನಿಮ್ಮನ್ನು ಕರ್ಕೊಂಡವರು ಕೂಡ ಗ್ರಾಮದವರೇ, ಅಲ್ಲಿಯವರೇ. ಇನ್ನೊಬ್ಬರಲ್ಲಿ ಹೇಳಿ ಕೆಲಸ ಮಾಡಿಸೋದ್ರಿಂದ ನಾವು ಹೇಳಿ ತೋರಿಸಿದ್ರೆ ಇಟ್ಕೊಂಡು ಅವ್ರಿಗೆ ಕೂಡ ನಾನು ಅವರಿಗೆ ಹೇಳಿದ್ದೆ, ಪಾಪ ಅವ್ರಿಗೆ ಏನೋ ಗೊತ್ತಿಲ್ಲ. ಮಕ್ಕಳು ಅವರು ಮಾತಾಡೋದೆಲ್ಲ ನೋಡಿದೆ, ಅವ್ರು ಭಾರಿ ನಮ್ಮಿಂದ ಜೋರಿದ್ದಾರೆ ಅಂತ ಆಯ್ತು ನನಗೆ. ಓಕೆ. ಯಾಕಂದ್ರೆ ಅವರೊಂದು ಗೊತ್ತಿಲ್ಲದವರೇನಲ್ಲ, ಅಥವಾ ಏನೋ ಮಾನಸಿಕದವರಲ್ಲ, ಏನಂತ ಅವ್ರು ಬೇಕಂದ್ರೆ ಅವ್ರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಣ್ಣನ ಅತ್ತಿಗೆ ಸಿಟ್ಟಲ್ಲಿ ಅವ್ರು ಬೇರೆ ಕೂತ್ಕೊಂಡು ಎಲ್ಲೆಲ್ಲಿ ಹೋಗಿ ಮಲಗುವಂಥದ್ದು ಬೇರೆ ಬೇರೆ ಮನೆಯಲ್ಲಿ, ಮತ್ತೆ ಅಲ್ಲಿ ಮಲಗಿದ್ದಾರೆ ಇಲ್ಲಿ ಮಲಗಿದ್ದಾರೆ ಸುಮ್ಮನೆ ಹೇಳ್ತಿದ್ದಾರೆ ಅವರು. ಓಕೆ. ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಂತದ್ರಲ್ಲಿ ಅವ್ರು ಮಲಗುದು. ಓಕೆ. ಆ ಮನೆಗೆ ತಕೊಂಡು ನಾನು ಒಂದು ಹೇಳ್ತೇನೆ ಸರ್, ಯಾಕಂದ್ರೆ ಇವರು ನಿಮಗೆ ಮಾಹಿತಿ ಕೊಟ್ಟವರನ್ನು ಅವರಲ್ಲಿ ಸರಿಯಾಗಿ ಅವರಲ್ಲಿ ಮಾಹಿತಿ ಕೇಳ್ಬೇಕಿತ್ತು ಸಲ. ಹೌದಾ ಹೀಗಿದ್ರ ಹಾಗಿದ್ರ ಅಂತ. ಯಾಕಂದ್ರೆ ಆ ಹತ್ತಿರವರಿಗೆ ಪಕ್ಕದವರಿಗೆ ಗೊತ್ತಿಲ್ಲ ಅಂತ, ಇವರಿಗೆ ಹೇಗೆ ಗೊತ್ತಾಗಿದ್ರೆ ಗೊತ್ತಿಲ್ಲ. ಪಕ್ಕದವರು ಯಾರು ಮೇಡಮ್? ಪಕ್ಕದವರಿಗೆ ಗೊತ್ತಿರ್ಲಿಲ್ವಂತ? ಅಲ್ಲ, ಈಗ ನೋಡಿ ಮೇಡಮ್ ಇವರಿದ್ದಾರೆ, ರೂಪ ಇದ್ದಾರೆ, ಇವರಿಗೆಲ್ಲ ವಿಷಯ ಗೊತ್ತಿದೆ. ಅವರು ಕಾರ್ಯದಲ್ಲಿ ಮಲಗುವುದಿಲ್ಲ ಅಂತ ಹೇಳಿ ಎಲ್ಲ ಗೊತ್ತಿದೆ ಅವರಿಗೆ. ಇವರು ಬೇಕು ಈಗ ಅಡಿಗೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ ಸರ್, ಅಡಿಗೆ ಎಲ್ಲಿ ಮಾಡಿದ್ದಾರೆ? ಒಲಿಸ್ತ ಸವಿತ ಏನಿರ್ಲಿಲ್ಲ, ಹೇಗೆ ಅಡಿಗೆ ಮಾಡಿದ್ದಾರೆ ಅವರು? ಓಕೆ. ನಾವು ನೋಡೋದು ಇತ್ತು, ಅದ್ರ ಒಪ್ಪಿಕೊಳ್ತೇವೆ ನಾವು. ಪಾತ್ರೆ ಇತ್ತು, ಅವ್ರ ಬಟ್ಟೆಗಳೆಲ್ಲ ಇತ್ತು, ಆದ್ರೂ ಕೂಡ ಅದನ್ನು ನಾವು ಬಟ್ಟೆ ಈಚೆ ಕ್ಲೀನ್ ಮಾಡುವಾಗ ಅವ್ರ ಅತ್ತಿಗೆ ಹಾಕೊಂಡು ಹೋಗಿದ್ದಾರೆ ಸರ್. ಆಚೆಗೆ ಹಾಕೊಂಡು ಹೋಗಿದ್ದಾರೆ. ಅವರ ರೂಪ ಎಲ್ಲಿ ಕ್ಲೀನ್ ಮಾಡಿದ್ದೇವೆ ಅಲ್ಲಿ ಕೆಲಸ ತಗೊಂಡು ಹೋಗಿದ್ದಾರೆ. ಮತ್ತೆ ಆ ಕೋಳಿ ಸತ್ತಿದ್ದಾರೆ, ಅವರಿಗೆ ಅಷ್ಟು ಆದ್ರೆ ಕೋಳಿ ಸಾಕ್ತಾರೆ ಹಾಗೆಲ್ಲ. ಓಕೆ. ನಿಮ್ಮ ಕಾರ್ಯಕ್ಕೆ ಈಗ ನಮ್ಮ ವರದಿಯ ನಂತರ ನಿಮ್ಮ ಕಾರ್ಯ, ನೀವು ಹೋಗಿದ್ರಿ, ಅಲ್ಲಿ ಭೇಟಿ ಕೊಟ್ರಿ, ಆನಂತರ ಕ್ಲೀನ್ ಮಾಡಿದ್ರಿ, ಸ್ವತಃ ನೀವೇ ನಿಂತು ಅವರನ್ನು ಈ ಕಡೆಗೆ ಶಿಫ್ಟ್ ಮಾಡಿದ್ರಿ. ಆದರೂ ಕೂಡ ಅವರು ಶಿಫ್ಟ್ ಆಗಲಿಲ್ಲ ಅನ್ನುವಂಥದ್ದು ನಿಮ್ಮ ಬೇಸರ ಇದೆ. ನಾವು ಕೂಡ ಈ ಬಗ್ಗೆ ನಾವು ಜೊತೆಗಿರುವಾಗ ಅಲ್ಲಿ ಮಾತನಾಡಿದ್ವಿ, ಅವ್ರ ಜೊತೆಗೂ ಕೂಡ ಮಾತನಾಡಿದ್ವಿ. ನೀವು ನಮ್ಮ ವರದಿಯ ನಂತರ ಹೋಗಿದ್ದಕ್ಕೆ ವಿಶೇಷವಾದಂಥ ಶ್ಲಾಘನೆ ಇದೆ. ಅದರ ಜೊತೆಗೆ ನೀವು ಅಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳಿಗೂ ಶ್ಲಾಘನೆ ಇದೆ. ಯಾರೇ ಆಗಿರಲಿ, ಅವರು ಚೆಲುವಮ್ಮ ಅಲ್ಲ, ಯಾರೇ ಆಗಿರಲಿ, ಟಾಯ್ಲೆಟ್ನಲ್ಲಿ ನಮ್ಮವರು ಬದುಕಬಾರ್ದು ಅನ್ನುವಂಥದ್ದನ್ನ ಹೇಳುತ್ತಾ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಓಕೆ. ಒಬ್ಬ ಕುಟುಂಬದ ವೈಷಮ್ಯ ಯಾವ ರೀತಿಯಾಗಿ ಟರ್ನ್ ಆಗುತ್ತೆ, ಯಾವ ರೀತಿಯಾಗಿ ತಪ್ಪು ಮಾಹಿತಿ ಸ್ಪ್ರೆಡ್ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು ದಾಮೋದರ್. ಇದೀಗ ನಾವು ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ.
ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿಗೆ ನಿಯಮ ಬಾಹಿರವಾಗಿ ಕಾನೂನು ಸಲಹೆಗಾರರಾಗಿ ಶೈಲೇಶ್ ಟೋಸರ್ ಆಯ್ಕೆ. ಇದರ ಬಗ್ಗೆ ಜಿಲ್ಲಾ ಪಂಚಾಯತ್ ಸಿಇಒಗೆ ವಕೀಲ ಸುರೇಶ್ ಕುಮಾರ್ ಅವರು ದೂರವನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಏನ್ ಹೇಳ್ತೀರಾ ವಿಶ್ಲೇಷಕರಾಗಿರುವಂತಹ ಸಂತೋಷ್ ಕುಮಾರ್ ಅವರೇ? ಇದು ಬಹಳಷ್ಟು ಒಂದು ಕುತೂಹಲ ಇದೆ, ಆಶ್ಚರ್ಯನೂ ಇದೆ. ಯಾಕಂತ ಹೇಳಿದ್ರೆ ಇದು ಇಬ್ರು ವಕೀಲರ ನಡುವಿನ ಒಂದು ಸಂಘರ್ಷ ಅಂತ ಕಂಡು ಬಂದಿದೆ. ಒಬ್ರು ವಕೀಲ ಸುರೇಶ್ ವಿ ದೂರುದಾರರು, ಮತ್ತೊಬ್ರು ಶೈಲೇಶ್ ಟೋಸರ್ ಅವರು ಈ ಪ್ರಕರಣದಲ್ಲಿ ಇವರ ಆರೋಪವನ್ನ ಎದುರಿಸ್ತಾ ಇರುವಂತವ್ರು. ಸುರೇಶ್ ರವರ ದೂರಿನಲ್ಲಿ ಶೈಲೇಶ್ ಟೋಸರ್ ಅವರ ಮೇಲೆ ಆರೋಪ ಇದೆ. ದೂರು ಯಾರಿಗೆ ಹೋಗಿದೆ ಅಂತ ಹೇಳಿದ್ರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ಹೋಗಿದೆ. ಈ ವ್ಯವಸ್ಥೆ ತಾಲೂಕು ಪಂಚಾಯತ್ಗೆ ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಒಂದು ನ್ಯಾಯವಾದಿಗಳನ್ನ ನೇಮಕ ಮಾಡುವಂತ ವ್ಯವಸ್ಥೆ ಎಲ್ಲಾ ಕಡೆ ಇದೆ. ಪಂಚಾಯತ್ ರಾಜ್ ಕಾಯ್ದೆಯಲ್ಲಿಯೂ ಇದೆ, ಪೌರಾಡಳಿತ ಇಲಾಖೆಗೆ ಸಂಬಂಧಪಟ್ಟಂತ ಪುರಸಭೆ ನಗರಸಭೆಯಲ್ಲಿಯೂ ಇದೆ. ಅವರ ಮೇಲೆ ಏನಾದ್ರೂ ಪ್ರಕರಣಗಳು ಬಂದಾಗ ಅದನ್ನು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ಲಿಕ್ಕೆ ಅಥವಾ ಅವರಿಗೆ ಏನಾದ್ರೂ ಕಾನೂನು ಸಲಹೆಗಳು ಬೇಕಾದಾಗ ಅದನ್ನು ಕೊಡ್ಲಿಕ್ಕೆ ನ್ಯಾಯವಾದಿಗಳ ನೇಮಕ ಆಗ್ತದೆ. ಅವರಿಗೆ ಕೊಡುವಂತ ಶುಲ್ಕವನ್ನ, ಖರ್ಚು ವೆಚ್ಚವನ್ನ ಆಯಾ ಆಡಳಿತ ವ್ಯವಸ್ಥೆಗಳು ಕೊಡ್ಬೇಕು. ಇಲ್ಲಿ ಬೆಳ್ತಂಗಡಿಯಲ್ಲಿ ಬಂದಿರುವಂತ ವಿಚಾರ ಏನು ಅಂತ ಹೇಳಿದ್ರೆ, ಬೆಳ್ತಂಗಡಿ ತಾಲೂಕು ಪಂಚಾಯತ್ಗೆ ಮತ್ತು ಬೆಳ್ತಂಗಡಿ ತಾಲೂಕು ಪಂಚಾಯತ್ನ ಅಧೀನದಲ್ಲಿರುವಂತ ಗ್ರಾಮ ಪಂಚಾಯತ್ಗಳಿಗೆ ಒಬ್ಬ ಕಾನೂನು ಸಲಹೆಗಾರನಾಗಿ ನ್ಯಾಯವಾದಿ ಶೈಲೇಶ್ ಟೋಸರ್ ಅವರನ್ನ ನೇಮಕ ಮಾಡಿದಾಗ ಅಲ್ಲಿ ನಿಯಮಗಳನ್ನು ಪಾಲನೆ ಮಾಡಲಿಲ್ಲ. ಸರ್ಕಾರ ಏನು ಮಾನದಂಡವನ್ನ ನಿಗದಿಪಡಿಸಿದೆ ಅದರ ಪ್ರಕಾರ ಆಯ್ಕೆ ಆಗ್ಲಿಲ್ಲ ಅಂತ ಹೇಳುವಂತದ್ದು ಸುರೇಶ್ ವಿ ಅವರ ಕಂಪ್ಲೇಂಟ್. ಆದ್ರೆ ಇದಕ್ಕೆ ಶೈಲೇಶ್ ಟೋಸರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಆಯ್ಕೆ ನಿಯಮ ಪ್ರಕಾರವೇ ಆಗಿದೆ. ತಾಲೂಕು ಪಂಚಾಯತಿನ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಅಲ್ಲಿ ನಿರ್ಣಯ ಅಂಗೀಕಾರ ಮಾಡಿಯೇ ನನ್ನ ನೇಮಕ ಆಗಿದೆ ಮತ್ತು ನನ್ನ ಸಲಹೆಗಳನ್ನ, ನನ್ನ ಕಾನೂನು ಹೋರಾಟಗಳನ್ನ ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ಗಳು ಒಪ್ಪಿಕೊಂಡಿದೆ. ನನ್ನ ಯಾವುದೇ ಸಲಹೆ ಮೇಲೆ ಅಥವಾ ನನ್ನ ಯಾವುದೇ ವಾದ ಮಂಡನೆಯ ಮೇಲೆ ಇಷ್ಟವರೆಗೆ ದೂರುಗಳು ಬರಲಿಲ್ಲ. ನನ್ನ ವಾದದಿಂದಾಗಿ ಆಗಿರುವಂತಹ ಆದೇಶಗಳ ಬಗ್ಗೆ ಮೇಲ್ಮನೆಗೆ ಹೋಗ್ಲಿಲ್ಲ. ನಾನು ಸರಿಯಾಗಿದ್ದೇನೆ. ಇದು ವೃತ್ತಿ ಮತ್ಸರದಿಂದ ಮಾಡಿರುವಂತ ಸಾಧ್ಯತೆ ಇದೆ ಅಂತ ಹೇಳುವಂತದ್ದು ಶೈಲೇಶ್ ಟೋಸರ್ ಅವರ ಅಭಿಪ್ರಾಯ. ಇಲ್ಲಿ ಸುರೇಶ್ ಅವರು ದೂರು ಕೊಡುವ ಮೊದಲು ತಾಲೂಕು ಪಂಚಾಯತ್ಗೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿ ಬಹಳಷ್ಟು ಮಾಹಿತಿಗಳನ್ನು ಕೇಳಿದ್ದಾರೆ. ಶೈಲೇಶ್ ಟೋಸರ್ ಅವರನ್ನ ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಕಾನೂನು ಸಲಹೆಗಾರರಾಗಿ ನೇಮಕ ಮಾಡುವಾಗ ನೀವು ಕೈಗೊಂಡ ಕ್ರಮಗಳು ಏನು ಅಂದ್ರೆ, ನೀವು ಅದರ ಬಗ್ಗೆ ಅರ್ಜಿ ಆಹ್ವಾನ ಮಾಡಿದ್ದೀರಾ? ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಸಾರ್ವಜನಿಕ ಪ್ರಕಟಣೆಯನ್ನು ಹೊರಡಿಸಿದ್ದೀರಾ? ಇಲ್ಲ ಅಂತ ತಿಳಿಸಿದ್ದಾರೆ. ಬೇರೆ ವಕೀಲರಿಗೆಲ್ಲ ಅರ್ಜಿ ಬಂದಿದೆ ಅಂತ ಕೇಳಿದ್ದಾರೆ? ಇಲ್ಲ ಅಂತ ತಿಳಿಸಿದ್ದಾರೆ. ಇದೆಲ್ಲ ಆಧಾರವನ್ನ ಇಟ್ಟುಕೊಂಡು ಸುರೇಶ್ ವಿ ಅವರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ದೂರು ಕೊಟ್ಟಿದ್ದಾರೆ. ಆದ್ರೆ ಈ ಜಿಲ್ಲಾ ಪಂಚಾಯತ್ ಸಿಇಒ ಅವರ ಹಂತದಲ್ಲಿ ಈ ಪ್ರಕರಣ ಮುಗಿಯುವಂತ ಸಾಧ್ಯತೆಗಳು ಕಡಿಮೆ. ಇನ್ನು ಅವರಲ್ಲಿಂದ ಹಿಂಬಾರ ಬಂದು ಇವರಿನ್ನು ಕೋರ್ಟಿಗೆ ಹೋಗ್ತಾರಾ, ಮಾಹಿತಿ ಹಕ್ಕು ಕಾಯ್ದೆಯಡಿ ಹೋರಾಟ ಮಾಡ್ತಾರಾ, ಅಥವಾ ಅನಧಿಕೃತ ನೇಮಕ ಆಗಿದೆ ಅಂತೇಳಿ ಕೋರ್ಟಲ್ಲಿ ಫೈಟ್ ಮಾಡ್ತಾರಾ, ಅಥವಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೇಲಾಧಿಕಾರಿ ಕಮಿಷನರ್ ಅವರ ಹಂತಕ್ಕೆ ಹೋಗ್ತಾರಾ, ಅದು ಮುಂದಿನ ಬೆಳವಣಿಗೆ. ಆದ್ರೆ ಬೆಳ್ತಂಗಡಿಗೆ ಸಂಬಂಧಪಟ್ಟ ಇದೊಂದು ಬಹಳಷ್ಟು ಚರ್ಚೆಯ ವಿಷಯ. ಇದು ಖಾಲಿ ಒಂದು ಸುದ್ದಿ ಬಿಡುಗಡೆಯಲ್ಲಿ ಬರಬೇಕಾದಂತ ವರದಿ ಅಲ್ಲ. ಹೆಚ್ಚಿನ ಅಂಶ ಎಲ್ಲಾ ಮಾಧ್ಯಮಗಳಲ್ಲಿ ಇದು ಪ್ರಕಟ ಆಗ್ಬೇಕು ಈ ವಿಚಾರಗಳು. ಯಾಕಂದ್ರೆ ದೂರು ಕೊಟ್ಟಿರೋದು ಹೌದು, ಆ ದೂರಿನ ವಿಚಾರವನ್ನ ಶೈಲೇಶ್ ಟೋಸರ್ ಅವರು ಒಪ್ಪಿಕೊಂಡಿರೋದು ಹೌದು, ಅವರ ಆಯ್ಕೆಯನ್ನ ಅವರು ಸಮರ್ಥಿಸಿಕೊಂಡಿರೋದು ಹೌದು. ಈ ವಿಚಾರ ಯಾಕಂದ್ರೆ ನಮ್ದು ತಾಲೂಕು ಪಂಚಾಯತ್ ಅಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಅತಿ ದೊಡ್ಡ ತಾಲೂಕು ಬೆಳ್ತಂಗಡಿ, ಅತಿ ಹೆಚ್ಚು ಗ್ರಾಮ ಪಂಚಾಯತ್ಗಳಿರೋದು ಬೆಳ್ತಂಗಡಿ. ಇಲ್ಲೇ ವಿಚಾರಗಳು ಜನರಿಗೆ ಗೊತ್ತಾಗ್ಬೇಕು. ನಾವೀಗ ಬೆಳ್ತಂಗಡಿಯಲ್ಲಿ ನಂಬರ್ 1 ಪತ್ರಿಕೆ, ಬೆಳ್ತಂಗಡಿಯಲ್ಲಿ ನಮ್ಮದು ನಂಬರ್ 1 ಚಾನೆಲ್, ನಮ್ಮಲ್ಲಿ ಚರ್ಚೆ ಆಗ್ತದೆ, ಜನರಿಗೆ ಮುಟ್ತದೆ. ಹೊರಗಿನ ಸಮಾಜಕ್ಕೆ, ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗ್ಬೇಕಿದ್ರೆ ಇದು ಬೇರೆ ಬೇರೆ ಚಾನೆಲ್ ನಲ್ಲಿ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬರಬೇಕು. ಹಾಗಾಗಿ ಎಲ್ಲಾ ವರದಿಗಳು ಬಂದಾಗ ಜನರಿಗೆ ಅದು ಮುಟ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಮತ್ತೆ ನಾವು ಇದರಲ್ಲಿ ಸುರೇಶ್ ಅವರ ಪರವೂ ಅಲ್ಲ, ಶೈಲೇಶ್ ಟೋಸರ್ ಪರವೂ ಅಲ್ಲ. ಏನು ಮಾಧ್ಯಮವಾಗಿ ಜನರಿಗೆ ಮಾಹಿತಿ ತಿಳಿಸಬೇಕು. ಪರ ವಿರೋಧ ಏನು ಚರ್ಚೆ ಇದೆ, ದೂರು, ಆರೋಪ ಪ್ರತ್ಯಾರೋಪ ಇದೆ, ಅದು ಜನರಿಗೆ ತಿಳಿಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಓಕೆ, ಥ್ಯಾಂಕ್ ಯು ಸಂತೋಷ್ ಅವರೇ. ಇದೀಗ ನಾವು ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ. ಸೆಪ್ಟೆಂಬರ್ 22ರಿಂದ ಧರ್ಮಸ್ಥಳದಲ್ಲಿ ಭಜನಾ ತರಬೇತಿ ಕಮ್ಮಟ. 300 ಭಜನಾ ತಂಡಗಳ 5,000 ಭಜನಾ ಪಟುಗಳಿಂದ ಶೋಭಾಯಾತ್ರೆ ಮತ್ತೆ ನೃತ್ಯ ಭಜನೆ ನಡೆಯೋಕ್ಕಿದೆ. ಇದ್ರ ಬಗ್ಗೆ ಈಗಾಗಲೇ ನಮ್ಮ ಪತ್ರಿಕೆಯಲ್ಲಿ ವರದಿ ಪ್ರಕಟ ಆಗಿದೆ. ಆಲ್ಮೋಸ್ಟ್ ತುಂಬಾ ಜನ ಇದನ್ನ ಓದಿರ್ಬೋದು, ಎಲ್ಲ ಮಾಹಿತಿ ಸಿಕ್ಕಿರ್ಬೋದು. ಅದರ ಜೊತೆಗೆ ನಾವು ಕೂಡ ಈ ಒಂದು ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ಈ ಒಂದು ಚರ್ಚೆಯ ಮೂಲಕ ಕೂಡ ನಾವು ಒಂದು ವಿಷಯವನ್ನು ನಿಮಗೆ ಹೇಳೋಕಿದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 26ನೇ ವರ್ಷದ ಭಜನಾ ತರಬೇತಿ ಕಮ್ಮಟ ಇದೇ ಸೆಪ್ಟೆಂಬರ್ 22ಕ್ಕೆ ನಡೆಯೋಕ್ಕಿದೆ. 22ರಿಂದ 29ರವರೆಗೆ ಈ ಒಂದು ಭಜನಾ ಕಮ್ಮಟ ನಡೆಯೋಕ್ಕಿದೆ. ಜೊತೆಗೆ ಇದರಲ್ಲಿ ಈಗಾಗಲೇ ಹೇಳಿದಂಗೆ 300 ಭಜನಾ ತಂಡಗಳು ಪಾಲ್ಗೊಳ್ಳುತ್ತೆ. 5,000 ಭಜನಾ ಪಟುಗಳಿಂದ ಶೋಭಾಯಾತ್ರೆ ಕೂಡ ನಡೆಯೋಕ್ಕಿದೆ. ಇನ್ನು ಈ ಭಜನಾ ತರಬೇತಿಯಲ್ಲಿ ಶ್ರುತಿ, ರಾಗ, ತಾಳ, ಲಯಬದ್ಧವಾಗಿ ಹಾಡುವ ವಿಧಾನ ಆಗಿರ್ಬೋದು, ನೃತ್ಯ ಭಜನೆ ಆಗಿರ್ಬೋದು, ಪ್ರಾತ್ಯಕ್ಷಿಕೆ, ತಜ್ಞರಿಂದ ಉಪನ್ಯಾಸ ಆಗಿರ್ಬೋದು, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ.
ಸೆಪ್ಟೆಂಬರ್ 29ರಂದು 300 ಭಜನಾ ತಂಡಗಳ 5,000 ಭಜನಾ ಪಟುಗಳಿಂದ ಶೋಭಾಯಾತ್ರೆ ಹಾಗೂ ಅಮೃತ ವರ್ಷಿಣಿ ಸಭಾ ಭವನದಲ್ಲಿ ಈ ಒಂದು ನೃತ್ಯ ಭಜನೆಯೊಂದಿಗೆ ಈ ಭಜನೋತ್ಸವ ಆರಂಭಗೊಳ್ಳೋಕೆ ಇದೆ. ಬಹಳ ವಿಶೇಷವಾಗಿ ಈ ಭಜನಾ ತರಬೇತಿ ಕಮ್ಮಟ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಭಜನೆಯನ್ನು ಕಲಿಯುವವರಿಗೆ, ಭಜನೆಯನ್ನು ಯಾವ ರೀತಿಯಾಗಿ ಹಾಡಬೇಕು ಅಂತ ತಿಳಿಯುವವರಿಗೆ, ಜೊತೆಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಿನ ಜೊತೆಗೆ ಭಜನೆ ಹಾಡುವವರಿಗೆ ಮತ್ತು ಭಜನೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇರುವವರಿಗೆ ಬಹಳ ದೊಡ್ಡ ವೇದಿಕೆ. ಅದ್ರ ಜೊತೆಗೆ ಈ ಭಜನಾ ಕಮ್ಮಟವನ್ನು ನಾವು ಕೂಡ 2-3 ವರ್ಷಗಳಿಂದ ಅದರ ನೇರ ಪ್ರಸಾರವನ್ನು ಕೂಡ ಮಾಡ್ತಾ ಇದ್ದೀವಿ. ಪ್ರತಿ ಬಾರಿಯೂ ಕೂಡ ಭಜನಾ ಕಮ್ಮಟಕ್ಕೆ ಬರುವಂಥ ಶಿಬಿರಾರ್ಥಿಗಳು ಬಹಳ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಬೆಳಗ್ಗೆ 6ರಿಂದ ಸಂಜೆಯ ರಾತ್ರಿ 11 ಗಂಟೆ ತನಕ ಅವರು ಆ ಒಂದು ಭಜನಾ ಕಮ್ಮಟದಲ್ಲಿ ಭಾಗಿಯಾಗ್ತಾರೆ. ಎಲ್ಲಿಂದ ಬರ್ತಾರೆ? ಈ ಇಡೀ ಕರ್ನಾಟಕ ರಾಜ್ಯದ ವಿವಿಧ ರಾಜ್ಯಗಳಿಂದ ಬರ್ತಾರೆ, ವಿವಿಧ ಜಿಲ್ಲೆಗಳಿಂದ ಬರ್ತಾರೆ. ಕಳೆದ ವರ್ಷ ನಿಮಗೆ ಮುಂಬೈಯ ತಂಡ ಬಂದಿತ್ತು, ದೂರದೂರಿನವರು ಬಂದಿದ್ರು. ಕಳೆದ ವರ್ಷ ಒಬ್ರು ವಿಶೇಷ ಚೇತನರೊಬ್ಬರು ಬಂದಿದ್ರು. ಎಲ್ಲರೂ ಕೂಡ ಭಜನೆಯಲ್ಲಿ ಆಸಕ್ತಿಯನ್ನ ವಹಿಸಿದ್ರು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಭಜನಾ ತರಬೇತಿ ಕಮ್ಮಟದ ಸಂಚಾಲಕರಾಗಿರುವಂತಹ ಸುಬ್ರಹ್ಮಣ್ಯ ಪ್ರಸಾದ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಸೆಪ್ಟೆಂಬರ್ 22ರಿಂದ ಧರ್ಮಸ್ಥಳದಲ್ಲಿ ಭಜನಾ ತರಬೇತಿ ಕಮ್ಮಟ ಹೇಗೆ ತಯಾರಿಗಳು ನಡೆದಿವೆ ಸರ್? ನಾಳೆ 21ನೇ ತಾರೀಕು ನಾಳೆ ಮಧ್ಯಾಹ್ನ ಮೇಲೆ ಎಲ್ಲ ಶಿಬಿರಾರ್ಥಿಗಳ ನೋಂದಣಿ ಪ್ರಕ್ರಿಯೆಯನ್ನ ನಾವು ಮಾಡಲಿಕ್ಕಿದ್ದೇವೆ. ಓಕೆ. ಮಧ್ಯಾಹ್ನ ಮೇಲೆ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬೇರೆ ಬೇರೆ ನಗರಗಳಿಂದ ಶಿಬಿರಾರ್ಥಿಗಳು ಬಂದು ಅವರ KYC ನೀಡಿದ ಪ್ರಕಾರವಾಗಿ ನಾವು ಅವರ ರಿಜಿಸ್ಟ್ರೇಷನ್ ಮಾಡಲಿಕ್ಕಿದ್ದೇವೆ. ಓಕೆ. ಹಾಗೆ 22ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಇದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಓಕೆ. ಈಗಾಗಲೇ ಸುಮಾರು 102 ಭಜನಾ ಮಂಡಳಿಯ ಸುಮಾರು 175 ಜನ ಶಿಬಿರಾರ್ಥಿಗಳು ಆಯ್ಕೆಯಾಗಿ ನಾಳೆ ದಿವಸ ಬರಲಿಕ್ಕಿದ್ದಾರೆ. ಸರ್, ಈಗ ಕೊನೆಯ ದಿನದ ಭಜನಾ ಮಂಗಳೋತ್ಸವ ಬಹಳ ವಿಶೇಷವಾಗಿ ಆಕರ್ಷಕವಾಗಿರ್ತದೆ. ನಾವೀಗ ಕಳೆದ ಬಾರಿಯ ಡ್ರೋನ್ ಶಾಟ್ಸ್ ಅನ್ನ ಪ್ಲೇ ಮಾಡ್ತಾ ಇದ್ವಿ. ಸರ್, ಈ ಬಾರಿಯ ಭಜನಾ ಮಂಗಳೋತ್ಸವ ಹೇಗೆ ಸರ್? ಈ ವರ್ಷದ ಭಜನಾ ಕಾರ್ಯಕ್ರಮದಲ್ಲಿ ನಮ್ಮ ನಿರೀಕ್ಷೆ ಇದ್ದು ಜಾಸ್ತಿ ಭಜಕರ ಭಾಗವಹಿಸುವ ನಿರೀಕ್ಷೆ ಇದೆ. ಓಕೆ. ಸುಮಾರು 500 ಭಜನಾ ಮಂಡಳಿಯ 5ರಿಂದ 6 ಸಾವಿರ ಜನ ಭಜಕರು ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಓಕೆ, ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ, ಭಜನಾ ಕಮ್ಮಟದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಕ್ಕೆ. ನಮಸ್ಕಾರಗಳು. ಥ್ಯಾಂಕ್ ಯು. ಓಕೆ, ಈ ಭಜನಾ ಕಮ್ಮಟ ಅನ್ನೋದು ತುಂಬಾ ಒಂದು ಮುಖ್ಯವಾದಂತ ವಿಷಯ. ಯಾಕಂತ ಹೇಳಿದ್ರೆ ಈಗಿನ ಈ ಪೀಳಿಗೆಯವರಿಗೆ ಇದು ಅತಿ ಮುಖ್ಯ. ಯಾಕಂದ್ರೆ ಎಲ್ಲರೂ ಕೂಡ ಈ ಆಧುನಿಕತೆ ಕಡೆ ಹೋಗ್ತಾ ಇದ್ದಾರೆ. ಈ ಸಂಸ್ಕೃತಿ ಇರ್ಬೋದು, ಭಜನೆ ಆಗಿರ್ಬೋದು, ಹಾಡು ಇರ್ಬೋದು, ಇದನ್ನೆಲ್ಲ ಕೂಡ ಮರೆತು ಹೋಗ್ತಾ ಇದ್ದಾರೆ. ಅಂತವರಿಗೆ ಇಂಥ ಒಂದು ಭಜನಾ ಕಮ್ಮಟಕ್ಕೆ ಹೋಗಿ ಅದಕ್ಕೆ ಒಂದು ಭಾಗವಹಿಸುವುದು ತುಂಬಾನೇ ಮುಖ್ಯ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಇದರ ಜೊತೆಗೆ ಇದೀಗ ನಾವು ರಾಷ್ಟ್ರೀಯ ಲೋಕ ಅದಾಲತ್ ಬಗ್ಗೆ ಹೋಗೋಣ. ಈಗಾಗಲೇ 1039 ಪ್ರಕರಣಗಳು ಇತ್ಯರ್ಥ ಆಗಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ. ಸೊ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ 250 ಪ್ರಕರಣಗಳ ಪೈಕಿ 1039 ಪ್ರಕರಣಗಳನ್ನ ಇತ್ಯರ್ಥಪಡಿಸಲಾಗಿದೆ. ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶ ಮನು ಬಿಕೆ ಅವರು ನ್ಯಾಯಿಕ ಸಂಧಾನಕಾರಿಯಾದಂತಹ ವಕೀಲ ಸಂಧಾನಕಾರರಾಗಿ ಹರಿಪ್ರಸಾದ್ PN ಭಾಗವಹಿಸಿದ ಅದಾಲತ್ನಲ್ಲಿ ಅದು ಚೆಕ್ ಕೇಸ್ ಆಗಿರ್ಬೋದು, ಮೋಟಾರ್ ವಾಹನ ಪ್ರಕರಣ ಆಗಿರ್ಬೋದು, ಅಥವಾ ಆಸ್ತಿ ವಿಚಾರಣೆ ಆಗಿರ್ಬೋದು, ಹೀಗೆ ಜನನ ಮರಣ ವಿಚಾರಣೆ ಆಗಿ ಎಲ್ಲದನ್ನ ಕೂಡ ಈ ಒಂದು ಅದಾಲತಲ್ಲಿ ಪ್ರಕಟ ಮಾಡಲಾಗಿತ್ತು. ಆ ಪ್ರಕರಣಗಳನ್ನ ಇಲ್ಲಿ ಇತ್ಯರ್ಥ ಮಾಡಲಾಗಿದೆ ಅನ್ನುವಂತ ಮಾಹಿತಿ ನಮ್ಮ ಸುದ್ದಿ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ಮತ್ತೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾಗಿರುವಂತಹ ಸಂದೇಶ್ ಕೆ ಅವರು ಸಂಧಾನಾಧಿಕಾರಿಯಾಗಿ ಮತ್ತು ವಕೀಲ ಸಂಧಾನಕಾರರಾಗಿ ಸಂದೇಶ್ ಕುಮಾರ್ ಅವರು ಭಾಗವಹಿಸಿದ ಅದಾಲತ್ನಲ್ಲಿ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತ ಪ್ರಕರಣ 32, ಆಸ್ತಿಗೆ ಸಂಬಂಧಪಟ್ಟ ಪ್ರಕರಣ 1, ಜೀವನಾಂಶಕ್ಕೆ ಸಂಬಂಧಪಟ್ಟ ಪ್ರಕರಣ 5, ಕ್ರಿಮಿನಲ್ ಪ್ರಕರಣ 3, ಸಣ್ಣ ಪುಟ್ಟ ಪ್ರಕರಣ 191, ಟ್ರಾಫಿಕ್ ಪ್ರಕರಣ 100, ಆಸ್ತಿ ತೆರಿಗೆ ಪ್ರಕರಣ 238 ಸಹಿತ ಒಟ್ಟು 1400 ಪ್ರಕರಣ ಇತ್ತು. ಇದರಲ್ಲಿ 570 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ಅದೇ ರೀತಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ವಿಜಯೇಂದ್ರ TH ಮತ್ತು ನ್ಯಾಯಿಕ ಸಂಧಾನಕಾರರಾಗಿ ಜಗದೀಶ್ ಎನ್ ಭಾಗವಹಿಸಿದ್ದ ಅದಾಲತ್ನಲ್ಲಿ ಚೆಕ್ ಪ್ರಕರಣ 4, ಬ್ಯಾಂಕಿಂಗ್ ಪ್ರಕರಣ 1, ಆಸ್ತಿಗೆ ಸಂಬಂಧಿಸಿದ ಪ್ರಕರಣ 4, ಕ್ರಿಮಿನಲ್ ಪ್ರಕರಣ 14, ಜನನ ಮತ್ತು ಮರಣ ಪ್ರಕರಣ 1, ಸಣ್ಣ ಪುಟ್ಟ ಪ್ರಕರಣ 305 ಸಹಿತ ಒಟ್ಟು 403 ಪ್ರಕರಣ ಇತ್ತು. ಇದರಲ್ಲಿ 328 ಕೇಸ್ ಇತ್ಯರ್ಥಪಡಿಸಲಾಗಿದೆ. ಅಂದ್ರೆ ಮೊನ್ನೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಒಟ್ಟು 2050 ಪ್ರಕರಣಗಳಿತ್ತು. ಅದರಲ್ಲಿ ಈ ಅದಾಲತ್ನಲ್ಲಿ 1030 ಕೇಸುಗಳು ಇತ್ಯರ್ಥಗೊಂಡಿದೆ.
ಇದರಲ್ಲಿ ದಾಮೋದರ ಅವರ ವಿಶೇಷ ಏನು ಅಂತ ಹೇಳಿದ್ರೆ, ಈ ಅದಾಲತ್ ಅನ್ನುವಂಥದ್ದು ಪ್ರತಿ ತಾಲೂಕು ಮಟ್ಟದ ನ್ಯಾಯಾಲಯದಲ್ಲಿ ಆಗ್ತದೆ. ಇಲ್ಲಿ ನ್ಯಾಯಾಲಯದಲ್ಲಿ ರಾಜಿ ಇತ್ಯರ್ಥದ ಮುಖಾಂತರ ಪರಿಹಾರ ಮಾಡಿಕೊಳ್ಳಬಹುದಾದ ಪ್ರಕರಣಗಳನ್ನ ರಾಜಿ ಸಂಧಾನದ ಮುಖಾಂತರ ಮಾಡಿ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲಾಗ್ತದೆ. ಇಲ್ಲಿ ಈ ಕಾನೂನಿನಲ್ಲಿ ಒಂದು ಬಾರಿ ವಿಶೇಷತೆ ಏನು ಅಂತ ಹೇಳಿದ್ರೆ, ನಿಮ್ಗೆ ಒಂದು ಕೋರ್ಟ್ ಜಡ್ಜ್ಮೆಂಟ್ ಕೊಟ್ರೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶಗಳು ಇರ್ತದೆ. ಸೆಷನ್ಸ್ ನ್ಯಾಯಾಲಯ ಕೊಟ್ರೆ ಹೈಕೋರ್ಟಿಗೆ ಹೋಗ್ಬೋದು, ಹೈಕೋರ್ಟ್ ಜಡ್ಜ್ಮೆಂಟ್ ಅನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಆದ್ರೆ ಅದಾಲತ್ನಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ಪ್ರಕರಣವನ್ನ ಒಪ್ಪಂದದ ಮೇರೆಗೆ ಇತ್ಯರ್ಥ ಮಾಡಿಕೊಂಡ ನಂತರ ಆ ಪ್ರಕರಣ ಸಂಪೂರ್ಣವಾಗಿ ಅಲ್ಲಿ ಮುಕ್ತಾಯವಾಯ್ತು. ನನಗೆ ಅದು ಸರಿಯಾಗ್ಲಿಲ್ಲ, ತೀರ್ಪಿನ ಮೇಲೆ ನನಗೆ ಪ್ರಶ್ನೆ ಇದೆ, ವಿರೋಧ ಇದೆ ಅಂತ ಹೇಳಿ ಮೇಲ್ಮನವಿ ಸಲ್ಲಿಸುವಂತ ಅವಕಾಶಗಳು ಇಲ್ಲ. ಅದಾಲತ್ ಮಾಡುವಂತದ್ದೇ ಅದಕ್ಕೋಸ್ಕರ. ಹಾಗಾಗಿ ನೋಡಿ, ತುಂಬಾ ಸಾವಿರಾರು ಪ್ರಕರಣಗಳು ಒಂದು ತಾಲೂಕು ಮಟ್ಟದಲ್ಲಿ ಇತ್ಯರ್ಥ ಆಗುತ್ತೆ. ಯಾಕಂದ್ರೆ ನಾವು ದೇಶಾದ್ಯಂತ ಮಾತಾಡ್ತೇವೆ, ಇವತ್ತು ನ್ಯಾಯದಾನ ತ್ವರಿತವಾಗಿ ಸಿಗ್ಬೇಕು, ನ್ಯಾಯದಾನ ವಿಳಂಬ ಆಗ್ತಿದೆ ಅಂತ ಹೇಳಿ ಚರ್ಚೆ ಮಾಡ್ತೇವೆ. ಆದ್ರೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳಿಲ್ಲ. ಎಷ್ಟೋ ಸಾವಿರಾರು ಕೇಸ್ಗಳು ಪೆಂಡಿಂಗ್ ಇದೆ ಕೋರ್ಟ್ ಅಲ್ಲಿ. 5-6 ವರ್ಷಕ್ಕೆ ಹಿಂದಿನ ಘಟನೆಗಳು ಈಗ ಟ್ರಯಲ್ಗೆ ಬರ್ತದೆ. ಅದನ್ನ ಈ ರೀತಿಯಲ್ಲಿ ಮುಕ್ತಾಯ ಮಾಡಿದ್ರೆ ಖಂಡಿತವಾಗಿ ಒಂದು ನ್ಯಾಯಾಲಯದಲ್ಲಿರುವಂತಹ ಪ್ರಕರಣಗಳು ಮುಕ್ತಾಯ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಓಕೆ, ರಾಷ್ಟ್ರೀಯ ಲೋಕ್ ಅದಾಲತ್ ಬಗ್ಗೆ ನೀವೀಗ ಮಾಹಿತಿಯನ್ನ ಕೇಳಿದ್ರೆ, ಇದೀಗ ನಾವು ನೆಕ್ಸ್ಟ್ ವಿಷಯಕ್ಕೆ ಹೋಗ್ತಾ ಇದ್ದೀವಿ. ದಿನೇಶ್ ಅಮ್ಮಣ್ಣಯ್ಯರಿಗೆ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ. ನಮ್ಮ ಬೆಳ್ತಂಗಡಿಯ ಅರಸಿನ ಮಕ್ಕಿಯ ಹೊಸ್ತೂರು ನಿವಾಸಿಯಾಗಿರುವಂತಹ ದಿನೇಶ್ ಅಮ್ಮಣ್ಣಯ್ಯ ಅವರಿಗೆ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಈಗ ಹೇಳಿದ ಹಾಗೇನೆ ಇವರು ಯಕ್ಷಗಾನ ರಂಗದಲ್ಲಿ ವಿಶೇಷ ಸಾಧನೆಯನ್ನ ಮಾಡಿದ್ದಾರೆ. ಇವರು ಕಲಾವಿದರಿಗೆ 2023 ಸಾಲಿನ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ನೀಡಲಾಗ್ತಿದ್ದು, ಇದರಲ್ಲಿ ದಿನೇಶ್ ಅಮ್ಮಣ್ಣಯ್ಯ ಅವರು ಕೂಡ ಈ ಒಂದು ಪ್ರಶಸ್ತಿ ಸಿಕ್ಕಿದೆ. ಈ ಪ್ರಶಸ್ತಿಯಲ್ಲಿ 50,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕ ಕೂಡ ಒಳಗೊಂಡಿದೆ. ನವೆಂಬರ್ 2ನೇ ವಾರದಲ್ಲಿ ಮಂಗಳೂರು ಪುರಭವನದಲ್ಲಿ ಈ ಪ್ರಶಸ್ತಿ ಪ್ರದಾನ ನಡೆಯುತ್ತಿದೆ. ಇವರು ತೆಂಕುತಿಟ್ಟಿನ ಅಗ್ರಮಾನ್ಯ ಭಾಗವತರಲ್ಲಿ ಒಬ್ಬರಾಗಿದ್ದು, ತಮ್ಮ ವಿಶಿಷ್ಟ ಕಂಠಸಿರಿಯ ಮೂಲಕ ಯಕ್ಷಾಭಿಮಾನಿಗಳಿಂದ ರಾಗನಿಧಿ ಎಂಬ ಹೊಗಳಿಕೆ ಕೂಡ ಪಾತ್ರರಾಗಿದ್ದಾರೆ. ಜೊತೆಗೆ ಇವರು ನಾರಾಯಣ ಅಮ್ಮಣ್ಣಯ್ಯ ಮತ್ತೆ ಕಾವೇರಿಯಮ್ಮ ದಂಪತಿಯ ಪುತ್ರರಾಗಿ 1959ರಲ್ಲಿ ಸೆಪ್ಟೆಂಬರ್ 11ಕ್ಕೆ ಜನನವನ್ನ ಕೊಟ್ಟಿರ್ತಾರೆ. ಆಮೇಲೆ ದಿನೇಶ್ ಅಮ್ಮಣ್ಣಯ್ಯರಿಗೆ ಬಾಲ್ಯದಿಂದಲೂ ಕೂಡ ಈ ಒಂದು ಯಕ್ಷಗಾನದ ನಂಟು ಬೆಳೆದುಕೊಂಡು ಬಂದಿತ್ತು. ಅದೇ ಅವರು ಪ್ರಾರಂಭದಲ್ಲಿ ಮದ್ದರಕಾರರಾಗಿ ಈ ಒಂದು ಕ್ಷೇತ್ರ ಕಾಲಿಟ್ಟಿದ್ರು. ಆನಂತರ ಕ್ರಮೇಣವಾಗಿ ಅವರು ಭಾಗವತಿಕೆಗೆ ಬಂದರು. ಇದೀಗ ಅವರ ಭಾಗವತಿಕೆಯನ್ನು ಗುರುತಿಸಿಬಿಟ್ಟು ದಿನೇಶ್ ಅಮ್ಮಣ್ಣಯ್ಯರಿಗೆ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಲಭ್ಯವಾಗಿದೆ. ಹಾಗಾಗಿ ಅವರಿಗೆ ನಮ್ಮ ಸುದ್ದಿ ಮಾಧ್ಯಮದ ಮೂಲಕ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀವಿ. ಯಕ್ಷಗಾನದ ಒಬ್ಬ ಖ್ಯಾತ ಭಾಗವತರು ಯಕ್ಷಗಾನ ಅಕಾಡೆಮಿಯ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ. ಅವರಿಗೆ ಖಂಡಿತವಾಗಿಯೂ ನಮಗೆ ಒಂದು ಹೆಮ್ಮೆಯ ವಿಚಾರ. ಒಬ್ಬ ಬೆಳ್ತಂಗಡಿಯ ಕಲಾವಿದ, ಒಬ್ಬ ಶ್ರೇಷ್ಠ ಕಲಾವಿದ, ಅವರಿಗೆ ಸುದ್ದಿ ಬಳಗ ಕೂಡ ಅಭಿನಂದನೆ ಸಲ್ಲಿಸ್ತದೆ. ಅದೇ ರೀತಿ ಯಾವುದೇ ಕಲಾವಿದರನ್ನ ಪ್ರೋತ್ಸಾಹಿಸುವಂತದ್ದು ನಮ್ಮದೊಂದು ಕೂಡ ಇಚ್ಛೆ. ಹಾಗಾಗಿ ಕಳೆದ ವಾರದ ಇದರಲ್ಲಿ ಕೂಡ ನಾವು ಸಂಗೀತ ಕ್ಷೇತ್ರದ ಕಲಾವಿದರನ್ನು ಗುರುತಿಸುವಂತ ವ್ಯವಸ್ಥೆ ಮಾಡಿದ್ದೇವೆ. ಅದರ ಜೊತೆಗೆ ಅವರು ನಮ್ಮ ಸುದ್ದಿಯಿಂದ ನಡೆಸಲ್ಪಡುವಂತಹ ವಿಶೇಷ ಕಾರ್ಯಕ್ರಮ ರಂಗಯಾನದಲ್ಲಿ ಇತ್ತೀಚೆಗೆ ಭಾಗಿಯಾದರೆ ಅವರ ವಿಶೇಷ ಸಂದರ್ಶನವೂ ಕೂಡ ಸುದ್ದಿ ನ್ಯೂಸ್ ಪುತ್ತೂರು ಚಾನೆಲ್ನಲ್ಲಿ ಲಭ್ಯ ಇದೆ. ಅದನ್ನ ಬೆಳ್ತಂಗಡಿಯಲ್ಲೂ ಕೂಡ ತಾವು ಶೀಘ್ರದಲ್ಲೇ ನೋಡ್ಲಿಕ್ಕಿದ್ದೀರಿ. ಓಕೆ, ಈಗ ಬಹಳ ಮುಖ್ಯವಾಗಿರುವಂತಹ ವಿಷಯ, ನಮ್ಮ ಸುದ್ದಿ ಬಿಡುಗಡೆ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ UP ಶಿವಾನಂದ ಅವರು ಪ್ರತಿ ಸಲ ಕೂಡ ನಮ್ಮ ಈ ಒಂದು ಪತ್ರಿಕೆಯಲ್ಲಿ ಅವರ ಒಂದು ಆರ್ಟಿಕಲ್ ಮಾಡ್ತಾರೆ. ಅದು ಕೂಡ ಅವರು ಆಶಾವಾದಿಗಳಾಗಿರುವಂತಹ ಒಂದು ಗುಣವನ್ನು ಹೊಂದಿರುವಂತವರು, ಅದು ದೂರದೃಷ್ಟಿಯನ್ನು ಹೊಂದಿರುವಂತಹ ಗುಣ ಇರುವಂತವರು. ಸೊ ಈವಾಗ್ಲೇ ನೆಕ್ಸ್ಟ್ ಏನಾಗುತ್ತೆ ಅನ್ನುವಂತ ಚರ್ಚೆಯನ್ನು ಕೂಡ ಅವರು ಒಂದು ಆರ್ಟಿಕಲ್ ಮೂಲಕ ಮಾಡ್ತಾರೆ. ಅದೇ ರೀತಿ ಈ ಬಾರಿ ನಮ್ಮ ಪತ್ರಿಕೆಯಲ್ಲಿ ಬಂದಿರುವಂತಹ ವಿಷಯ ಏನಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳು, ಪ್ರಭುಗಳು, ಅವರದ್ದೇ ಆಡಳಿತ ಎಂದರ್ಥ. ಜನಪ್ರತಿನಿಧಿಗಳು, ಅಧಿಕಾರಿಗಳು, ಜನಸೇವಕರು ಅದು ಇಲ್ಲಿ ನಡೆಯುತ್ತಿದೆಯೇ ಅನ್ನುವಂತ ಪ್ರಶ್ನೆಯನ್ನ ಅವರು ಈ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಮೂಲಕ ಹಾಕಿದ್ದಾರೆ. ಇನ್ನೊಂದು ಇಲ್ಲಿ ಮುಖ್ಯವಾಗಿರುವಂತದ್ದು, ಈ ಕಳೆದ ವಾರ ಕೂಡ ಈ ಒಂದು ಆರ್ಟಿಕಲ್ ಪ್ರಸಾರ ಆಗಿತ್ತು. ಅದರ ಮುಂದುವರೆದ ಭಾಗವಾಗಿ ಈ ವಾರ ಕೂಡ ಆ ಒಂದು ಆರ್ಟಿಕಲ್ ಅನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯ ನೀಡಿದರೆ ಅದು ರೌಡಿಗಳ, ರ್ಯಾಸ್ಕಲ್ಗಳ, ಅಕ್ರಮ ವ್ಯವಹಾರ ಮಾಡುವವರ, ಜಗಳ ಗಂಟರ ಕೈಗೆ ಹೋಗುತ್ತದೆ ಅನ್ನುವಂತ ಮಾತನ್ನ ಬ್ರಿಟನ್ ಮಾಜಿ ಪ್ರಧಾನಿ ಆಗಿರುವಂತಹ ಚರ್ಚಿಲ್ ಅವರು ಹೇಳಿದ್ರಂತೆ. ಯಾವಾಗ ಅಂತ ಹೇಳಿದ್ರೆ, ಅದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರುವಂತ ಸಂದರ್ಭದಲ್ಲಿ, ಯಾವಾಗ ಮಹಾತ್ಮ ಗಾಂಧೀಜಿಯವರು ಈ ಬಗ್ಗೆ ಹೋರಾಟವನ್ನ ಮಾಡ್ತಾರೋ ಅಂತ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬಾರ್ದು, ಇಲ್ಲಿ ಏನೋ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅದು ರೌಡಿಗಳ ಪಾಲಾಗುತ್ತೆ, ರ್ಯಾಸ್ಕಲ್ಗಳ ಪಾಲಾಗುತ್ತೆ, ಅಕ್ರಮ ವ್ಯವಹಾರ ಮಾಡುವಂತರ ಪಾಲಾಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು ಅನ್ನುವಂತ ಸ್ಟೇಟ್ಮೆಂಟ್ ಕೂಡ ಡಾಕ್ಟರ್ UP ಶಿವಾನಂದ ಅವರು ಇಲ್ಲಿ ಒಂದು ಹೇಳಿದ್ದಾರೆ. ಜೊತೆಗೆ ನಮ್ಮ ಮಹಾತ್ಮ ಗಾಂಧೀಜಿಯವರ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಹಾಕಿದ್ದಾರೆ. ಭಾರತದ ಕಟ್ಟಕಡೆಯ ವ್ಯಕ್ತಿಗೆ ಸಮಾನ ಅವಕಾಶ, ಹಕ್ಕು, ಸಾಮರಸ್ಯದ ಸ್ವಾವಲಂಬಿ ಜೀವನ ದೊರಕಿ ತಲೆಗೆತ್ತಿ ನಿಲ್ಲುವಂತಾಗುವುದೇ ಸ್ವಾತಂತ್ರ್ಯದ ಉದ್ದೇಶ ಅನ್ನುವಂತ ಮಾತನ್ನು ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಅದರ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಹಾಕಿದ್ದಾರೆ.
ಇದರ ಬಗ್ಗೆ ವಿಶ್ಲೇಷಕರಾಗಿರುವಂತಹ ಸಂತೋಷ್ ಕುಮಾರ್ ಅವರು ಏನ್ ಹೇಳ್ತಾರೆ ಈ ಒಂದು ಆರ್ಟಿಕಲ್ ಬಗ್ಗೆ? ನಿಮ್ಮ ಒಂದು ಅಭಿಪ್ರಾಯ ಏನಾಗಿರ್ಬೋದು? ಅಂದ್ರೆ ಅವ್ರು ಯಾವಾಗ್ಲೂ ಒಂದು ಹಾಕುವ ಆರ್ಟಿಕಲ್ ಆಗಿರ್ಬೋದು, ಅದು ತುಂಬಾನೇ ಒಂದು ಮಹತ್ವವುಳ್ಳುವಂತಹ ಆರ್ಟಿಕಲ್ ಅನ್ನ ಹಾಕ್ತಾರೆ. ಸೊ ಈ ಬಗ್ಗೆ ನೀವು ಏನ್ ಹೇಳ್ತೀರಿ? ಹೌದು, ನಿರಂತರವಾಗಿ ಜಾಗೃತಿ ಮೂಡಿಸುವಂತದ್ದೇ ಡಾಕ್ಟರ್ EP ಶಿವಾನಂದರವರು ಮಾಡ್ತಿರುವಂತ ದೊಡ್ಡ ಕೆಲಸ. ಕಳೆದ 39 ವರ್ಷಗಳಿಂದ ಅವರು ಅದನ್ನೇ ಮಾಡ್ತಾ ಇದ್ದಾರೆ. ಸುಳ್ಯದಲ್ಲಿ ವಾರಪತ್ರಿಕೆಯಾಗಿ, ಪುತ್ತೂರಿನಲ್ಲಿ ದಿನಪತ್ರಿಕೆಯಾಗಿ, ಬೆಳ್ತಂಗಡಿಯಲ್ಲಿ ವಾರಪತ್ರಿಕೆಯಾಗಿ, ಬೇರೆ ಬೇರೆ ವಿಚಾರದ ಬಗ್ಗೆ ಅವರು ಜನಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ಸುದ್ದಿ ಬಿಡುಗಡೆ ಪತ್ರಿಕೆ ಪ್ರಾರಂಭ ಆಗಿರುವಂತದ್ದೇ ಜನಪರ ಹೋರಾಟದಿಂದ, ಅದು ಭ್ರಷ್ಟಾಚಾರದ ವಿರುದ್ಧದ ಹೋರಾಟ. ಆ ನಂತರ ಬೇರೆ ಬೇರೆ ಆಂದೋಲನಗಳನ್ನು ಮಾಡಿದ್ದಾರೆ, ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಅವರು. ಪ್ರಾರಂಭದ ಹಂತದಲ್ಲಿ ಎಲ್ಲರೂ ಹೇಳುದಿದೆ, ಇವರು ಸುದ್ದಿ ಬಿಡುಗಡೆಯವರು ಮಾಡುವಂತ ಹೋರಾಟ ಯಶಸ್ವಿ ಆಗ್ಲಿಕ್ಕೆ ಇದೆಯಾ, ಇದು ಆಗೋಗುವಂತದ್ದ. ಭ್ರಷ್ಟಾಚಾರದ ವಿರುದ್ಧ ಮಾಡುವಾಗ ಹೇಳಿದ್ರು, ಇದು ಆಗ್ಲಿಕ್ಕೆ ಉಂಟಾ, ಭ್ರಷ್ಟಾಚಾರ ಎಲ್ಲ ಕಡೆ ಇದೆ. ಆದ್ರೆ ಅದಕ್ಕೆ ಇವತ್ತು ದೇಶಾದ್ಯಂತ ಕಡಿವಾಣ ಹಾಕುವಂತ ವ್ಯವಸ್ಥೆ ಆಗ್ತಿದೆ. ಕೇಂದ್ರ ಸರ್ಕಾರ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ತಿದೆ, ರಾಜ್ಯ ಸರ್ಕಾರ ಮಾಡ್ತಿದೆ. ಅದರ ಜೊತೆಗೆ ಬಲಾತ್ಕಾರದ ಬಂದಿನ ಒಂದು ಆಂದೋಲನ ನಡೆಸಿದ್ರು ಅವರು. ಆಗ ಕೂಡ ಹೇಳಿದ್ರು, ಬಂದ್ ಅನ್ನೋದು ನಿಲ್ಲಿಕ್ಕೆ ಇದೆಯಾ, ಅದು ಕೂಡ ದಕ್ಷಿಣ ಕನ್ನಡದಲ್ಲಿ ನಿಲ್ಲಿಕ್ಕೆ ಇದೆಯಾ. ಆನಂತರ ಸರ್ಕಾರಗಳು ಸುಪ್ರೀಂ ಕೋರ್ಟ್ ವರೆಗೆ ಎಲ್ಲರೂ ಕೂಡ ಅದು ತಪ್ಪು ಅಂತ ಹೇಳಿದ್ರು. ಸಾಮಾಜಿಕ ಜಾಲತಾಣಗಳ ದುರುಪಯೋಗದ ವಿರುದ್ಧ ಹೋರಾಟ ಮಾಡಿದ್ರು. ಆ ಸಂದರ್ಭದಲ್ಲಿ ಹೇಳಿದ್ರು, ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಪತ್ರಿಕೆಗಳನ್ನು ಕೇಳಲಿಕ್ಕೆ ನ್ಯಾಯಾಲಯ ಇದೆ, ಪೊಲೀಸ್ ಸ್ಟೇಷನ್ ಇದೆ, ಕಾನೂನು ಇದೆ. ಸೋಷಿಯಲ್ ಮೀಡಿಯಾವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಹೇಳಿದ್ರು. ಆದ್ರೆ ನಾವು ನಿರಂತರ ಹೋರಾಟ ಮಾಡಿದೆವು. ಯಾರ್ಯಾರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಘಟನೆ ಆಗ್ತಿದೆ, ಯಾರ್ಯಾರೋ ಫೋಟೋಗಳನ್ನ ಎಡಿಟ್ ಮಾಡಿಕೊಂಡು ನೀವು ಬಲಿ ತಗೊಳ್ತಿದ್ದೀರಿ, ಅದಲ್ಲ ಸೋಷಿಯಲ್ ಮೀಡಿಯಾವನ್ನ ಕಂಟ್ರೋಲ್ ತಗೊಳ್ಬೇಕು ಅಂತ ಹೇಳಿದಾಗ ಅದು ಆಗುದಿಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಒಂದು ವಿಶೇಷ ತಂಡ ರಚನೆ ಮಾಡ್ತದೆ, ಸ್ಪೆಷಲ್ ಆದ ಕಾನೂನನ್ನು ತರ್ತದೆ, ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಮಾಡ್ತದೆ. ಅವರು ಕೂಡ ಇಂಥದೇ ಚೌಕಟ್ಟಲ್ಲಿ ಇರಬೇಕು ಅಂತ ತರ್ತಾರೆ. ಡಾಕ್ಟರ್ EP ಶಿವಾನಂದರು ಮಾಡಿದಂತ ಈ ದೂರದೃಷ್ಟಿಯ ಕೆಲಸ. ಇತ್ತೀಚೆಗೆ ಅವರು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಗಾಂಧಿ ವಿಚಾರವನ್ನ ಗಮನಿಸಲಿಕ್ಕೋಸ್ಕರ, ಸಂಬಂಧಪಟ್ಟವರ ಬಗ್ಗೆ ಜನಜಾಗೃತಿ ಮೂಡಿಸಲಿಕ್ಕೋಸ್ಕರ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಅವರ ಮುಖ್ಯ ಹೋರಾಟ ಇರುವುದು ಏನು ಅಂತ ಹೇಳಿದ್ರೆ, ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ಹಳ್ಳಿಯಿಂದ ದಿಲ್ಲಿಗೆ ಹೋಗ್ಬೇಕು. ಮಹಾತ್ಮ ಗಾಂಧೀಜಿ ಅವರು ಕೂಡ ಹೇಳಿರುವಂತದ್ದು ಅದನ್ನೇ. ನೀವು ದೆಹಲಿಯಲ್ಲಿ ಕೂತ್ಕೊಂಡು ಅಲ್ಲಿಗೆ ನಿಮ್ಮ ಆದೇಶವನ್ನ ಜಾರಿ ಮಾಡುವುದಲ್ಲ, ನೀವು ದೆಹಲಿಯವರು ಕೂತ್ಕೊಂಡು ಇಲ್ಲಿ ನಮ್ಮನ್ನು ಕಂಟ್ರೋಲ್ ಮಾಡುದಲ್ಲ. ಹಳ್ಳಿಯ ವ್ಯವಸ್ಥೆ ದೆಲ್ಲಿಗೆ ಮುಟ್ಟಬೇಕು, ಆಡಳಿತ ವ್ಯವಸ್ಥೆ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ದೆಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು ಅವರ ಹೋರಾಟ. ಅದಕ್ಕೋಸ್ಕರ ಅವರು ಈಗ ನಿರಂತರವಾಗಿ ಬರೀತಿರುವಂತದ್ದು ಮಹಾತ್ಮ ಗಾಂಧೀಜಿ ವಿಚಾರಧಾರೆಗಳನ್ನು, ಅವರ ಅಹಿಂಸಾ ತತ್ವದ ವಿಚಾರ ಇರ್ಬೋದು, ಅವರ ಶಾಂತಿ ಮಾರ್ಗದ ಹೋರಾಟ ಇರ್ಬೋದು, ಅದರ ಬಗ್ಗೆ ಅವರು ನಿರಂತರವಾಗಿ ಗಮನ ಸೆಳೆತಾ ಇರುವಂತದ್ದು. ಈ ವಾರದಲ್ಲಿ ಬರೆದಿರುವಂತ ಬ್ರಿಟನ್ನ ಮಾಜಿ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಏನ್ ಹೇಳಿದ್ರು ಮತ್ತು ಮಹಾತ್ಮ ಗಾಂಧೀಜಿ ಅದರ ಬಗ್ಗೆ ಏನ್ ಹೇಳಿದ್ರು, ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದಲ್ಲಿ ಗಾಂಧೀಜಿ ಅವರು ಯಾವ ರೀತಿ ಹೋರಾಟ ಮಾಡಿದ್ರು ಅಂತೇಳಿ, ಇದು ಜನಜಾಗೃತಿಯ ಮುಖ್ಯ ಒಂದು ವೇದಿಕೆ. ಇದಕ್ಕೆ ಏನಾದ್ರೂ ಇದ್ರೆ ಸುದ್ದಿ ಜನಾಂದೋಲನದ ವೇದಿಕೆಯ ಮುಖಾಂತರ ಡಾಕ್ಟರ್ EP ಶಿವಾನಂದರನ್ನು ಕೂಡ ಸಂಪರ್ಕಿಸಲಿಕ್ಕೆ ಅವಕಾಶ ಇದೆ. ಸುಳ್ಯ, ಪುತ್ತೂರು, ಬೆಳ್ತಂಗಡಿಯಲ್ಲಿ 3 ಪತ್ರಿಕೆಯಲ್ಲಿ ಕೂಡ ಅವರ ಮೊಬೈಲ್ ನಂಬರ್ ಅನ್ನು ನಮೂದಿಸಿದ್ದಾರೆ, ಇಮೇಲ್ ID ಅನ್ನು ಕೊಟ್ಟಿದ್ದಾರೆ. ಈಗ ಹೆಚ್ಚಿನ ಅಂಶ ನೇರವಾಗಿ ಡಾಕ್ಟರ್ EP ಶಿವಾನಂದರ್ ಅವರೇ ನೇರ ಸಂಪರ್ಕದಲ್ಲಿ ಇರಬೇಕು. ಓಕೆ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳು ಅವರದ್ದೇ ಆಡಳಿತ ಎಂದರ್ಥ, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಜನಸೇವಕರು ಅಲ್ಲಿ ಅದು ಇಲ್ಲಿ ನಡೆಯುತ್ತಿದೆಯೇ ಅನ್ನುವಂತ ಲೇಖನ ಸರ್. ಇದರ ಈ ಲೇಖನವನ್ನ ಬರೆಯುವಂತ ಅದರ ಹಿಂದಿನ ಉದ್ದೇಶವನ್ನೆಲ್ಲ ಹಾಕಿದಿರಿ ಸರ್. ಈ ಯೋಚನೆ ಹೇಗೆ ಸರ್? ಬಟ್ ಈಗ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಪ್ರಜೆಗಳೇ ರಾಜರು ಅಂತ ಹೇಳುವುದು ನಮ್ಮ ಇರ್ತದೆ. ಇದು ಹಿಂಗೆ ಬರ್ತದೆ. ಅದನ್ನು ಇರ್ತೇವೆ. ಪ್ರಜೆಗಳು ರಾಜರು ನಾವು ಇದು ಪ್ರಜಾಪ್ರಭುತ್ವದ ಇದು ನಡೀತಾ ಇದನ್ನ ನಾವು ಕೈಗೆತ್ತಿಕೊಂಡಾಗ ನಮಗೆ ಮಹಾತ್ಮ ಗಾಂಧಿ ಯೋಜನೆಗಳು ದೇಶದಲ್ಲಿ ಪ್ರಸ್ತುತವಾಗಿ ಆಚರಣೆ ಬಂದ್ರೆ ಈ ಎಲ್ಲ ಅವರ ಯೋಜನೆಗಳನ್ನ ಹೆಚ್ಚು ಪ್ರಸ್ತುತವಾಗಿ ಮಾಡ್ತೇವೆ. ಮಹಾತ್ಮ ಗಾಂಧಿ ಬರ್ತಿದ್ದೇವೆ ಸ್ವಾತಂತ್ರ್ಯ ಮಹಾತ್ಮ ಗಾಂಧಿ ಅವರು ಇರಲಿಲ್ಲ. ಇದು ಬಹಳ ಮುಖ್ಯ ಆಗ್ತದೆ ಅಂತಂದ್ರೆ ಇದು ದೇಶಕ್ಕೆ ದೊಡ್ಡ ಪ್ರವೇಶಿಸುವ ನಾಯಕ ನಾಯಕತ್ವ ಸೆಲೆಬ್ರೇಟ್ ಮಾಡಬಹುದು. ಜನಗಳನ್ನ ನಡುವೆ ಹೋಗಿ ಕೋಮುಗಳ ವಿಚಾರ ಅವರ ಉದ್ದೇಶ ಏನು? ಈ ಸ್ವಾತಂತ್ರ್ಯ ನಮ್ಗೆ ಪೂರ್ಣ ಕೊರತೆ ಇಲ್ಲ ಅಂತ ಅನ್ಬೇಕು. ಅದನ್ನು ಇವತ್ತು ನಾವು ಸಾಮಾನ್ಯ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಆಗಿದ್ರೆ ನಮ್ಮ ದೇಶದ ಕಷ್ಟಗಳ ವ್ಯಕ್ತಿ ಕೂಡ ಸ್ವಾವಲಂಬಿಯಾಗಿ ತಲೆ ಎತ್ತಿ ಸಮಾನವಾಗಿ ಪ್ರತಿನಿಧಿಸುವಂತ ಆಗ್ಬೇಕು. ಅವರಿಗೆ ಅನ್ಯಾಯ ಹೆಚ್ಚಾಗಿ ಬರಬೇಕು. ಬಜೆಟ್ ಸ್ವಾತಂತ್ರ್ಯ ಪ್ರಧಾನ ಈ ಬಳಕೆ ಇದೆ.
ಈಗ ನಾವು ಏನ್ ಹೇಳ್ತೇವೆ ಸ್ವಾತಂತ್ರ್ಯ ಅಂದ್ರೆ ಯಾರು ಬಿಜೆಪಿ ಕೂತಿದ್ದಾರೆ ಏನೋ ಮಾಡ್ತಾರೆ, ಏನೋ ಭ್ರಷ್ಟಾಚಾರ ಆಗ್ತದೆ, ನಾವು ಅಲ್ಲಿ ಕೂತಿದ್ದೇವೆ ನಮ್ಗೆ ಇಲ್ಲ ಅದು ಅನುಸರಿಸಿ ನೋಡ್ತೇವೆ ಹಾಗಲ್ಲ ಪ್ರಜಾಪ್ರಭುತ್ವ ಅಂತ. ನಾವು ಪ್ರಜಾಪ್ರಭುತ್ವ ಅಂದ್ರೆ ಅಧಿಕೃತ ಪ್ರತಿಯೊಬ್ಬ ವ್ಯಕ್ತಿ ಗ್ರಾಮದಲ್ಲಿದ್ದವನು ಸ್ವಯಂ ನಿಂದಾಗಿ ಆಡಳಿತ ವ್ಯವಸ್ಥೆ ಹೊಂದಬೇಕು, ಅವನ ಬಾಯಿಗೆ ಬೆಳೆಯಬೇಕು, ಅವನಿಗೆ ನ್ಯಾಯ ಸಿಗಬೇಕು, ಆಡಳಿತ ವ್ಯವಸ್ಥೆ ಓಕೆ. ಯಾಕೆ ಹೇಳ್ತಿರೋದಂದ್ರೆ ಹೀಗೆ ಭಾವ ನಮಗೆ ಮಾತು ಮಾತಿಗೆ ಸ್ವಾತಂತ್ರ್ಯ ಕೊಟ್ಟರೆ ಜಗಳಗಂಟನ ದುಷ್ಟವ ಬೇಕಾಗ್ತದೆ, ಮುಂದೆಗಳಾಗ್ತದೆ, ಮುಂದಿಗಳಾಗ್ತದೆ, ಸ್ವಾತಂತ್ರ್ಯ ಕಾಯ್ಕೊಳ್ತಾರೆ. ಈಗ ನೀವು ಏನೇ ಹಾಕೋದು ಅಲ್ಲಿ ಜನತೆಗಳು ನಮ್ಮ ದೇಶ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ? ಜನಗಳೇ ಮಾಡಬೇಕಿತ್ತು. ಈಗ ಜನಗಳೇನ್ ಮಾಡ್ತಾ ಇದ್ದಾರೆ? ನಿಲ್ಲಿಸಿ ಪ್ರಯತ್ನ ಮಾಡ್ತಾರೆ, ನಾಯಕರು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಶಕ್ತಿಗಳಿಂದ ಮಾತು ಆ ಸಿಡಿಗೆ ಬದಲಾವಣೆ. ಇವತ್ತು ನಾಯಕರು ಶಕ್ತಿ ಹೇಳಿದ ಕಡೆಗೆ ಕಾಣಬಾರ್ದು ಉದ್ದೇಶಕ್ಕೆ ಶಕ್ತಿಗಳ ಮಾತನ್ನು ಬೇರೆ ಮಾಡಿದ್ದಾರೆ. ನಾವು ಎಷ್ಟೇ ವಿಚಾರ ಆತ್ಮದ ಮಾತು ನಮಗೆ ನಡೀಲಿಕ್ಕೆ ಸ್ವಾತಂತ್ರ್ಯ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೊಟ್ಟಿಗೆ ಪ್ರಜಾಪ್ರಭುತ್ವ ಏನು ಅಂತ ಒಂದು ವಾಕ್ಯ ಆ ರೀತಿಯನ್ನು ಕೊಡಬೇಕಾಗಿಲ್ಲ. ಜನಗಳು ನಾವು ಮತದಾರ ರಾಜ್ಯದಿಂದ ಯಾವ ಪ್ರಜಾಪ್ರಭುತ್ವ ಕೊಡ್ತಾರ ಆಗ ಆಡಳಿತ ನಮಗೆ ಆಗ್ತದೆ, ಗಾಂಧಿ ಮಾತು ಬರ್ತದೆ, ನಮ್ಮ ದೇಶ ನಮ್ಮ ರಾಜ್ಯ ಸ್ವಾತಂತ್ರ್ಯ ನಮಗೆ ಅಭಿವೃದ್ಧಿ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ, ಮೀಸಲಾತಿ ಚೆನ್ನಾಗಿ ಮಾಡಿದ್ರಿ, ಅದನ್ನ ಪ್ರಜಾಪತಿ ಮಾಡಬೇಕು. ನಿಮಗೆ ಅಭಿನಂದನೆಗಳು. ನಿಮ್ಮ ಮಾತಿನಿಂದ ನಿಮ್ಮ ಪ್ರಚಾರದಿಂದ ಒಂದಷ್ಟು ಜನ ಜಾಗೃತರಾದರೆ ಅದು ನಮ್ಮ ಒಂದು ಜಾಗೃತಿಯ ಶಕ್ತಿ, ಮತ್ತೆ ಅದು ಬೆಂಬಲ ತಿಳಿದುಕೊಂಡು ನಿಮಗೆ ಕೂಡ ನಾನು ಅಭಿನಂದನೆ ವಿಶೇಷವಾಗಿ. ಓಕೆ, ಧನ್ಯವಾದಗಳು ಸರ್. ಅದ್ಭುತವಾದ ಮಾಹಿತಿಯನ್ನ ನೀವು ಕೊಡ್ತಾ ಇದ್ದೀರಾ. ಹೀಗೆ ಮುಂದುವರೆದುಕೊಂಡು ಹೋಗಿ ಜನಗಳು ಕೂಡ ಇದರ ಬಗ್ಗೆ ಮಾಹಿತಿ ಸಿಗ್ಲಿ ಅಂತ ಆಶಿಸ್ತೀವಿ ಸರ್. ಓಕೆ, ಸಂತೋಷ್ ಕುಮಾರ್ ಹಾಗೂ ದಾಮೋದರ್ ದೊಂಡೋಲೆ ಅವರ ಈಗ ಇವತ್ತು ನಾವು ಈ ಒಂದು ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ವಿಶೇಷ ಕಾರ್ಯಕ್ರಮದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದ್ವಿ, ಅನೇಕ ವಿಷಯ ಬಗ್ಗೆ ವಿಶ್ಲೇಷಣೆ ಮಾಡಿದ್ವಿ, ಜನಗಳಿಗೆ ಬೇಕಾಗುವಂತ ಮಾಹಿತಿಯನ್ನ ಕೊಟ್ವಿ. ಇನ್ ಡ್ರಗ್ಸ್ ಇರ್ಬೋದು, ಗಾಂಜಾ ಇರ್ಬೋದು, ಇದ್ರ ಬಗ್ಗೆ ಜಾಗೃತಿ ಮೂಡುವಂತ ಕಾರ್ಯಕ್ರಮ ಕೂಡ ಹೇಳಿದ್ವಿ ನಾವು. ಹಾಗೆ ಇನ್ನು ಮುಂದಿನ ವಾರ ಇದೇ ಶುಕ್ರವಾರ ಇದೇ ರೀತಿಯಾಗಿ ಇನ್ನೊಂದು ಕಾರ್ಯಕ್ರಮ ಕೂಡ ಮಾಡೋಕೆ ನಾವು ಸಜ್ಜಾಗ್ತಾ ಇದೀವಿ. ಇದೇ ಗುರುವಾರ ಸುದ್ದಿ ಬಿಡುಗಡೆ ಪತ್ರಿಕೆ ಬಿಡುಗಡೆ ಆಗುತ್ತೆ. ಅದರಲ್ಲಿರುವಂತಹ ಮುಖ್ಯವಾದ ವಿಷಯಗಳ ಬಗ್ಗೆ ನಾವು ಮತ್ತೆ ಚರ್ಚೆಯನ್ನ ಮಾಡ್ತೀವಿ. ಮತ್ತೆ ನಿಮ್ಮೊಂದಿಗೆ ನಾವು ಮುಂದಿನ ಶುಕ್ರವಾರ ಭೇಟಿ ಆಗ್ತೀವಿ. ಧನ್ಯವಾದಗಳು.